ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಾರ್ಯಕ್ರಮದ ಶೀರ್ಷಿಕೆ ರಿಯೂನಿಯನ್, ಅಂದರೆ ಪುನರ್ ಸಮ್ಮಿಲನ. ಸುಮಾರು 25 ವರ್ಷಗಳ ನಂತರ 1999 ಏಪ್ರಿಲ್ ತಿಂಗಳಲ್ಲಿ ನಾವು ಈ ಒಂದು ವಿದ್ಯಾಸಂಸ್ಥೆಯಿಂದ ಒಬ್ರಿಗೊಬ್ಬರು ದೂರವಾಗಿ ಇಂದು ಮತ್ತೆ 25 ವರ್ಷಗಳ ನಂತರ ಒಟ್ಟಾಗುವಂಥ ಒಂದು ಅವಿಸ್ಮರಣೀಯ ಕ್ಷಣ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಒಂದು ಅನುವು ಮಾಡಿಕೊಟ್ಟಂತಹ ಈ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಇವರನ್ನೆಲ್ಲರನ್ನು ಈ ಒಂದು ಮೊದಲಿಗೆ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಆಗಮಿಸಿದಂತಹ ನನ್ನ ಎಲ್ಲ ಆತ್ಮೀಯ ಮಿತ್ರವರೊಂದಿಗೆ ಆದರದಿಂದ ಸ್ವಾಗತಿಸುತ್ತಾ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಯಾಕಂದರೆ ನಿಮ್ಮೆಲ್ಲರನ್ನು ಇಷ್ಟು ಒಂದು 50 ಜನರನ್ನು ಸುಮಾರು 50 ಜನರನ್ನು ಒಟ್ಟು ಮಾಡುವಂಥ ಕಾರ್ಯದಲ್ಲಿ ಹಲವಾರು ನಮ್ಮ ಒಂದು ಆರ್ಗನೈಸಿಂಗ್ ಕಮಿಟಿ ಅಂತ ಮಾಡಿಕೊಂಡೆವು. ನಾವು ಇದರಲ್ಲಿ ತುಂಬ ಪ್ರಯತ್ನ ಪಟ್ಟು ಇಂದು ತಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ನಮ್ಮ ಹಿರಿಯ ಗುರುಗಳು ಶ್ರೀಯುತ AV ನಾರಾಯಣ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಉಪಾಧ್ಯಕ್ಷರು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸತೀಶ್ ರಾವ್ ಅವರು ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆದರಿಂದ ಸ್ವಾಗತಿಸ್ತಿದ್ದೇನೆ. ಇನ್ನೋರ್ವ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದಂಥ ಶ್ರೀ ಮನಮೋಹನ್ ಸರ್ ಕೂಡ ಇದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಇನ್ನೋರು ಮುಖ್ಯ ಅತಿಥಿಗಳು ನಮ್ಮ ಹಿರಿಯ ಗುರುಗಳು ಶ್ರೀ ಪ್ರಭಾಕರ್ ಭಟ್ ಸರ್ ಕೂಡ ಇದ್ದಾರೆ. ಇವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಅತಿಥಿಗಳೆಲ್ಲರೂ ತಮ್ಮ ವೇದಿಕೆಯನ್ನು ಅಲಂಕರಿಸ್ಕೊಳ್ಬೇಕಾಗಿ ಕೇಳ್ತಾ ಇದ್ದೇನೆ. ಮೊದಲಿಗೆ AV ನಾರಾಯಣ್ ಸರ್ ಅವರನ್ನು ಕರ್ಕೊಂಡು ಬರಬೇಕಾಗಿ ಸಂತೋಷ್ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಸರ್, ಈ ಸತೀಶ್ ರಾವ್ ಸರ್ ವೇದಿಕೆಯನ್ನು ಅಲಂಕರಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸರ್, ಕಾರ್ಯದರ್ಶಿಯಾದಂತಹ ಮನಮೋಹನ್ ಸರ್ ಅವರನ್ನು ಆದರದಿಂದ ಬರಮಾಡಿಕೊಳ್ತಾ ಇದ್ದೀವಿ. ಬನ್ನಿ ಸರ್, ಬನ್ನಿ. ಇನ್ನೂರು ಮುಖ್ಯ ಅತಿಥಿಗಳು ಪ್ರಭಾಕರ್ ಭಟ್ ಸರ್ ಅವರನ್ನು ಕೂಡ ತಾವು ವೇದಿಕೆಯನ್ನು ಅಲಂಕರಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಸರಿ. ಇನ್ನವರು ನಮ್ಮ ಹಿರಿಯ ಗುರುಗಳು ವೇದವ್ಯಾಸ ಸರ್ ಕೂಡ ಬಂದಿದ್ದಾರೆ. ಇವರಿಗೂ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಂತಹ ಭಾಳ ಸಂತೋಷದಿಂದ ಅಕ್ಕರೆಯಿಂದ ಬಂದಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಿದ್ದೇವೆ. ಇವರು ಕೂಡ ತಾವು ವೇದಿಕೆ ಬಂದು ನಮ್ಮೊಂದಿಗೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಿದ್ದೀವಿ. ನಮ್ಮ ಈ ರಿಯೂನಿಯನ್ ಕಾರ್ಯಕ್ರಮದಲ್ಲಿ BCom ತರಗತಿಯವರು ಬಿಟ್ಬಿಟ್ಟು 3 ಜನ BBM ಅವರು ಕೂಡ ನಮ್ಮ ಒಂದು ಆಹ್ವಾನದ ಮೇರೆಗೆ ಬಂದಿರುತ್ತಾರೆ. ಶ್ರೀಯುತ ಗುರುರಾಜ್, ಸದಾಶಿವ ಮತ್ತು ರಾಘವೇಂದ್ರ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಇವರು ಕೂಡ 99 ಬ್ಯಾಚ್, ಇವರನ್ನು ಕೂಡ ಸ್ವಾಗತಿಸ್ತಿದ್ದೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇವೆ. ಶ್ರೀಮತಿ ನಯನ ದಯಾನಂದ್, ಬೆಂಗಳೂರು, ಇವರು ಪ್ರಾರ್ಥನೆ ನಡೆಸಿಕೊಟ್ಕೊಳ್ಳಿದ್ದಾರೆ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಷಣ್ಮುಖ ಸೋದರ ಗಜಾನನ, ಷಣ್ಮುಖ ಸೋದರ ಗಜಾನನ, ಗಜಾನನ ಶುಭಾನನ, ಗಜಾನನ ಶುಭಾನನ, ಪಾಹಿ ಪ್ರಭೋ ಶ್ರೀ ಪಾಹಿ ಪ್ರಸನ್ನ, ಪಾಹಿ ಪ್ರಭೋ ಶ್ರೀ ಪಾಹಿ ಪ್ರಸನ್ನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ.
ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪ್ರಾಂಶುಪಾಲರಾದಂತಹ ವಿ ಜಿ ಭಟ್ ಸರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಅವರು ಈಗ ನಮ್ಮೊಂದಿಗಿಲ್ಲ, ಮತ್ತೆ ಬಂದು ಸಭೆಯನ್ನು ಸೇರಿಸಿಕೊಳ್ಳಲಿದ್ದಾರೆ. ಈಗ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂತಹ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀಯುತ ಎ ವಿ ನಾರಾಯಣ ಸರ್ ಅವರು ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಿದ್ದೀವಿ ಸರ್. ಶುಭಂ ಕುರುತ್ವಂ ಕಲ್ಯಾಣಂ ಆದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ಎ ವಿ ನಾರಾಯಣ ಸರ್ ಅವರಿಗೆ ವಂದಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗ ಬಂದಂತಹ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತ ಕೋರಲಿದ್ದಾರೆ ಶ್ರೀ ಸಂತೋಷ್ ಚನ್ನಪಟ್ನ, ನಮ್ಮ ಹಳೆ ವಿದ್ಯಾರ್ಥಿಯವರಿಂದ. ಮಿತ್ರರಿಗೂ ನಮಸ್ಕರಿಸುತ್ತಾ 25 ವರ್ಷದ ನಂತರ ನಾವೊಬ್ಬರನ್ನೊಬ್ಬರು ನೋಡ್ಬೇಕಾದ್ರೆ ನಮಗೆ ಒಂಥರ ಎಕ್ಸೈಟ್ಮೆಂಟ್, ಒಂಥರ ಟೆನ್ಷನು. ಬೆಳಿಗ್ಗೆ ನೋಡಾಗ ಒಬ್ಬೊಬ್ಬರ ಮುಖ ಗೊತ್ತಾಯಿತು, ನೋಡಿದಾಗ ತಬ್ಕೊಳ್ಳೋದು ಏನು ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ, ಹಾಗಾಗಿದ್ದೀವಿ. ಆದಮೇಲೆ ಈ ಕಾರ್ಯಕ್ರಮದ ಮೊದಲ ಒಂದು ರೂಪುರೇಷೆ ಶುರುವಾದ್ದು 2015. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಯನಾ ಮೇಡಮ್ ಮತ್ತು ಚೈತ್ರಾ ಮೇಡಮ್ ಅವರು ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದರು 2015 ಮಾರ್ಚ್ ತಿಂಗಳಲ್ಲಿ. ನಾವು 2-3 ಜನ ಮಾತ್ರ ನಮಗೆ ಆ ಕಡೆ ಗೊತ್ತಿತ್ತು. ಆಮೇಲೆ ಈಗ 25-30 ಜನ ಅದೇ ದಿವಸ ಸೇರಿಕೊಂಡು ಗ್ರೂಪಿಗೆ ಆ್ಯಡ್ ಮಾಡ್ಕೊಂಡ್ವಿ. ಆಮೇಲೆ ನಮಗೆ ಗೊತ್ತಾಯಿತು ಇಷ್ಟೊಂದು ಜನ ಇನ್ನೂ ಲಿಂಕಲ್ಲಿದ್ದಾರೆ ಅಂತ. ಹಾಗೆ ತುಂಬ ಒಂದೆರಡು ತಿಂಗಳು ಎಲ್ಲ ಚಾಟಿಂಗು, ಫೋಟೋ ಶೇರ್ ಮಾಡೋದು ಇದೇ ಆಯಿತು. ಒಂಥರ ಖುಷಿಯಲ್ಲೇ ಇದ್ವಿ. ಆಮೇಲೆ 2020ರಲ್ಲಿ ಒಮ್ಮೆ ನಾವು 4-5 ಜನ ಒಂದು ಚಿಕ್ಕದಾಗಿ ಮೈಸೂರಲ್ಲಿ ಒಮ್ಮೆ ರಿಯೂನಿಯನ್ ಅಂತ ಮಾಡ್ಕೊಂಡ್ವಿ. ಅಲ್ಲಿ ಒಮ್ಮೆ ತೀರ್ಮಾನ ಮಾಡಿದ್ವಿ, ಒಮ್ಮೆ ಮಾಡಲೇಬೇಕು ಇದನ್ನು ಅಂತ. ಬಟ್ ಇದನ್ನೇನೋ ಕೊರೋನಾ ಬಂತು, ಅದು ಬಂತು, ಇದು ಬಂತು, ಮುಂದಕ್ಕೆ ಹೋಯಿತು. ಮೊನ್ನೆ ಜುಲೈ ತಿಂಗಳಲ್ಲಿ ಮತ್ತೇನೋ ಹೀಗೆ ಮಾತಾಡ್ಬೇಕಾದ್ರೆ ಎಲ್ಲರೂ ಹೇಳಿದರು ಈ ಸರಿ 25 ವರ್ಷ ಆಗಿದೆ, ನಾವೆಲ್ಲ ಮಾಡಲೇಬೇಕು ಅಂತ. ಸರಿ, ಮಾಡಲೇಬೇಕು ಅಂತ ಹೊರಟಾಗ ಯಾರಾದರೂ ಒಬ್ಬರು ಲೀಡ್ರಾಗಿ ಹೊರಡಲೇಬೇಕಾಗ್ತದೆ ಆ ಕೆಲಸಗಳಿಗೆ. ಹೇಗಾದ್ರು ನಮ್ಮ ಕ್ಲಾಸ್ ರೆಪ್ರೆಸೆಂಟೇಟಿವ್ ಇದ್ದ ಕಿಶೋರ್ ಕುಮಾರನ್ನೇ ಮುಂದೆ ಬಿಟ್ವಿ, ನೀನು ಹೋಗಪ್ಪ, ನಿಮ್ಮ ಹಿಂದೆಲ್ಲ ನಾವು ಇದ್ದೀವಿ ಅಂತ. ಪಾಪ ಅವರೆಲ್ಲ ಚೆನ್ನಾಗಿ ಮಾಡಿಕೊಂಡೇ ಬಂದರು. ಅದರೊಟ್ಟಿಗೆ ಯಾಕೆ ಪಾಪ ತುಂಬ ಚೆನ್ನಾಗಿ ಮಾಡಿದರು ಅವರು. ಆಮೇಲೆ ನಯನ, ಚೈತ್ರ ಇವರೆಲ್ಲ ಅವರಿಗೆ ಸಾಥ್ ಕೊಟ್ಟರು. ಪ್ರತಿಯೊಬ್ಬರು ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಈಗ ನಾವೇನು ಮಾಡಿದ್ದೀವಿ, ಕಾಣುವ ಹಾಗೆ ಕೆಲಸ ಮಾಡಿದ್ದೀವಿ. ಬಟ್ ಕೆಲವರು ನಮಗೆ ಗೊತ್ತಾಗಿದೆ. ಈಗ ಸತೀಶ್ ನೆನ್ನೆ ಕೂತ್ಕೊಂಡು ಎಲ್ಲರಿಗೆ ಫೋನ್ ಮಾಡಿದ್ದಾರೆ, ಬನ್ನಿ 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 ಅಂತ. ಹಾಗೆ ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಆಗಿಬಿಟ್ಟು ಇದು ಈ ಚಿಕ್ಕ ಪ್ರೋಗ್ರಾಮ್ ಸ್ವಲ್ಪ ನಮಗೆ ಇಷ್ಟು ಜನ ಸೇರೋವಂಗೆ ಆಯಿತು. ಆದರೂ ಇನ್ನೊಂದು 10 ಜನ ನಮಗೆ ಕಡಿಮೆ ಕಾಣ್ತಾ ಇದ್ದೀವಿ. ಇರಲಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕೆಂದು ನಾವು ನಮ್ಮ ಪ್ರಾಂಶುಪಾಲರನ್ನು ಕೇಳ್ಕೊಂಡಿದ್ದೀವಿ. ಆಯಿತು, ವಿ ಜಿ ಭಟ್ರನ್ನು. ಅವರು ಸ್ವಲ್ಪ ತಡವಾಗ್ತದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಭಾ ಕಾರ್ಯಕ್ರಮಕ್ಕೆ ನಮಗೆ ಇವತ್ತಿನ ಈಗ ಅಧ್ಯಕ್ಷರಾಗಬೇಕೆಂದು ಶ್ರೀ ವೇದವ್ಯಾಸ ಸರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ನಮ್ಮ ಅನುಮತಿಯನ್ನು ಕೊಟ್ಟಿದ್ದಾರೆ, ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ದೀಪ ಬೆಳಗಿಸುವುದರ ಮೂಲಕ ಅಂತ ಶ್ರೀ ಎ ವಿ ಸರ್ ಅವರನ್ನು ಕೇಳಿಕೊಂಡಾಗ ಅವರು ಕೂಡ ತುಂಬ ಖುಷಿಯಿಂದ ನಾನು ನಿಮ್ಮೆಲ್ಲರನ್ನು ನೋಡಬೇಕು ಹೇಳಿ ಇವತ್ತಿಲ್ಲಿ ಬಂದಿದ್ದಾರೆ, ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ನೆಚ್ಚಿನ ಪ್ರಭಾಕರ್ ಸರ್ ಅವರನ್ನು ಫಸ್ಟ್ ದಿನ ನಾವು ಮಾತಾಡಿಸ್ಬೇಕಾದ್ರೇ ಅವರಂದರು ಖಂಡಿತವಾಗಿಯೂ ಬರ್ತೀನಪ್ಪ, ಯಾವುದೇ ಇದಿದ್ದರೂ ಕೂಡ ಸೈಡಿಗಿಟ್ಟು ನಿಮ್ಮ ಇದಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆಯಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಹಾಗೂ ಹಳೆ ವಿದ್ಯಾರ್ಥಿ ಸಂಘ ಮತ್ತು ನಮ್ಮ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳು ಸತೀಶ್ ರಾವ್ ಮತ್ತು ಉಪಾಧ್ಯಕ್ಷರು ಮನಮೋಹನ್ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಹಾಗೆ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ನಮಗೆ ಮುಖ್ಯ ಸಭಿಕರು. ನೀವು ಅದೆಷ್ಟೋ ದೂರದಿಂದ ಬಂದು ಇವತ್ತು ನಮ್ಮನ್ನು ನೋಡ್ಕೊಂಡಿದ್ದೀರಿ.
ನಾವು ನಿಮ್ಮನ್ನು ನೋಡಿದ್ದೀವಿ. ನಿಮಗೆಲ್ಲರಿಗೂ ಕೂಡ ಮತ್ತೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದರೊಂದಿಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೂ ಇಷ್ಟಪಡ್ತಾ ಇದ್ದೀನಿ. ನಾವುಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUCಲಿರುವಾಗ ನನಗೆ ಇನ್ನೂ ನೆನಪಿದೆ, ಈ BCom ಕ್ಲಾಸಿನ ಅರ್ಧಕ್ಕರ್ಧ ಜನರು ಕೂಡ ಪ್ರಥಮ ಪದವಿಯಿಂದ ಅಂತಿಮ ಪದವಿವರೆಗೆ ನಾವು NSSಲ್ಲಿ ಕಾರ್ಯವನ್ನು ತೊಡಗಿಸ್ಕೊಂಡಿದ್ವಿ. ಈಗ ಇಲ್ಲಿ ಇರೋಲ್ಲಿ ಎಲ್ಲ ಮುಖಗಳು ನನಗೆ ಅದೇ ಕಾಣ್ತವೆ ಸರ್. ಸೆಕೆಂಡ್ PUC ಮುಗಿದ ಮೇಲೆ ನಮ್ಮ NSSಗೆ ಪರಮೇಶ್ವರ ಶರ್ಮಾ ಮತ್ತು ಜನಾರ್ದನ್ ನಾಯರ್ ಇವರನ್ನು ಇಲ್ಲಿ ಕಾಲೇಜ್ ಕಮಿಟಿ ನೇಮಿಸಿತು. ಪರಮೇಶ್ವರಮ್ಮ ಸ್ಟ್ರೈಟ್ ಆ್ಯಂಡ್ ಸ್ಟ್ರಿಕ್ಟ್ ಫಾರ್ವರ್ಡ್, ಅವರಿಗೆ ಸ್ವಲ್ಪ ಈ ನಿಭಾಯಿಸ್ಕೊಂಡು ಹೋಗೋದು ಏನೋ ಸ್ಟ್ರೈಟಾಗಿ ಹೇಳ್ತಾಯಿದ್ರು ಅವರು, ನೀವು ಮಾಡಿದ ತಪ್ಪು ಅಂತ. ಬಟ್ ಆ ಕಾಲಿನ ನಾವೊಂಥರ ಕುದುರೆಗಳಲ್ವ, ನಮ್ಮನ್ನು ಕಟ್ಟೆ ಹಾಕ್ಲಿಕ್ಕೆ ನೋಡಿದರೆ ನಾವು ಸ್ವಲ್ಪ ಬೇಜಾರು ಮಾಡ್ತಾಯಿದ್ವಿ. ಬಟ್ ಸೆಕೆಂಡ್ ಇಯರ್ PUCಲಿ ಇರುವಾಗ ಮತ್ತು ಫಸ್ಟ್ ಇಯರ್ ಡಿಗ್ರಿಗೆ ಬರುವಾಗ ತುಂಬ ಕಡಿಮೆ ಇತ್ತು ಜನಸಂಖ್ಯೆ NSS ಇದ್ದು. ಆಗ ನಾವುಗಳು ಒಂದು 4 ಜನ ಸೇರಿಬಿಟ್ಟು, ಕುದುರೆಗಳು ಅಂತ ಹೇಳಿದರೆ ತಲೆ ಕೆಡಿಸ್ಕೋಬೇಡಿ, ಹಾಗೆ ಇದ್ವಿ ನಾವು. ತಲೆ ಕೆಡಿಸ್ಕೊಂಡ್ಬಿಟ್ಟು ನಮ್ಮ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಒಂದು 4 ಜನನ ಸೇರಿಸ್ಕೊಂಡ್ವಿ. ಆಮೇಲೆ ಏನಾಯಿತು ಅಂದರೆ ನಮಗೆ ಅದ್ಭುತ ರೀತಿಯಲ್ಲಿ ಸೆಕೆಂಡ್ ಇಯರ್ ಡಿಗ್ರಿಲಿ ನಮ್ಮ ಇರೋ ಅರ್ಧ ಕ್ಲಾಸು NSSಲ್ಲಿ ತೊಡಗಿಸ್ಕೊಂತು. ಫೈನಲ್ ಇಯರ್ ಡಿಗ್ರಿ ಅಂತೂ 70% ಜನ ನಾವು NSSಲ್ಲೇ ಇದ್ವಿ. ಹೇಗಿತ್ತಂದರೆ ಒಂಥರ NSS ಅಂದರೆ BCom ಅಂದರೆ NSS ಅಂತ ಇತ್ತು. ಬಟ್ ಇವತ್ತು ನಾವು ಯಾಕೆ NSS ಸೇರಿದ್ದು ಕೇಳಿದ್ರೆ ನಮಗೂ ಗೊತ್ತಿಲ್ಲ. ಬಟ್ ಇವತ್ತು ನಿಮ್ಮ ಎದುರುಗಡೆ ಏನೂ ಇಲ್ಲದ ಹೀಗೆ ಮಾತಾಡ್ತಾ ಇದ್ದೀನಿ ಅಂದರೆ VJ ಭಟ್ರು, ವೇದವ್ಯಾಸ ಸರ್, AV ಸರ್ ಇವರೆಲ್ಲ ಕಾರಣನೇ. ಅಲ್ಲಿ ಬಂದು ಪ್ರತಿಯೊಬ್ಬನಿಗೂ ಹೇಳ್ತಾಯಿದ್ರು, ನೋಡಪ್ಪ ಲೀಡರ್ಶಿಪ್ ಅಂದರೆ ಇದು, ಹೀಗೆ ಮಾಡಬೇಕು, ನೀನು ತಪ್ಪು ಮಾಡ್ತೀಯಾ ಮತ್ತು ಮುಂದಕ್ಕೆ ಹೋಗ್ತೀಯಾ ಅಂತ. ಬಟ್ ಅವರ ಈಗ AV ಸರನ್ನು ಜಸ್ಟ್ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ನೀವು. ಆ ಕ್ಲಾಸಲ್ಲಿರುವಾಗ ನೀಟಾಗಿ ಕ್ಲಾಸಿಂದ ಒಂದು ಟೈ ಎಲ್ಲ ಹಾಕ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಬರ್ತಾ ಇದ್ದರೆ ಯಾವ ಮಗನೂ ದೂರ ಹೋಗಬೇಕು. ಸರ್ ನಿಮ್ಮ ಶಿಸ್ತು ಸಂಯಮ ನಮಗೆ ಆವಾಗ ಸ್ವಲ್ಪ ಯಾಕೋ ನಮ್ಮನ್ನು ಬಿಡ್ತಾ ಇಲ್ಲ ಅಂತ ಆ ರೀತಿ ಇರ್ಬೋದು. ಬಟ್ ನೀವು ಏನು ಹೇಳ್ಕೊಟ್ಟಿದ್ದೀರೋ ಪ್ರತಿಯೊಂದು ಕೂಡ ಈಗ ನಮಗೆ ಅನಿಸ್ತಾ ಇದೆ. ಯಾಕಂದರೆ ನಾವು ನಮ್ಮ ಮಕ್ಕಳಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾಯಿದ್ದೀವಿ. ಆ ಶಿಸ್ತು ಸಂಯಮ, ಆ ಒಂದು ನೀಟ್ನೆಸ್ಸು ಅದು AVCರಿಂದನೇ ಬರಬೇಕು. ವೇದವ್ಯಾಸರಿಗಂತೂ ಒಂದು ದೊಡ್ಡ ಸಲಾಮ ಆಗ್ತೀನಿ. ಮೊನ್ನೆ ಅವರಿಗೆ ಇನ್ವಿಟೇಷನ್ ಕೊಡೋಕ್ಕೆ ಕಿಶೋರ್ ನನಗೆ ನಂಬರ್ ಫಾರ್ವರ್ಡ್ ಮಾಡಿದ. ಒಂದು 2-3 ನಿಮಿಷ ನಾನು ಮಾತಾಡಿದ್ದೀನಿ, ನೀನು ಇಂಥವನಲ್ವೇನಪ್ಪ, ನಿನ್ನ ಇದು ಅವರ ನೆನಪಿನ ಶಕ್ತಿಗೆ ನನಗೆ ಶಾಕ್ ಆಯಿತು. ಕೂಡಲೇ ನಾವು ಚೈತ್ರನಿಗೆ ಹೇಳಿದೆ, ಏನು ಮಾರಾಯ್ತು 25 ವರ್ಷ ಆದ ನಂತರ ಅವರು ಕರೆಕ್ಟಾಗಿ ನೆನಪಿಟ್ಕೊಂಡು ಹೇಳ್ತಾ ಇದ್ದಾರಲ್ಲ ಅಂತ. ಹಾಗೆ ಅವರು ಹೇಳಿದರು. ಪ್ರಭಾಕರ್ ಸತ್ತು ಅಂತೂ ಅದನ್ನು ಸರ್ ಸತ್ಯ ಒಪ್ಕೋತೀನಿ, ದಯವಿಟ್ಟು ಬೇಜಾರು ಮಾಡಬೇಡಿ. ನಾವು AV ಸರ್ ಮತ್ತು ಪ್ರಭಾಕರ್ ಸರ್ ನಮಗೆ ಸೆಕೆಂಡ್ ಇಯರ್ BComಲ್ಲಿ ಅಕೌಂಟ್ಸಿಗಿದ್ದರು ಅಲ್ವಾ. AV ಸರ್ ಕ್ಲಾಸಿಗೆ ಬಂದ ಕೂಡಲೇ ಪಿನ್ ಡ್ರಾಪ್ ಸೈಲೆನ್ಸ್, ಮತ್ತು ಯಾರೂ ಮಾತಾಡಲ್ಲ. ಬಟ್ ಪ್ರಭಾಕರ್ ಸರ್ ಅವರ ಪಾಠವನ್ನು ನಾವು ಕೇಳ್ತಾ ಇದ್ದದ್ದು ತುಂಬ ಅಪರೂಪ. ಫ್ರಂಟ್ ಬೆಂಚಿನವರು ಮಾತ್ರ ಸರ್ ದಯವಿಟ್ಟು ಬೇಜಾರು ಮಾಡಿ, ಒಂದು ಹೊಡೆಯುತ್ತಾರೆ ಹೊಡಿಸ್ಕೊಳ್ಳಿ, ಹೊಡ್ಕೋತೀನಿ ನಾನು ಹಾಗೆ. ಬಟ್ ಒಂದು ದಿನ ನಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ ಏನೋ ಬರಲಿಲ್ಲ ಆಯಿತು ಕ್ಲಾಸಿಗೆ, ಏನೋ ಒಬ್ಬನೇ ಇದ್ದೆ ನಾನು. ಆ ದಿವಸ ಅವರು ಕಂಪೆನಿ ಅಕೌಂಟ್ಸ್ ಮಾಡ್ತಾಯಿದ್ರು. ಈಗ ನನಗೂ ಬೇರೆ ಕೆಲಸ ಇಲ್ಲಲ್ಲ ಪಕ್ಕ, ನಾನೇನು ಮಾಡಿದೆ, ಅವ್ರ ಪಾಠ ಕೇಳಿದೆ. ಬಟ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು ಅಂದರೆ ನಾವು ನಿಜವಾಗಿ ಅವರ ಪಾಠವನ್ನು ಕರೆಕ್ಟಾಗಿ ಕೇಳಿದ್ದಿದ್ರೆ ತುಂಬ ಚೆನ್ನಾಗಿ ಆ ಸೆಕ್ಷನ್ಗಳಲ್ಲಿ ನಮಗೆ ಮಾರ್ಕ್ ಜಾಸ್ತಿ ಬರ್ತಾಯಿತ್ತು. ಬಟ್ ನಾವು ಆ ಕೆಲಸ ಮಾಡಿರಲಿಲ್ಲ. ಬಟ್ ಈಗ ಎಲ್ಲ ಅವರನ್ನು ನೆನಪಿಸ್ಕೋಬೇಕಾದ್ರೆ ಎಲ್ಲ ನೆನಪಾಗ್ತಾಯಿದೆ. ಅದು ಅವರಿಗೂ ಗೊತ್ತು, ನಾವು ಹಿಂದೆ ಕೂತ್ಕೊಂಡು ಮಸಲತ್ತು ಮಾಡ್ತಾ ಇದ್ದದ್ದು. ಬಟ್ ನಮ್ಮನ್ನೆಲ್ಲ ಚಿಕ್ಕ ಮಕ್ಕಳು ಅಂತ ಹರಿಸಿ ಕಳಿಸ್ತಾ ಇದ್ದರು. ಸರ್ ಏನಿಹೋ ನಾವು ಎಷ್ಟೋ ದಿವಸದ ನಂತರ ಮತ್ತೆ ಭೇಟಿಯಾಗಿದ್ದೀವಿ. ಅದು ನಮ್ಮ ಗುರು ಹಿರಿಯರು ಇಲ್ಲಿದ್ದಾರೆ. ಯಾರು ಏನೇ ಹೇಳಿ ಸರ್, ಪ್ರೋಗ್ರಾಮಲ್ಲಿ ಗುರು ವಂದನದಲ್ಲಿ ನಾವು ನಿಮ್ಮನ್ನು ಏನು ಹೊಗಳ್ತೀವಿ ಅಥವಾ ಹೀಗೆ ಮಾಡ್ತೀವಿ ಅಂತಲ್ಲ. ಈ ದೃಶ್ಯ ನಮಗೆ ನಾವು ಕೊನೆ ತನಕ ಇರೋ ತನಕ ಈ ದೃಶ್ಯ ನಮ್ಮ ಕಣ್ಣೆದುರು ಇರಲೇಬೇಕು ಸರ್. ನೀವು ಮಾಡಿದ ಪಾಠ, ನೀವು ಕಲಿಸಿದ ಸಂಯಮ, ಶಿಸ್ತು, ಇದೆಲ್ಲ ಆವಾಗ ನಮಗೆ ಏನು ಅನ್ನಿಸ್ತಾ ಇದ್ರು ಕೂಡ ಈಗ ಅದೆಲ್ಲ ಬೇಕು ಅನ್ನಿಸ್ತದೆ. ಹಾಗೆ ನನ್ನೆರಡು ಮಾತುಗಳನ್ನು ಮುಗಿಸೋ ಮೊದಲು ನಿಮ್ಮ ಮತ್ತೆಲ್ಲರಿಗೂ ವಂದಿಸುತ್ತಾ ಸ್ವಾಗತ ಕೋರುತ್ತಾ ಭಾಷಣ ಮುಗಿಸ್ತೀನಿ. ನಮಸ್ತೆ. ನಮಗೆ ಎಲ್ಲರಿಗೂ ಗುರುಗಳ ಮಹತ್ವ ಅಂತ ಗೊತ್ತೇ ಆಗಿರೋದು ನಾವೆಲ್ಲರೂ ಒಂದು ಜೀವನವನ್ನು ರೂಪಿಸ್ಕೊಂಡಾಗ, ಈ ಒಂದು ಸ್ಥಿತಿಗೆ ಬಂದಾಗ ನಮ್ಮೆಲ್ಲರಿಗೂ ಈಗ ಮನವರಿಕೆ ಆಗಿದೆ. ಅದಕ್ಕೋಸ್ಕರನೇ ನಾವು ಇವತ್ತೊಂದು ವಿಶೇಷವಾಗಿ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿರೋದು. ಈಗ ಎಲ್ಲರೂ ಅವರವರ ಒಂದು ಪರಿಚಯ ಮಾಡ್ಕೊಳ್ಬೇಕು, ಕಿರು ಪರಿಚಯ, ಸೆಲ್ಫ್ ಇಂಟ್ರೊಡಕ್ಷನ್. ದಯವಿಟ್ಟು ಒಬ್ಬೊಬ್ಬರಾಗಿ ಹೇಳ್ತಾ ಬನ್ನಿ ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಯನ ಅಂತ. ನಾನು ಬೆಂಗಳೂರಲ್ಲಿದ್ದೇನೆ.
ಒಂದು CA ಫರ್ಮಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ದೀಪಾ ಅಂತ. ನಾನು ಕುಪ್ಪೆಟ್ಟಿಯಲ್ಲಿದ್ದೇನೆ. ನನಗೆ 3 ಜನ ಹೆಣ್ಣು ಮಕ್ಕಳು ಮತ್ತು ನನ್ನ ಗಂಡ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು ಮಂಗಳೂರಲ್ಲಿದ್ದೇನೆ, ಬಿಸ್ನೆಸ್ ಮಾಡ್ತಾ ಇದ್ದೇವೆ ನಾವು. ನನ್ನ ಹೆಸರು ಗಾಯತ್ರಿ. ನಾನು ಮಾಣಿ ಹತ್ರ ಇದ್ದೇನೆ, ಕೈಂತಜೆ ಮನೆ. ನನಗೆ 2 ಮಕ್ಕಳು, ಒಂದು ಮಗಳು ಮತ್ತೊಂದು ಮಗ. ಅವಳು MTech ಮಾಡಿ ವರ್ಕ್ ಮಾಡ್ತಾ ಇದ್ದಾಳೆ. ಮಗ PUC ಎಲ್ಲಿ PUC? ವಿವೇಕಾನಂದ PUC. ಮಗಳು ಸಹ PUC ಇಲ್ಲೇ ಮಾಡಿದ್ದು. ನಾನು ಅರ್ಚನಾ ಅಂತ, SBIಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಈಗ ಉಪ್ಪಿನಂಗಡಿಯಲ್ಲಿದ್ದೇನೆ. ಹಸ್ಬೆಂಡ್ ಮಾಸ್ಟರ್ ಆಗಿದ್ದಾರೆ ಕಕ್ಕೆಬೆಟ್ಟು ಸ್ಕೂಲಲ್ಲಿ. ಮತ್ತು 2 ಹೆಣ್ಣು ಮಕ್ಕಳು. ಒಬ್ಬಳು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ಇಯರ್ ಮಾಡ್ತಾ ಇದ್ದಾಳೆ USCಯಲ್ಲಿ, ಇನ್ನೊಬ್ಬಳು 9th. ಹಲೋ, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರೀಲತಾ ಅಂತ. ನಾನು ಮೂಡುಬಿದ್ರೆ ಎಜುಕೇಷನ್ ಒಂದು ರೋಟ್ರಿ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹಸ್ಬೆಂಡ್ ನಂದು ಗೌರ್ಮೆಂಟ್ ಎಂಪ್ಲಾಯಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸೂಪರ್ಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಕೊಕ್ಕಡದಲ್ಲಿ. 2 ಮಕ್ಕಳಿದ್ದಾರೆ. ಒಬ್ಬಳು ಈಗ ಫೈನಲ್ ಇಯರ್ MCOM, ಮತ್ತೊಬ್ಬ ಸೆಕೆಂಡ್ ಇಯರ್ BCA ಮಾಡ್ತಾ ಇದ್ದಾನೆ. ನಮಸ್ತೆ, ನನ್ನ ಹೆಸರು ಶೋಭಾ ಅಂತ. ನನ್ನ ಹಸ್ಬೆಂಡ್ ಮುರಳೀಧರ್ ಭಟ್ ಬಂಗಾರಡ್ಕ ಅಂತ. ನಾವು ಮುಂಡೂರಲ್ಲಿದ್ದೇವೆ, ಕೃಷಿಕರು ನಾವು. ನನಗೆ 3 ಜನ ಮಕ್ಕಳು. ದೊಡ್ಡವಳು USA PhD ಮಾಡ್ತಾ ಇದ್ದಾಳೆ. 2ನೇವಳು ಏಮ್ಸ್ ಡೆಲ್ಲಿಯಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾಳೆ. ಹಾಗೂ 3ನೇವನೊಬ್ಬ ಮಗ 6th ವಿವೇಕಾನಂದ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಾ ಇದ್ದಾನೆ. ನಮಸ್ತೆ, ನಾನು ಮಮತಾ ಅಂತ, ಬೀಸ್ ರೋಡಲ್ಲಿದ್ದೇನೆ, ಹೌಸ್ ವೈಫ್. ಹಸ್ಬೆಂಡ್ ಲಾಯರ್ ಆಗಿದ್ದಾರೆ. ನನ್ನ ಹೆಸರು ಮಲ್ಲಿಕಾ ಅಂತ. ನಾನು ಬೆಂಗಳೂರಲ್ಲಿ ಪೀಣ್ಯದಲ್ಲಿದ್ದೀನಿ. ನಾನು ಟ್ಯೂಷನ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಒಂದು 15 ಇಯರ್ಸ್ ಆಯಿತು. ಆಮೇಲೆ ನನ್ನ ಮಗ CA ಮಾಡ್ತಿದ್ದಾನೆ, ಆರ್ಟಿಕಲ್ಶಿಪ್ಪು. ನಮ್ಮ ಹಸ್ಬೆಂಡು ಟ್ರಾವೆಲ್ ಏಜೆನ್ಸಿ. ನಮಸ್ತೆ, ನನ್ನ ಹೆಸರು ಅನುಪಮ. ನಾನು ಮಂಗಳೂರಲ್ಲಿದ್ದೇನೆ. ನನ್ನ ಗಂಡ ರಾಜೇಶ್ ಭಂಡಾರಿ ಅಂತ ಸೌದಿಯಲ್ಲಿದ್ದಾರೆ. ನಮಸ್ತೆ, ನನ್ನ ಹೆಸರು ಹರಿನಾಕ್ಷಿ. ನನ್ನ ಹಸ್ಬೆಂಡ್ ಆರ್ಮಿ ರಿಟೈರ್ಡ್, ಈಗ ಪೋಸ್ಟ್ ಮಾಸ್ಟರ್ ಆಗಿ ಬೆಳ್ಳಾರಿಯಲ್ಲಿದ್ದಾರೆ. ನನಗೆ 2 ಮಕ್ಕಳು. ಒಬ್ಬ VCಯಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಮಾಡಿ ಈಗ 1.5 ತಿಂಗಳಾಯಿತು ಜಾಬ್ ಸಿಕ್ಕಿ. ಸೆಕೆಂಡ್ ಅವನು ಸಾಂದೀಪನಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, SLCಯಲ್ಲಿ ಹೋಗ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶೋಧ. ನಾನು ಗಂಡ ಕೃಷಿಕರಾಗಿದ್ದಾರೆ. ನಾನು ಕೋಆಪರೇಟಿವ್ ಸೊಸೈಟಿಯಲ್ಲಿ GPO ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದೇನೆ. ಮತ್ತು ನನ್ನ ಮಗ ಇಲ್ಲಿ ವಿವೇಕಾನಂದ ಕಾಲೇಜಲ್ಲಿ BSc ಫೈನಲ್ ಇಯರ್ BSc ಮಾಡ್ತಾ ಇದ್ದಾನೆ. ಸಣ್ಣವ 9th ಅಲ್ಲಿದ್ದಾನೆ, ಸುಧಾನ ಸ್ಕೂಲಲ್ಲಿ. ನನ್ನ ಹೆಸರು ಕವಿತಾ. ನಾನೀಗ ಫಿಶರ್ಸ್ ಡಿಪಾರ್ಟ್ಮೆಂಟಲ್ಲಿ HR ಸೆಕ್ಷನ್ ಹೆಡ್ ಕ್ಲರ್ಕ್ ಆಗಿದ್ದೇನೆ. ಹಸ್ಬೆಂಡ್ PW ಕಾಂಟ್ರಾಕ್ಟ್ ಆಗಿದ್ದಾರೆ. ನನಗೆ 2 ಮಕ್ಕಳು. ದೊಡ್ಡವಳು ಫಾದರ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ MLT ಮಾಡ್ತಾ ಇದ್ದಾಳೆ. ಸೆಕೆಂಡ್ ಅವಳು SDM ಕಾಲೇಜ್ ಬ್ಯಾಂಗ್ಳೂರಲ್ಲಿ LLB ಓದ್ತಾ ಇದ್ದಾಳೆ. PUC ಇಲ್ಲೇ ಕಂಪ್ಲೀಟ್ ಮಾಡಿದವಳು. ಅಷ್ಟೇ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಚಂದ್ರಾವತಿ ಅಂತ. ನಾನು ಮೈಸೂರಲ್ಲಿದ್ದೀನಿ. ನಾನು ಅಟ್ ಪ್ರೆಸೆಂಟ್ ಈಗ ಬ್ಯೂಟಿಷಿಯನ್ ಕಮ್ ಮೇಕಪ್ ಆರ್ಟಿಸ್ಟ್. ನನಗೆ 2 ಮಕ್ಕಳು. ಮಗ ಬಂದು BBA ಫೈನಲ್ ಇಯರ್ ಆಗಿ ಈಗ ಜಸ್ಟ್ ಬೆಂಗಳೂರಲ್ಲಿ ಜಾಬ್ಗೆ ಹುಡುಕ್ತಾ ಇದ್ದಾನೆ. ಮಗಳು 8th. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶೋಭಾ ಸಾಲಿಯನ್ ಅಂತ. ನಾವು ಬೆಂಗಳೂರಲ್ಲಿರೋದು. ನನಗೆ 2 ಮಕ್ಕಳು. ದೊಡ್ಡವನು 8th, ಸಣ್ಣವಳು 5th. ನಮಸ್ತೆ, ಕೃಪಾದೇವಿ ಅಂತ. ಗೃಹಿಣಿ ನಾನು. ಮಂಗಳೂರಲ್ಲಿದ್ದೇನೆ. ನನ್ನ ಯಜಮಾನರು ಚಾರ್ಟರ್ಡ್ ಅಕೌಂಟೆಂಟು, ಕೇರಳದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. 2 ಜನ ಮಕ್ಕಳು ನನಗೆ. 2 ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮಾಲಿನಿ. ಹೆಲೋ ನಾನು ಮಾಲಿನಿ. ಇಟ್ಸ್ ಓಕೆ. ಓಕೆ. ನಾನು ಮಾಲಿನಿ. ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಮ್ಮ ಪಡುಬಿದ್ರೆಯಲ್ಲಿ ಇರೋದು. ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಸಂತೋಷ್ ಅಂತ. ನಾನೀಗ ಬೆಂಗಳೂರು ಮೈಸೂರು ಇದರ ಚನ್ನಪಟ್ಟಣದಲ್ಲಿದ್ದೀನಿ. ಅಲ್ಲಿ ಆಡಿಟಿಂಗ್ ಮತ್ತು ಟ್ಯಾಕ್ಸ್ ಪ್ರಾಕ್ಟೀಸ್ ಅಂತ ಒಂದು ಆಫೀಸ್ ಓಪನ್ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನನಗೆ ಒಂದು ಮಗಳಿದ್ದಾಳೆ. ನನ್ನ ಹೆಸರು ರಾಜೇಶ್ ಅಂತ. ನಾನು ನೆಹರು ನಗರ ಮನೆ. ನಾನು ಪುತ್ತೂರಿನಲ್ಲಿ ಮೆಡಿಕಲ್ ಇಟ್ಕೊಂಡಿದ್ದೇನೆ. ಕಿಶೋರ್ ಅಂತೇಳಿ
ನಾನು ಪ್ರೆಸೆಂಟ್ಲಿ ಈಗ ಉಡುಪಿಯಲ್ಲಿದ್ದೀನಿ ಆ್ಯಸ್ ಎ ಟ್ರೈನಿಂಗ್ ಮ್ಯಾನೇಜರ್ ಆಗಿ, ಆಟೋಮೊಬೈಲ್ ಟ್ರೈನಿಂಗ್ ಮ್ಯಾನೇಜರ್ ಆಗಿ. ನನಗೀಗ ಅಂದರೆ 2 ಚಿಲ್ಡ್ರನ್ಸ್, ಒಂದು ಹುಡುಗಿ ಒಬ್ಬಳು ಮಗ ಇದ್ದಾನೆ. ನಮಸ್ತೆ, ನಾವು ವಸಂತ ಅಂತ. ನಾನು ಕಾಲೇಜಿಗೆ ಬರ್ತಾ ಇರುವಾಗಲೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೆ. ಅದೇ ವೃತ್ತಿಯನ್ನು ಮುಂದುವರಿಸಿಕೊಂಡು ಈಗ ಬೀಡಿ ಉದ್ಯಮದಲ್ಲಿದ್ದೇನೆ. ನನಗೆ 2 ಮಕ್ಕಳು, ಒಬ್ಬಳು 8th, ಮಗ 4th ಸ್ಟ್ಯಾಂಡರ್ಡ್. ನಾನು ಶಿವಪ್ರಸಾದ್ ರೈ ಅಂತ, ಮಠಂತಬೆಟ್ಟು ಕೋಡಿಂಬಾಡಿ. ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಮದುವೆ ಆಗುವಾಗ ಸ್ವಲ್ಪ ಲೇಟ್ ಆಯಿತು. ಆಗ ಒಬ್ಬ 4ನೇ ಕ್ಲಾಸಿನ ಮಗ ಇದ್ದಾನೆ. ಈಗ ಮಿಸ್ಸಸ್ ಟೀಚಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸತೀಶ್ ಅಂತ. ನಾನು ಮಂಗಳೂರು ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಿಸ್ಸಸ್ ಕಂಕನಾಡಿಯಲ್ಲಿ ಲೋಕೋ ಪೈಲಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಮಗೆ 2 ಮಕ್ಕಳು, ಒಬ್ಬನು ಫಸ್ಟ್ PU, ಇನ್ನೊಬ್ಬ 7th ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತ. ನಾನು ಮಂಗಳೂರಲ್ಲಿದ್ದೇನೆ. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನಗೆ 2 ಮಕ್ಕಳು, ಒಬ್ಬಳು 7th, ಇನ್ನೊಬ್ಬಳು 3rd. ನಮಸ್ತೆ, ನಾನು ಹರೀಶ್ ಅಂತೇಳಿ ಪುತ್ತೂರು ಸುದ್ದಿ ಬಿಡುಗಡೆ ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನದು ರಾಮಕುಂಜ ಊರು. 2 ಮಕ್ಕಳು, ಒಬ್ಬ 9th ಮತ್ತೊಬ್ಬ 5th ಕಲಿತಾ ಇದ್ದಾನೆ. ನಮಸ್ತೆ ಸರ್. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಸೊ ನಾನು ಬೆಂಗಳೂರಲ್ಲಿ ಒಂದು MNCನಲ್ಲಿ ಫೈನಾನ್ಷಿಯಲ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ನನಗೆ 2 ಮಕ್ಕಳು, ಒಂದು ಮಗಳು 7th, ಆಮೇಲೆ ಮಗ ಬಂದು LKG. ನಾನು ರಾಜೇಶ್, ವ್ಯವಹಾರ ಎಮಿಷನ್ ಟೆಸ್ಟಿಂಗ್ ಮತ್ತು ವೆಹಿಕಲ್ ಇನ್ಸೂರೆನ್ಸ್ ಮಾಡ್ತಾಯಿದ್ದೀನಿ. 2 ಮಕ್ಕಳು, ದೊಡ್ಡವ 8th ಸ್ಟ್ಯಾಂಡರ್ಡ್, ಎರಡನೇ ಮಗಳು 3rd ಸ್ಟ್ಯಾಂಡರ್ಡ್. ನಮಸ್ತೆ, ನಾನು ಕೃಷ್ಣ ಭಟ್ ಅಂತ. ನನ್ನ ಮನೆ ಬಾಯರ್ ಹತ್ರ. ನಾನು ಕೃಷಿಕ. ನಮಸ್ತೆ, ನಾನು ಬಾಲಚಂದ್ರ ಸೊರಕೆ ಅಂತೇಳಿ. ನಾನು ವೃತ್ತಿಯಲ್ಲಿ ಡಾಕ್ಯುಮೆಂಟ್ ರೈಟ್ರ್, ಪ್ರವೃತ್ತಿಯಲ್ಲಿ RTI ಕಾರ್ಯಕರ್ತ ಮತ್ತು ಸೋಷಿಯಲ್ ವರ್ಕರ್. 2 ಮಕ್ಕಳು, 2 ಕೂಡ ವಿವೇಕಾನಂದ ತೆಂಕಿಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಾರಾಮ್ ಅಂತ. ನಾನು ಇಲ್ಲಿಂದ ಬಿಟ್ಟ ಮೇಲೆ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಿದೆ ಬೆಂಗಳೂರಲ್ಲಿ. ನನ್ನ ಪತ್ನಿ ವಿನಯ ಅಂತ, ಅವಳು ಚಾರ್ಟರ್ಡ್ ಅಕೌಂಟೆಂಟೆ. 2 ಮಕ್ಕಳು, ಮಗಳು 8ನೇ ಕ್ಲಾಸು, ಮಗ 4ನೇ ಕ್ಲಾಸು. ನಮಸ್ತೆ, ನಾನು ಮಹೇಶ್ ಕಿಣಿ ಅಂತ. ನಾನು ಉಪ್ಪಿನಂಗಡಿಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದೀನಿ ಈಗ. ನಮಸ್ತೆ, ನಾನು ರವಿ ಅಂತ. ನನ್ನ ಹೆಸರು ರವಿ ಅಂತ. ನಾನು ಶ್ರೀನಿವಾಸ್ ಯೂನಿವರ್ಸಿಟಿ ಮಂಗಳೂರು ಇದರ ಅಡ್ಮಿನ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ವೈಫ್ ಗೌರ್ಮೆಂಟ್ ಲೆಕ್ಚರರ್, ಒಬ್ಬ ಮಗ ಇದ್ದಾನೆ, LKG. ಥ್ಯಾಂಕ್ ಯು. ನಮಸ್ತೆ, ನಾನು ಪ್ರಶಾಂತ್ ಅಂತ. ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿದ್ದೇನೆ. ನನಗೆ ಒಬ್ಬಳು ಮಗಳಿದ್ದಾಳೆ. ಅವಳು 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ಎಲ್ರಿಗೂ ನಮಸ್ತೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂಟ್ವಾಳ DOSP ಆಫೀಸಲ್ಲಿದ್ದೇನೆ. ಹೆಸರು ನರೇಶ್ ಅಂತೇಳಿ. ಮಿಸ್ಸಸ್ ಟೀಚರ್ ವೀರಕಂಬದಲ್ಲಿ. 2 ಮಕ್ಕಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರಿಧರ್ ಅಂತೇಳಿ. ನಾನು ಮಂಗಳೂರಲ್ಲಿ ವಾಸವಾಗಿದ್ದೇನೆ. ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದೇನೆ. 2 ಮಕ್ಕಳಿದ್ದೇನೆ. ನಮಸ್ತೆ, ನಾನು ಸದಾನಂದ ರೈ ಅಂತ. ಹಿಟ್ಲದಲ್ಲಿ 2 ಮಕ್ಕಳು, ಒಬ್ಬ 1st ಸ್ಟ್ಯಾಂಡರ್ಡ್, ಅವಳು 5th. ನಾನು ಕೃಷಿಕ. ನಮಸ್ತೆ, ನಾನು ರಾಘವೇಂದ್ರ ಅಂತ. ನಾನು ಕೃಷ್ಣಗಿರಿ ತಮಿಳುನಾಡಲ್ಲಿರೋದು. ನಾನು ಬಿಸ್ನೆಸ್ ಮಾಡ್ಕೊಂಡಿದ್ದೇನೆ. ನನ್ನ ಮಗ ಫಸ್ಟ್ ಇಯರ್ BCom. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿವೇಕಾನಂದ ಪ್ರಭು ಅಂತ. ಉಪ್ಪಿನಂಗಡಿಯಲ್ಲಿ ನಾನು ನಮ್ಮ ಅಣ್ಣ ಜೊತೆಯಾಗಿ ಪ್ರಸಾದ್ ಆಯಿಲ್ ಮಿಲ್ ಅಂತ ನಡೆಸ್ಕೊಂಡಿದ್ದೇವೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಜಗದೀಶ್ ನಾಯಕ್ ಅಂತ. ನಾನು ಉಪ್ಪಿನಂಗಡಿಯಲ್ಲಿದ್ದೇನೆ. ನಮ್ಮದೊಂದು ಮಹಾಲಕ್ಷ್ಮಿ ಟ್ರೇಡಿಂಗ್ ಕಂಪನಿ ಅಂತ ಟೈಲ್ಸ್, ಪೇಂಟ್, ಸ್ಯಾನಿಟರಿ ಅದು ಬಿಸ್ನೆಸ್ ಮಾಡ್ತಾಯಿದ್ದೇನೆ. ನನ್ನ ವೈಫ್ ಆಶಾಲತಾ ಅಂತ. ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಇಂದ್ರಪ್ರಸ್ಥ ವಿದ್ಯಾಲಯ ಅದರಲ್ಲಿ 18 ವರ್ಷದಿಂದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಮಗಳು ಫಸ್ಟ್ BCom ಮಂಗಳೂರಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ನಾಗೇಶ್ ಪ್ರಭು ಅಂತೇಳಿ. ನಾನು ಪ್ರಸ್ತುತ ಬಿಸ್ನೆಸ್ ಮಾಡ್ತಾಯಿದ್ದೇನೆ. ಉಪ್ಪಿನಂಗಡಿಯಲ್ಲಿದ್ದೇನೆ. ನಮಸ್ತೆ, ನಾನು ಮೋನಪ್ಪ ಗೌಡ. ನಾನು ಬರುವಾಗ ಸ್ವಲ್ಪ ಲೇಟಾಗಿದೆ, ಕ್ಷಮಿಸಿ. ನನ್ನ ಎಲ್ಲ ಗುರುಗಳ ಚರಣಗಳಿಗೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಸಹಪಾಠಿ ಬಂಧುಗಳೇ, ನಾನು ಬಿಸ್ನೆಸ್ ಮತ್ತು ಟ್ರಾವೆಲಿಂಗ್ ಮಾಡ್ತಾಯಿದ್ದೇನೆ, ಹಾಗೂ ಕೃಷಿ. 2 ಮಕ್ಕಳು, 5th ಮತ್ತು 3rd ಸ್ಟ್ಯಾಂಡರ್ಡ್. ನಾನು ಅನಿಲ್ ಕುಮಾರ್ ಅಂತೇಳಿ ಪುತ್ತೂರಲ್ಲಿದ್ದೇನೆ.
ಈಗ ಪ್ರಸ್ತುತ BJPಯ ಪುತ್ತೂರು ವಿಧಾನಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ನಾನು. ನನಗೆ 2 ಮಕ್ಕಳು. ಮಗ ಬ್ಯಾಂಗ್ಳೂರಲ್ಲಿ ಜಾಬಲ್ಲಿದ್ದಾನೆ, ಮಗಳು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾಳೆ ವಾಮಂಜೂರು ಸೈಂಟ್ ಜೋಸೆಫಲ್ಲಿ. ಅವಳು ಸೌತ್ ಇಂಡಿಯಾ ಮೆಡಲಿಸ್ಟ್ ಸ್ಪೋರ್ಟ್ಸಲ್ಲಿ. ಸೊ ಹಾಗಾಗಿ ಅವಳಿಗೆ ಅವಳ ವಿದ್ಯಾಭ್ಯಾಸ ಎಲ್ಲ ಫ್ರೀಯಲ್ಲೇ ನಡೀತಾ ಉಂಟು. ದಟ್ಸ್ ಅ ಗಿಫ್ಟ್ ಫ್ರಮ್ ಮೈ ಗಾಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ಕಾರ. ಗುರುರಾಜ್ ಕಾರಂತ್ ಅಂತ. ನಾನು ಬೆಂಗಳೂರಿನಲ್ಲೇ ಇರೋದು. ನನಗೆ ಒಬ್ಬಳು ಮಗಳು, ಹೆಂಡತಿ ಹೌಸ್ ವೈಫ್. ರಾಘವೇಂದ್ರ. ನಾನು ಗುರುರಾಜ್ ಸದಾಶಿವೆಲ್ಲ BBM ಇದ್ದಿದ್ದು, ಆದರೆ ಹೆಚ್ಚು ನಾವು BComನ ಕಿಟಕಿಯಲ್ಲಿ ನೇತಾಡ್ತಾ ಇದ್ವಿ. ನಿಮ್ಮ ಚೈತ್ರ ನಯನ ಎಲ್ಲ ನಮ್ಮ ಫ್ರೆಂಡ್ಸ್, ಹಾಗಾಗಿ ಅಲ್ಲೇ ಇದ್ವಿ. ಹಾಗಾಗಿ ನೀವು ನಮ್ಮನ್ನು ನೋಡಿರ್ತೀರ. ಸೊ ನಾವು ಇನ್ವೈಟೆಡ್ ಗೆಸ್ಟ್. ನಾನು ಬೇಸಿಕಲಿ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲೂ ತುಂಬ ಇದ್ವಿ, ಹಾಗಾಗಿ ತುಂಬ ಜನ ಪರಿಚಯ ಇದ್ದೀರಾ. ನಾನೀಗ ಬೆಂಗಳೂರಲ್ಲಿದ್ದೇನೆ, ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ವೈಫ್ ಚಿತ್ರ, ಅವಳು CGI ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾಳೆ. ಒಬ್ಬ ಮಗ ಇದ್ದಾನೆ ಚಿರಾಗ್, ಅವನು ರಾಷ್ಟ್ರೋತ್ಥಾನ ಕೇಂದ್ರದಲ್ಲಿ 4ನೇ ತರಗತಿ ಓದ್ತಾ ಇದ್ದಾನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಈ ಥರದೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ BComನ ನಮ್ಮ ಸಹಪಾಠಿಗಳಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಗುರುಗಳಿಗೆ ಒಂದು ಸಾಷ್ಟಾಂಗ ಪ್ರಣಾಮ. ನಿಮ್ಮ ಆಶೀರ್ವಾದ ಇದ್ದಿದ್ದಕ್ಕೆ ನಾವು ಇವತ್ತೆಲ್ಲ ಇಲ್ಲಿ ತನಕ ಬಂದಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಾನು ಸದಾಶಿವ ಪುತ್ತೂರು. ನಾನಿಲ್ಲೇ ನೆಹರು ನಗರವನು. ಇವಾಗ ಬೆಂಗಳೂರಲ್ಲೇ ಇದ್ದೇನೆ ಒಂದು 17 ಇಯರ್ಸಿಂದ. ಟಫೆ ಅಂದರೆ ಟ್ರ್ಯಾಕ್ಟರ್ಸ್ ಆ್ಯಂಡ್ ಫಾರ್ಮ್ ಎಕ್ವಿಪ್ಮೆಂಟ್ ಲಿಮಿಟೆಡಲ್ಲಿ HR ಆ್ಯಂಡ್ ಅಡ್ಮಿನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೇನೆ. ಈ ಸೌತ್ ಕೆನರಾದಿಂದ ನಮ್ಮ ಕಂಪನಿ ಯಾವತ್ತು ಕ್ಯಾಂಪಸ್ ಡ್ರೈವ್ ಬರ್ತಾ ಇರಲಿಲ್ಲ. ನಾನು ಆ ಕಂಪನಿ ಜಾಯ್ನ್ ಆದಮೇಲೆ ಈ ಸೌತ್ ಕೆನರಾದಿಂದ ತುಂಬ ಹುಡುಗರನ್ನ ಎವ್ರಿ ಇಯರ್ ಅರೌಂಡ್ 100 to 150 ಮೆಂಬರ್ಸನ್ನು ನಮ್ಮ ಕಂಪನಿಗೆ ಕರ್ಕೊಂಡು ಹೋಗ್ತಾಯಿದ್ದೇನೆ. ಇಲ್ಲಿ ನಮ್ಮ ವಿವೇಕಾನಂದ ಪಾಲಿಟೆಕ್ನಿಕ್ಕಿಗೆ ನಾನು ಎವ್ರಿ ಇಯರ್ ಬರ್ತೇನೆ. ನಾನು ಡಿಪ್ಲೊಮಾ ಹುಡುಗರನ್ನ ಕ್ಯಾಂಪಸ್ ಡ್ರೈವ್ ಮಾಡಿ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತೇನೆ. ಬಿಫೋರ್ ಲಾಸ್ಟ್ ಇಯರ್ ನಾನು ಬಂದಾಗ ನನಗೆ ಒಬ್ಬರು BBM ಅಥವಾ BCom ಹುಡುಗ ಬೇಕಾಗಿತ್ತು. ಆ ಟೈಮಲ್ಲಿ ನಾವು ಶ್ರೀಶಾ ಇಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ನಮ್ಮ ಈ ಕಾಲೇಜಿದ್ದು, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆವಾಗ ನನಗೆ ಫಸ್ಟ್ ಕ್ಲಾಸ್ ಹುಡುಗರು ಬೇಕಿತ್ತು. ಅರೌಂಡ್ ಒಂದು 10-15 ಮೆಂಬರ್ಸ್ ಬಂದಿದ್ದರು BBMನವರು. ಬಟ್ ನನಗೆ ಆ ಕ್ವಾಲಿಟಿ ನೋಡಿ ರಿಯಲಿ ತುಂಬ ಖುಷಿಯಾಯಿತು. ಯಾಕಂದರೆ ನಾನು ಆಲ್ ಓವರ್ ಕರ್ನಾಟಕ, ತಮಿಳ್ನಾಡು, ಆಮೇಲೆ ಆಂಧ್ರ ಈ ಎಲ್ಲ ಏರಿಯಾದ ಹುಡುಗರನ್ನ ಇಂಟರ್ವ್ಯೂ ಮಾಡ್ತೇನೆ. ಫ್ರಮ್ PUC ಅಪ್ ಟು MTech, BTech ಈ ಥರ ಎಲ್ಲ ಡಿಗ್ರಿ ಅವರು ಬರ್ತಾರೆ. ನಮ್ಮಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಬರ್ತಾರೆ, ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಬರ್ತಾರೆ. ಸೊ ಕಾಲೇಜ್ ಬಗ್ಗೆ ನಮಗೆ ಒಂದು ಇಂಪ್ರೆಷನ್ ಇರ್ತದೆ, ಈ ಕಾಲೇಜ್ ಇದೇ ಥರ ಇದೆ ಅಂತ. ಸೊ ಫಸ್ಟ್ ಟೈಮ್ BBMನ್ನು ಒಮ್ಮೆ ಟ್ಯಾಪ್ ಮಾಡಬೇಕಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾನು ಕರೆದಿದ್ದೆ. 12 ಜನ ಹುಡುಗರು ಬಂದಿದ್ದರು. ಬಟ್ ನನ್ನಲ್ಲಿ ವೇಕೆನ್ಸಿ ಇದ್ದಿದ್ದು ಒಂದೇ. ಬಟ್ ಅವರೆಲ್ಲ MBA ಮಾಡಬೇಕಂತ ಹೇಳ್ಕೊಂಡು ಆಸೆ ಇಟ್ಕೊಂಡು ಬಂದಿದ್ದರು. ಬಟ್ ನನಗೆ ಏನು ಅನಿಸಿತ್ತಂದರೆ, ನಾವು ಓದಿರೋ BBM ಮತ್ತು ಇವಾಗ ಏನು ನೀವು ಎಜುಕೇಷನ್ ಕೊಡ್ತಾಯಿದ್ದೀರಿ ಇಲ್ಲಿಂದ ಇನ್ಸ್ಟಿಟ್ಯೂಷನಿಂದ, ಆ ಲೆವೆಲ್ ಆಫ್ ಎಜುಕೇಷನ್ನು ತುಂಬ ಅಪ್ಡೇಟೆಡ್ ಇದೆ. ಆಮೇಲೆ ಆ ಹುಡುಗರನ್ನು ದ ವೇ ದೇ ಪ್ರೆಸೆಂಟೆಡ್ ದೆಮ್ಸೆಲ್ ಟು ಅಸ್ ರಿಯಲಿ ಕಮೆಂಡೆಬಲ್. ಸೊ ಗುರುಗಳಾಗಿ ನೀವು ಅವರನ್ನು ಮುಂದಿನ ಜನಾಂಗಕ್ಕೆ ರೆಡಿ ಮಾಡ್ತಿರೋದು ರಿಯಲಿ ಇಟ್ಸ್ ಎ ಕಮೆಂಡೆಬಲ್ ಜಾಬ್ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ಕೇಳ್ತೇವೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ. ಸೊ ಎಷ್ಟೋ ಜನರಿಗೆ ಈವನ್ ರ್ಯಾಂಕ್ ಸ್ಟೂಡೆಂಟ್ಸ್ ದೇ ಆರ್ ನಾಟ್ ಏಬಲ್ ಟು ಆನ್ಸರ್ ಮೈ ಕ್ವೆಶ್ಚನ್. ಬಟ್ ಆ ಟೈಮಲ್ಲಿ ನಾನು ನಮ್ಮ ಈವನ್ ಐ ಕಾಲ್ಡ್ BTech ಎಲ್ಲ ಬಂದಿದ್ದರು, ವಿವೇಕಾನಂದ ಇಂಜಿನಿಯರಿಂಗ್ ಆಲ್ಸೋ. BBMನವ್ರು ಬಂದಾಗ ಐ ಆಸ್ ದೆಮ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ. ದ ವೇ ದ 12 ಸ್ಟೂಡೆಂಟ್ಸ್ ಆನ್ಸರ್ಡ್ ಮೀ ಈಸ್ ಇನ್ ಎ ಮೆಮೊರಿ ಫಾರ್ ಎವರ್. ದಟ್ಸ್ ದ ವೇ ದೇ ಹ್ಯಾವ್ ಕೆಪ್ಟ್ ದೇರ್ ಲೆವೆಲ್ ಅಪ್ ವಿತ್ ದ ಫ್ಯಾಂಟಾಸ್ಟಿಕ್ ಕಾನ್ಫಿಡೆನ್ಷಿಯಲ್ ಆನ್ಸರ್. ಸೊ ಅದೆಲ್ಲ ಸಾಧ್ಯವಾಗಿರೋದು ನಿಮ್ಮಿಂದನೇ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ. ಹಾಗೆ ನಂದು ಪರ್ಸನಲಿ ಹೇಳ್ಬೇಕಂದ್ರೆ ನಂದು ವೈಫ್ ರಶ್ಮಿ ಅಂತ, ಹೌಸ್ ವೈಫ್. ಶಿವ ಹೇಳ್ತಿದ್ದ ಅವನ ಮಗು ಇವಾಗ 4th ಸ್ಟ್ಯಾಂಡರ್ಡ್ ಅಂತ. ಬಟ್ ನಂದು ವೈಫ್ ನನಗೆ ಸಿಗಬೇಕಾದ್ರೆ ಲೇಟಾಗೋಯ್ತು. ಸೊ ನನ್ನ ಮಗ UKG. ಥ್ಯಾಂಕ್ ಯು ವೆರಿ ಮಚ್. ಚೈತ್ರ ಪ್ಲೀಸ್. ನನ್ನ ಹೆಸರು ಕಿಶೋರ್ ಕುಮಾರ್. ನಾನೊಂದು ಹೌಸಿಂಗ್ ಸೊಸೈಟಿಯಲ್ಲಿ ಸೆಕ್ರೆಟರಿ ಆಗಿ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ. ನನಗೆ 2 ಜನ ಗಂಡು ಮಕ್ಕಳು. ದೊಡ್ಡವನು 9th ಸ್ಟ್ಯಾಂಡರ್ಡ್, ಚಿಕ್ಕವನು 1st ಸ್ಟ್ಯಾಂಡರ್ಡ್. ನನ್ನ ಗಂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಬ್ಯಾಂಕಲ್ಲಿದ್ದರು. ನನಗೆ 2 ಜನ ಹುಡುಗರು. ಒಬ್ಬ CS ಮಾಡ್ತಾ ಇದ್ದಾನೆ, ಇನ್ನೊಬ್ಬ 10th ಇದ್ದಾನೆ. ನಾನು ಬೆಂಗಳೂರಲ್ಲಿರೋದು. ಪರಿಚಯದಿಂದ ಬಹಳ ಒಂದು ಸಂತೋಷದ ವಿಷಯ ಏನಂದರೆ, ಇಲ್ಲಿ ಪುತ್ತೂರಲ್ಲಿರುವಂತಹ ಎಲ್ಲರ ಮಕ್ಕಳು
ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಿದ್ರೆ ಅಂತ ಹೇಳಿದರೆ ಭಾಳ ಸಂತೋಷ ವಿಚಾರ. ಇವರಿಗೆ ಈ ಒಂದು ವಿದ್ಯಾಸಂಸ್ಥೆಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ. ನಾವು ಸರ್ ಇನ್ನೊಮ್ಮೆ ಈ ವಿದ್ಯಾಸಂಸ್ಥೆಗೆ ನಾವು ಬಹಳ ಆಭಾರಿಯಾಗಿದ್ದೇವೆ ಎಂದು ತಮ್ಮೆಲ್ಲರ ಮೂಲಕ ಕಳಕಳಿಯಿಂದ ನಾನು ಹೇಳಿಸ್ತಾ ಇದ್ದೇನೆ ಸರ್ ತಮಗೆ. ಸರ್ ಈಗ ಈ ಒಂದು 25 ವರ್ಷಗಳ ಸುದೀರ್ಘ ಒಂದು ಜರ್ನಿಯಲ್ಲಿ ನಾವು ನಮ್ಮ 99 ಬ್ಯಾಚಲ್ಲಿ ಒಂದು ಸಾಧಾರಣ ಒಂದು 80 ಜನ ಸ್ಟೂಡೆಂಟ್ಸ್ ಇದ್ದೇವೆ ನಾವು. ಅದರಲ್ಲಿ ಒಂದು ನಮ್ಮ ಆತ್ಮೀಯರಾದಂಥ 3 ಜನ ಇವತ್ತು ನಮ್ಮೊಂದಿಗಿಲ್ಲ. ಪ್ರಥಮವಾಗಿ ಒಬ್ಬರು ನಮ್ಮ ಜ್ಯೋತಿ ಅಂಚನ್ ಅಂತ ವಿಟ್ಲದವರು, ಇನ್ನೊಬ್ಬರು ಗಣೇಶ್ ಅಂತ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ರು, ಇನ್ನೊಬ್ಬರು ಪ್ರಶಾಂತ್ ಭಟ್ ಅಂತೇಳಿ. ಈ ಮೂವರಿಗೆ ನಾವೊಂದು ಈ ಸಂದರ್ಭದಲ್ಲಿ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಿಸ್ಬೇಕು, ಎಲ್ಲರೂ ಎದ್ದು ನಿಂತು ನಿಲ್ಲಬೇಕು. ಅದೇ ಥರ ಇನ್ನೊಂದು ಮುಖ್ಯವಾಗಿ ನಿನ್ನೆ ಈ ವಿದ್ಯಾಸಂಸ್ಥೆಯ ಒಂದು ಅಂತಿಮ BA ವಿದ್ಯಾರ್ಥಿನಿ ಯಾವುದೋ ಒಂದು ಆಕಸ್ಮಿಕ ಇದರಿಂದ ದೈವಾಧೀನರಾಗಿದ್ದಾರೆ. ಇವರಿಗೂ ಕೂಡ ಅರ್ಚನಾ ಅಂತ ಹೇಳೋ ಒಂದು ಹುಡುಗಿ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು 1 ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ನೆರೆದಿರುವಂತಹ ಅತಿಥಿಗಳ ಮುಂದೆ ನಮ್ಮ ಈ 99 ಬ್ಯಾಚಿನ BCom ಸ್ಟೂಡೆಂಟ್ಗಳ ಬಗ್ಗೆ ಹೇಳೋದಾದರೆ, ಆ ಕಾಲದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅದು ಗಣೇಶೋತ್ಸವ ಇರ್ಬೋದು, NSS ಇರ್ಬೋದು, ಅಲ್ಲೊಂದು 80% ನಮ್ಮ ಫೈನಲ್ ಇಯರ್ BCom ಸ್ಟೂಡೆಂಟ್ಗಳೇ ಇದ್ದರು ಸರ್. ಅದರಿಂದ ಸಂತೋಷ್ ಹೇಳಿದಾಗೆ ತುಂಬ ಆ್ಯಕ್ಟಿವ್ ಆಗಿ ಇದ್ದಂತಹ ಒಂದು ಈ ಬ್ಯಾಚು. ಇಲ್ಲಿ ಎಲ್ಲರೂ ಸಾಧಕರೇ. ಈಗ ತಮ್ಮ ಒಂದು ಪರಿಚಯದಿಂದ ತಮ್ಮ ವೃತ್ತಿ ಜೀವನ ಎಲ್ಲವನ್ನು ತಾವು ವಿವರಿಸಿದ್ದೀರಾ. ಬಟ್ ಇಲ್ಲಿರೋರು ಎಲ್ಲರೂ ಸಾಧಕರೇ. ಕೆಲವರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದಾರೆ, ಒಂದು 2-3, ಅದು ಕೂಡ ನಮ್ಮ BComನಿಂದಲೇ ಹೈಯೆಸ್ಟು ಒಂದು 5 ಜನ ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ. ಇವರಲ್ಲಿ ಯಾರಾದರೂ ಒಂದು ಮುಂದೆ ಯಾರೋ ಒಬ್ಬರಾದರೂ ಒಂದು ಮುಖ್ಯಮಂತ್ರಿ ಆಗಲಿ, ಅವರಿಗೂ ಕೂಡ ಅವರ ಉಜ್ವಲ ಭವಿಷ್ಯ ನಾವು ಇಲ್ಲಿ ಕೋರ್ತಾ ಇದ್ದೀವಿ. ಎಲ್ಲ ರಾಷ್ಟ್ರೀಯ ಪಕ್ಷದಲ್ಲಿ ಪಕ್ಷದಲ್ಲಿ ಗುರುತಿಸಿಕೊಂಡು ತಮ್ಮ ಉತ್ತಮ ಕಾರ್ಯಗಳಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆ ಸಲ್ಲಿಸ್ತಿದ್ದಾರೆ. ಇವರಿಗೂ ಕೂಡ ತಮ್ಮ ಮುಂದಿನ ಜೀವನ ಉಜ್ವಲ ಭವಿಷ್ಯ ಹಾರೈಸ್ತಾ ಇದ್ದೀವಿ. ಈ ಎಲ್ಲ ನಮ್ಮ 80 ಸ್ಟೂಡೆಂಟ್ಗಳಲ್ಲಿ ಒಬ್ಬರು ವಿಶೇಷ ಸಾಧಕರಿದ್ದಾರೆ. ಯಾಕಂದರೆ ನಮ್ಮ ಲೈನ್ ಆಫ್ BCom ಎಜುಕೇಷನಲ್ಲಿ ಅಂತಿಮ ಘಟ್ಟ ಅಂದರೆ CA. ಈ CA ಎಕ್ಸಾಮ್ ಬರೆಯೋದಷ್ಟು ಸುಲಭ ಅಲ್ಲ. ಆದರೆ ಆಗಿನ ಒಂದು ಪ್ರತಿಭಾವಂತ ವಿದ್ಯಾರ್ಥಿ, ಈಗ ಹಳೆ ವಿದ್ಯಾರ್ಥಿ, ಕೇವಲ ಫಸ್ಟ್ ಅಟೆಂಪ್ಟ್ ಎಕ್ಸಾಮ್ ಬರೆದು ಫಸ್ಟ್ ಅಟೆಂಪ್ಟ್ನಲ್ಲಿ ಬೋತ್ ಗ್ರೂಪ್ ಕಂಪ್ಲೀಟ್ ಮಾಡಿ 2003ರಲ್ಲಿ ಕ್ವಾಲಿಫೈಡ್ ಆದಂತಹ ಶ್ರೀ ರಾಜಾರಾಮ್ ಪೈ ವಿಟ್ಲ ಇವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತಿದ್ದೇವೆ. ಶ್ರೀ ರಾಜಾರಾಮ್ ಪೈ ದಯವಿಟ್ಟು ವೇದಿಕೆ ಅಲಂಕರಿಸ್ಕೊಳ್ಬೇಕು. ಸರ್, ಇವರ ಬಗ್ಗೆ ಹೇಳುವುದಾದರೆ ತುಂಬ ಲವಲವಿಕೆಯಿಂದ ಇದ್ದಂತಹ ಒಂದು ಪ್ರತಿಭಾವಂತ ವಿದ್ಯಾರ್ಥಿ. ಅತ್ಯುನ್ನತ ನಂಬರ್ 1 ಆಡಿಟ್ ಫರ್ಮ್ ಆದಂತಹ ಡೆಲಾಯ್ಟ್ ಕಂಪನಿಯಲ್ಲಿ ಉದ್ಯೋಗವನ್ನು ನಿರ್ಮಿಸ್ತಿದ್ದಾರೆ. ಅತ್ಯಂತ ಸೀನಿಯರ್ ಪೊಸಿಷನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇವರಿಗೆ ಇಂದಿನ ಮುಖ್ಯ ಅತಿಥಿಗಳಂತಹ ಹಿರಿಯರಾದ ಗುರುಶ್ರೇಷ್ಠರಾದಂತಹ ಶ್ರೀ AV ನಾರಾಯಣ್ ಸರ್ ಶಾಲು ಹೊದಿಸಿ ಒಂದು ಗೌರವವನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೀವಿ ಸರ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ, ಹಾಗೂ ನನ್ನ ಸಹಪಾಠಿ ಮಿತ್ರರಿಗೆ ನಮಸ್ಕರಿಸ್ತಾ 2 ಮಾತು. ಮೊದಲನೇದಾಗಿ ಎಲ್ಲರೂ ಆಲ್ರೆಡಿ ಹೇಳಿದಾಗೇ ಈ ಇವೆಂಟ್ ಆಗ್ತಾ ಇರೋದೇ ಒಂಥರ ಖುಷಿ. ಯಾಕಂದರೆ ಸಂತೋಷ್ ಹೇಳ್ದಂಗೆ ನಮ್ಮದು ವಾಟ್ಸಪ್ ಗ್ರೂಪು 10 ವರ್ಷ ಹಿಂದೆ ಆಯಿತು. ಆವಾಗ
ಬರೀ ಫಾರ್ವರ್ಡ್ಸು ಡಿಸ್ಕಷನ್ ಆಯಿತು, ಆಮೇಲೆ ಫುಲ್ ಸೈಲೆಂಟ್ ಹೋಗಿತ್ತು ಗ್ರೂಪ್. ಅದಕ್ಕೆ ಆಮೇಲೆ ಏನೋ ಒಂದು ಎಲ್ಲರಿಗೂ ಇಂಟ್ರೆಸ್ಟ್ ಬಂತು, ಇವಾಗ 25 ವರ್ಷ ಆಯಿತು ಮೀಟ್ ಆಗೋಣ ಅಂತ. ಸೊ ಇವಾಗ ಇಷ್ಟು ಜನ 80 ಜನರಲ್ಲಿ ಇವಾಗ ಇಷ್ಟು ಸೇರಿದ್ದೇ ಒಂದು ದೊಡ್ಡ ವಿಶೇಷ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಈ ಎಲ್ಲರೂ ತಮ್ಮ ತಮ್ಮ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ, ಬೇರೆ ಬೇರೆ ಕಡೆ ಸೆಟ್ಲಾಗಿದ್ದಾರೆ. ಸೊ ಇವಾಗ ಈ ಎಲ್ಲ ಬಿಟ್ಟು ಒಂದು ಈ ಥರ ಮೀಟ್ ಆಗಲಿಕ್ಕೆ ಬಂದಿರೋದೇ ಒಂಥರ ಖುಷಿ. ಇವಾಗ ಮೀಟ್ ಆಗಬೇಕು ಅಂತ ಹೇಳಿದಾಗ ಎಲ್ಲಿ ಮೀಟ್ ಆಗೋದು, ಹೇಗಾಗೋದು ಅಂತ ಲಾಸ್ಟ್ಗೆ ಪುತ್ತೂರಲ್ಲಿ ಅಂತ ಡಿಸೈಡ್ ಆದಮೇಲೆ ಅದನ್ನು ಎಲ್ಲಿ ಅದನ್ನು ಫುಲ್ ಕಾರ್ಯರೂಪಕ್ಕೆ ಇಳಿಸ್ಬೇಕಂದ್ರೆ ಏನು ಮಾಡಬೇಕು ಅಂತ ನೋಡಿದಾಗ ಕಿಶೋರು, ಚೈತ್ರ, ನಯನ ಅವರೆಲ್ಲ ತುಂಬ ಇಂಟ್ರೆಸ್ಟ್ ತಗೊಂಡು ಒಂದು ಏನಾದರೂ ಪ್ರೋಗ್ರಾಮ್ ಮಾಡೋಣ ಪ್ರಾಪರಾಗಿ ಅಂತ ಹೇಳಿದರು. ಆಮೇಲೆ ಇಲ್ಲಿ ಅವ್ರು ಬಂದು ನಮ್ಮ ಕಾಲೇಜಲ್ಲಿ ಮೀಟ್ ಆಗೋದಿದ್ರೆ ಇನ್ನೂ ಚೆನ್ನಾಗಿರೋದು, ನಮ್ಮ ಎಲ್ಲ ನೆನಪುಗಳು ಪುನಃ ಮರುಕಳಿಸ್ತವೆ ನಮಗೆಲ್ಲ ಅಂತ ಹೇಳಿದರು. ಸೊ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದಾಗ ವಿ ಜಿ ಭಟ್ರು ತುಂಬ ಖುಷಿಯಿಂದ ಒಪ್ಕೊಂಡ್ರು, ನಮಗೆ ಇಲ್ಲಿ ಈ ಪ್ರೋಗ್ರಾಮ್ ಮಾಡೋಕ್ಕೆ ಅನುಮತಿನೂ ಕೊಟ್ಟರು. ತುಂಬ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಎ ವಿ ನಾರಾಯಣ್ ಸರು, ವೇದವ್ಯಾಸ್ ಸರು, ಪ್ರಭಾಕರ್ ಸರ್ ಅವರೆಲ್ಲ ಬಂದಿದ್ದಾರೆ. ಇನ್ನೂ ಕೆಲವರು ನಮ್ಮ ಸರ್ಗಳು ಬರ್ತೇನೆ ಅಂತ ಹೇಳಿದ್ರಂತೆ, ಅದೇನೋ ಬರೋಕ್ಕಾಗಿಲ್ಲ ಅಂತ ಅನಿಸುತ್ತೆ. ಸೊ ಅವರನ್ನೆಲ್ಲ ಮೀಟ್ ಆಗೋದು, ನಿಮ್ಮನ್ನು ಮೀಟ್ ಆಗೋದು ಇಷ್ಟು ವರ್ಷ ನಂತರ ತುಂಬ ಖುಷಿ ಕೊಡ್ತಾ ಇದೆ. ಅದಕ್ಕೆ ಫಸ್ಟ್ ನಮ್ಮ ಕಾಲೇಜವ್ರಿಗೂ, ಪ್ರಾಂಶುಪಾಲರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಕಿಶೋರು ನಮ್ಮನ್ನು ಒಂದು ಸಿಂಗಲ್ ಔಟ್ ಮಾಡಿ ಸಾಧಕರು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರು. ಖುಷಿನೇ, ತುಂಬ ಖುಷಿ. ಆ್ಯಕ್ಚುಲಿ ನನಗೊಂಥರ ಸಂಕೋಚನ ಆಯಿತು, ಮುಜುಗರನ ಆಯಿತು. ಆದರೂ ನೀವು ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಈ ವಿಷಯದಲ್ಲಿ ಹೇಳಬೇಕಂದ್ರೆ ಇವಾಗ ಏನಾದರೂ ಮಾಡಬೇಕಂದ್ರೂ ಒಂದು ಗುರಿ ಇರಬೇಕು, ಪರಿಶ್ರಮ ಇರಬೇಕು. ಅದು ಬಿಟ್ಟು ಏನಾದರೂ ಒಂದು ಪೂರಕ ಅಂಶಗಳು ಇರುತ್ತವೆ. ಅದಕ್ಕೆ ಇವಾಗ ನಾನು CA ಮಾಡಬೇಕಂತ ನಾನು ಹೈಸ್ಕೂಲಲ್ಲಿರುವಾಗಲೇ ಅಂದ್ಕೊಂಡಿದ್ದೆ. ಯಾಕೆ CA ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. CA ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡ್ಕೊಂಡಿದ್ದೆ. ಪ್ರಯತ್ನ ಇತ್ತು, ಅದಕ್ಕೆ ಏನು ಪ್ರಾಬ್ಲಮ್ ಇರಲಿಲ್ಲ, ನಮ್ಮ ಪ್ರಯತ್ನ ಇತ್ತು. ಬಟ್ ಅದಕ್ಕೆ ಸೇರಬೇಕಂದ್ರೆ ಏನಾದರೂ ಅದಕ್ಕೆ ಪೂರಕ ಆಗಿ ಇರಬೇಕು. ಅದಕ್ಕೆ ನಮ್ಮ ಕಾಲೇಜ್ ಬೇಕು, ಒಳ್ಳೆ ಗುರುಗಳು ಬೇಕು, ಎಲ್ಲ ಇರಬೇಕು. ಸೊ ವಿವೇಕಾನಂದ ಕಾಲೇಜಲ್ಲಿ ನಮಗೆ ಆ ಥರ ಒಂದು ಸೌಲಭ್ಯ ಸಿಕ್ತು. ಕಾಲೇಜ್ಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು, ಒಳ್ಳೆ ಸಹಪಾಠಿಗಳು ಸಿಕ್ಕಿದ್ರು. ಯಾಕಂದರೆ ಒಂದು ಹೆಲ್ದಿ ಕಾಂಪಿಟಿಷನ್ ಇರಬೇಕು ಯಾವಾಗ ಮಾಡಬೇಕಂದ್ರು. ಸೊ ಆ ಥರ ಒಂದು ಎನ್ವೈರ್ನ್ಮೆಂಟ್ ಇತ್ತು ಇಲ್ಲಿ. ಸೊ ಎಲ್ಲ ಸೇರಿಕೊಂಡು ನಮಗೆ ಅದು ಮಾಡೋಕ್ಕಾಯ್ತು. ಅದಕ್ಕೆ ನಾನು ನಮ್ಮ ಕಾಲೇಜವ್ರಿಗೆ, ನಮ್ಮ ಗುರುಗಳಿಗೆ, ನಮ್ಮ ಸಹಪಾಠಿಗಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಅದಾದಮೇಲೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ನಾನು CA ಮಾಡಬೇಕಂದ್ರೆ ನನ್ನ ವೈಯಕ್ತಿಕ ಅನುಭವದಲ್ಲಿ ನಾನು CA ಮಾಡಿದಾಗ ನಾನು ಯಾವ ಏನು ಹೇಳ್ತಾರೆ ಕೋಚಿಂಗು ಏನು ತಗೊಂಡಿರಲಿಲ್ಲ, ಡೈರೆಕ್ಟಾಗಿ ಮಾಡಿದೆ. ಅದಕ್ಕೆ ನನಗೆ ಅನಿಸುತ್ತೆ ಇವಾಗಲೂ ನಾನು ಅದೇ ಅಂದ್ಕೊಳ್ತೀನಿ. ಯಾಕೆಂದರೆ ನಮ್ಮ ಫೌಂಡೇಶನ್ಸ್ ಸರಿಯಾಗಿತ್ತು. ನಾವು ಏನು ಇಲ್ಲಿ ಕಲ್ತಿದ್ದೀವಿ ಅದರದ್ದು ಫೌಂಡೇಶನ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಎ ವಿ ನಾರಾಯಣ್ ಸರು, ವೇದವ್ಯಾಸ್ ಸರು, ಪ್ರಭಾಕರ್ ಸರು ಅವ್ರು ಹಾಕಿದ ಫೌಂಡೇಶನ್ ಅಷ್ಟು ಗಟ್ಟಿ ಇತ್ತು. ನಾನು ಈ ಸಮಯದಲ್ಲಿ ವಿಶೇಷವಾಗಿ GT ಭಟ್ರನ್ನು ಕೂಡ ನೆನಪಿಸ್ಕೊಳ್ಬೇಕು. ಯಾಕಂದರೆ ಅವರು ಫಸ್ಟ್ ಇಯರ್ PUCಯಲ್ಲಿ ನಮಗೆ ಅಕೌಂಟ್ಸ್ ಹೇಳ್ಕೊಟ್ಟಿದ್ರು. ಫೈನಲ್ ಇಯರಲ್ಲಿದ್ದರು. ನಾನು ಅವರಿಗೆ ವಿಶೇಷವಾಗಿ ಹೇಳಲೇಬೇಕು. ಅದಕ್ಕೆ ಮತ್ತು ಇನ್ನೂ ಅನೇಕ ಗುರುಗಳೆಲ್ಲ ಇದ್ದಾರೆ ನಮಗೆ ಕಲಿಸ್ಕೊಟ್ಟವರು. ಅದನ್ನು ಒಂದು ಸಲ ಪುನಃ ನೆನೆಸಿಕೊಳ್ತಾ ಎಲ್ಲರಿಗೂ ಕೃತಜ್ಞತೆಗಳು ಹೇಳ್ತಾ ಇದ್ದೇನೆ. ಕಿಶೋರ ಆಲ್ರೆಡಿ ಹೇಳ್ದಾಗೇ ಇಲ್ಲಿ ಬರೀ ಶೈಕ್ಷಣಿಕ ದೃಷ್ಟಿಯಿಂದ ಮಾತ್ರ ಸಾಧನೆ ಮಾಡಿದ್ದಂತ ಅಲ್ಲ. ಯಾಕಂದರೆ ನಿಮ್ಮಲ್ಲಿ ಇವಾಗ ನಿಮ್ಮದೊಂದು ಇಂಟ್ರೊಡಕ್ಷನ್ ಕೊಡುವಾಗಲೇ ಗೊತ್ತಾಯಿತು, ಎಲ್ಲರೂ ವಿಶೇಷ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಾ. ಯಾಕೆಂದರೆ ಕೆಲವರು ಇವಾಗ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ರಾಜಕೀಯ ಇರ್ಬೋದು, ಬೇರೆ ಏನೋ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಇವಾಗ ಅವ್ರು ಹೇಳ್ದಂಗೆ ಅವರು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಎಷ್ಟೋ ಜನರಿಗೆ ಉದ್ಯೋಗ ಕೊಡುವ ಆ ಥರ ಕೆಲಸಗಳನ್ನು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಒಳ್ಳೆ ಸಾಧನೆಗಳವೆಲ್ಲ. ನಮ್ಮ
ಮಹಿಳೆಯರಲ್ಲಿ ಸಹಪಾಠಿಗಳಲ್ಲಿ ಅನೇಕ ಜನ ಹೇಳಿದರು ಅವರ ಮಕ್ಕಳು ಯಾವ್ಯಾವ ಒಳ್ಳೊಳ್ಳೆ ಏನೋ ಎಜುಕೇಷನ್ ಮಾಡ್ಕೊಳ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅಂತ. ಎಲ್ಲವೂ ಸಾಧನೆ ನನ್ನ ಲೆಕ್ಕದಲ್ಲಿ. ನನಗೆ ಇತ್ತೀಚೆಗೆ ಯಾವುದೋ ಒಂದು ಓದ್ತಾ ಇರುವಾಗ ಒಂದು DVG ಅವರ ಒಂದು ಕಗ್ಗ ನೆನಪಿಗೆ ಬರ್ತಾ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಪುಸ್ತಕದಿ ದೊರೆತುವುದು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರೆ ಅದು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಜ್ಞದಿಂದಲ್ಲ ಮಂಕುತಿಮ್ಮ ಅಂತ. ಸಾರಾಂಶ ಇಷ್ಟೇ. ಯಾಕೆಂದರೆ ಬರೀ ಬುಕ್ಕಿಶ್ ನಾಲೆಜ್ ಪ್ರಯೋಜನ ಇಲ್ಲ, ನಮ್ಮ ಅನುಭವದಿಂದ ಕಲಿತದ್ದು ಅದಕ್ಕಿಂತ ಬಹಳ ದೊಡ್ಡದು ಮತ್ತು ಉತ್ತಮ. ಆದ್ದರಿಂದ ನಮಗೆ ಎಷ್ಟು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಆಗ್ತದೋ ಗೊತ್ತಿಲ್ಲ, ಆದರೆ ನಮ್ಮ ಒಂದು ಚೌಕಟ್ಟಿನಲ್ಲಿ ಇದ್ದುಕೊಂಡು ನಾವು ಒಂದು ಗುರಿ ಇಟ್ಟುಕೊಂಡು ಏನಾದರೂ ಮಾಡಿದರೆ ಅದೆಲ್ಲವೂ ಸಾಧನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ನಮ್ಮ ಅಭಿನಂದನೆಗಳನ್ನು ಹೇಳ್ತೇನೆ. ಹೇಳಿ 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಅಂಗ, ಮುಖ್ಯ ಅಂಗ ಗುರುವಂದನಾ ಕಾರ್ಯಕ್ರಮ. ವೇದಿಕೆಯಲ್ಲಿ ಅಲಂಕರಿಸಿಕೊಂಡಂತಹ ಗುರುಶ್ರೇಷ್ಠರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ತನ್ನದೇ ವಿದ್ಯಾಸಂಸ್ಥೆ ಎಂದು ಪ್ರೀತಿಸಿ ನಮ್ಮ ಒಂದು ವಿದ್ಯಾ ಸಮಯದಲ್ಲಿ ನಮಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದ, ಸತ್ಯ ಧರ್ಮ ಈ ಬಗ್ಗೆ ಮಾರ್ಗದರ್ಶನ ನೀಡಿದಂತಹ ಶ್ರೀಯುತ AV ನಾರಾಯಣ್ ಸರ್, ವೇದವ್ಯಾಸ್ ಸರ್ ಮತ್ತು ಪ್ರಭಾಕರ್ ಸರ್ ಇವರನ್ನು ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ರಾವ್ ಅವರು ನಮ್ಮೆಲ್ಲರ ಪರವಾಗಿ ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೀವಿ ಸರ್. साक्षात् परब्रह्म तस्मै श्री गुरुवे नमः। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। साक्षात् परब्रह्म तस्मै श्री गुरुवे नमः। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। प्रभु को धन्यवाद, सभी को धन्यवाद, मुझको भी धन्यवाद। गुरु को धन्यवाद, प्रभु को धन्यवाद, सभी को धन्यवाद, मुझको भी
साक्षात् परब्रह्म तस्मै श्री गुरुवे नमः। मुझको गुरु को धन्यवाद, प्रभु को धन्यवाद, सभी को धन्यवाद। गुरुर्देवो महेश्वरः। ಶ್ರೇಷ್ಠರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಇನ್ನೊಮ್ಮೆ ನಮ್ಮ ಕಡೆಯಿಂದ ಒಂದು ಅಂತಿಮವಾಗಿ ಒಂದು ನಮನ ಸಲ್ಲಿಸ್ತಾ ಇದ್ದೀವಿ ಸರ್. ತಮ್ಮ ತಮ್ಮ ಆಸನಗಳಲ್ಲಿ ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಹಿರಿಯ ವಿದ್ಯಾರ್ಥಿಗಳಂತ ತಮ್ಮಿಂದ ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಇದ್ದರೆ ವೇದಿಕೆಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತಿದ್ದೀವಿ. ಮೊದಲಿಗೆ ಕೃಪಾ ಇವರು, ಜಗದೀಶ್ ನಾಯಕ್. ಎಲ್ರಿಗೂ ನಮಸ್ಕಾರ. ತುಂಬ ಒಂದು ಮೀನಿಂಗ್ಫುಲ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. 25 ವರ್ಷಗಳ ಹಿಂದೆ ಯಾವ ರೀತಿ ನಾವು ಕ್ಲಾಸಿಗೆ ಬರ್ತಾ ಇದ್ದೆವು, ಇವತ್ತು ಕೂಡ ಎ.ವಿ. ನಾರಾಯಣ್ ಸರ್ ನೋಡುವಾಗ ನಮ್ಮದು ಹೆದರಿಕೆ ಸ್ವಲ್ಪ ಹಾಗೆ ಉಂಟು. ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗಲಿಲ್ಲ ಅಂತ ನನ್ನ ಭಾವನೆ. ಈ ವಿವೇಕಾನಂದ ವಿದ್ಯಾಸಂಸ್ಥೆ ನಿಮಗೆ ವಿದ್ಯೆ ಮಾತ್ರ ಅಲ್ಲ, ಜೀವನದಲ್ಲಿ ವಿನಯವಂತಿಕೆ ಮತ್ತು ಪ್ರಜ್ಞಾವಂತಿಕೆ ಹಾಗೂ ಒಂದು ಸಂಯಮ ಹಾಗೂ ಶಿಸ್ತನ್ನು ಕಲಿಸಿದಂಥ ಈ ಒಂದು ವಿದ್ಯಾಲಯದಲ್ಲಿ ನಾವು ಕಲಿತು ಈ ಒಂದು ಜೀವನದಲ್ಲಿ ಈ ಒಂದು ಸ್ಟೇಜಲ್ಲಿ ಇದ್ದೇವೆ ಅಂತ ಅಂದ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ವಿ ಆರ್ ವೆರಿ ಮಚ್ ಬ್ಲೆಸ್ಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಒನ್. ಅದೇ ರೀತಿ ಇವತ್ತು ನಾನು ಮಾತಾಡಬೇಕಂತ ಅಂದ್ಕೊಂಡೆ. ಯಾಕಂತ ಹೇಳಿದರೆ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮ ಕ್ಲಾಸ್ ರೆಪ್ ಆಗಿದ್ದ ಕಿಶೋರ್ ಕುಮಾರ್ ಈಗಲೂ ಕೂಡ ಅದೇ ರೀತಿ ಇದ್ದಾರೆ, ಯಾವುದೇ ವ್ಯತ್ಯಾಸ ಇಲ್ಲ. ಅದೇ ಲೀಡರ್ಶಿಪ್ ಕ್ವಾಲಿಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಹಿಮ್. ಸೊ ಇದೇ ರೀತಿ ಎಲ್ಲರೂ ತಮ್ಮ ಒಪಿನಿಯನ್ ಹೇಳಬೇಕು. ಜಾಸ್ತಿ ನಾನು ಭಾಷಣ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 25 ವರ್ಷಗಳ ನಮ್ಮೊಂದು ಸುದೀರ್ಘವಾದ ಈ ಒಂದು ಸ್ನೇಹತನ ಇವತ್ತೊಂದು ಮತ್ತೆ ಇಲ್ಲಿ ರೂಪುಗೊಳ್ಳುವಂತೆ ಮಾಡಿದಂಥ ನಮ್ಮೆಲ್ಲ ಸಹಪಾಠಿಗಳಿಗೆ ವಂದಿಸ್ತಾ, ಅದೇ ರೀತಿ ನಮ್ಮನ್ನು ಒಂದು ಜೀವನದಲ್ಲಿ ಈ ರೀತಿ ಒಟ್ಟು ಸೇರಿ ಎಲ್ಲರ ಬೆರೆಯುವಿಕೆಯ ಮೂಲಕ ಹಾಗೂ ನಮ್ಮ ಹಳೆಯ ವಿಚಾರಗಳನ್ನು ಮೆಲುಕಾಕುವ ಮೂಲಕ ಅಂತ ಒಂದು ವೇದಿಕೆ ಕಲ್ಪಿಸಿದಂಥ ಈ ಶಾಲಾ ಆಡಳಿತ ಮಂಡಳಿಗೂ ಹಾಗೂ ನಮ್ಮ ಗುರುಗಳಿಗೂ ನಮ್ಮ ಸಹಪಾಠಿಗಳಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯ ಮೇಲಿರುವಂಥ ಗುರುಗಳ ಪಾದವೃಂದಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾನು ವಿವೇಕಾನಂದ ಕಾಲೇಜಿಗೆ ಪ್ರಥಮ BComಗೆ ಬಂದು ಇಲ್ಲಿ ಸೇರಿದ್ದು. ರಾಮಕುಂಜದಿಂದ ಬಸ್ಸಿನಲ್ಲಿ ಇಲ್ಲಿಗೆ ಬರ್ತಿದ್ದೆವು. 3 ವರ್ಷ ಇಲ್ಲಿ ಕಲ್ತಿದ್ದೇನೆ. ಬಹಳಷ್ಟು ನೆನಪುಗಳು ಉಳಿತಿದ್ದೇವೆ. ಕಾಲೇಜ್ ಬಹಳಷ್ಟು ಬೆಳೆದಿದೆ. ನಾವು ಬರುವಾಗ ಇಷ್ಟು ದೊಡ್ಡದು ಇರಲಿಲ್ಲ. ಬಹಳಷ್ಟು ಈಗ ಕಟ್ಟಡಗಳಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ.
25 ವರ್ಷ ನಿಜವಾಗಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳಷ್ಟು ಸಂತೋಷದ ವಿಚಾರವಾಗಿದೆ. 25 ವರ್ಷ ಹೇಗೆ ಕಳೆದಿದೆ ಅಂತ ಗೊತ್ತಾಗೋದಿಲ್ಲ. ಇದರಲ್ಲಿ ಬಹುತೇಕ ಯಾರನ್ನು ಕೂಡ ನಾವು 25 ವರ್ಷದಲ್ಲಿ ನೋಡಿರಲಿಕ್ಕಿಲ್ಲ. ನಾವು ಉಪ್ಪಿನಂಗಡಿ ಪುತ್ತೂರಲ್ಲಿರುವವರು ಇಲ್ಲಿ ಸೇರ್ತಾ ಇದ್ದೆವು, ಒಮ್ಮೊಮ್ಮೆ ಸಿಗ್ತಿದ್ರು, ನಾವು ಮಾತಾಡ್ತಿದ್ದೆವು. ಉಳಿದಂತೆ ಈಗ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ಜನ ನಮ್ಮ ಸಹಪಾಠಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥದ್ದು ನಿಜವಾಗಿಯೂ ಸಂತೋಷವಾಗಿದೆ. ನಾನು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಮೇಲೆ ಜೀವನ ನಿರ್ವಹಣೆಗಾಗಿ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಸೇರಿದ್ದೇನೆ. ಸಾಧಾರಣ 20 ವರ್ಷದಿಂದ ಅದರಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಮತ್ತೊಮ್ಮೆ ಸೇರಿಸಿರುವಂಥ ನಮ್ಮ ಸಹಪಾಠಿಗಳಿಗೆ ಕಿಶೋರ್ ಆಗಿರ್ಬೋದು, ಸಂತೋಷ್ ಅವರು ಈ ನೇತೃತ್ವವನ್ನು ವಹಿಸಿಕೊಂಡು ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಇತ್ತು, ಅದರಲ್ಲಿ ಕೂಡ ನಾವು ಮಾಡಿಕೊಂಡು ಅದರಲ್ಲಿ ನಾವು ಹೆಚ್ಚು ಬೆರೀತಾ ಇರಲಿಲ್ಲ. ವಾಟ್ಸಪ್ಪು ನೋಡ್ತಾ ಇರೋದಷ್ಟೇ ಕಮೆಂಟ್ ಮಾಡ್ತಾ ಇರಲಿಲ್ಲ. ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗುರುವಂದನಾ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಸೇರಿಕೊಂಡಿದ್ದೇವೆ. 25ನೇ ವರ್ಷದ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಲೆಕ್ಚರರ್ ಆದಂಥ ವಿಜಿ ಭಟ್ ಆಗಮಿಸಿದ್ದಾರೆ. ಅವರನ್ನು ನಮ್ಮ 99ನೇ ಬ್ಯಾಚಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವೀಗ 25ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮಗೆ ಒಂದು ಅವಕಾಶ ಸಿಕ್ಕಿದೆ. ಈ 25 ವರ್ಷದಲ್ಲಿ ನಾವು 25 ವರ್ಷದ ಮೊದಲು ಹೇಗೆ ನಾವು ವಿದ್ಯಾರ್ಥಿ ದಶೆಯಲ್ಲಿ ಹೇಗೆ ಇದ್ದೇವೋ ಈಗ ನಾವು ಹೇಗೆ ಬದಲಾಗಿದ್ದೇವೆ. ನಮಗೆ ನಮ್ಮ ಗುರುಗಳು ಹೇಳುತ್ತಿದ್ದರು, ನಮ್ಮ ಎ ವಿ ನಾರಾಯಣ್ ಸರ್ ಹೇಳಿದ್ದರು, ಮೈ ವಿಷನ್ ಯುವರ್ ವಿಲ್ ಆಲ್ವೇಸ್ ಸಕ್ಸೀಡ್ ಯುವರ್ ಲೈಫ್ ಅಂತ. ನಾವು ಸ್ವಲ್ಪ ಕ್ಲಾಸಲ್ಲಿ ನಗಾಡುವುದು ಜಾಸ್ತಿ. ಅವರು ಕ್ಲಾಸಿಗೆ ಬಂದ ಕೂಡಲೇ ಮೋನಪ್ಪ ಗೌಡ ಸ್ಟ್ಯಾಂಡಪ್, ನಿನ್ನ ನಗುಮುಖದ ಹೇಗೆ ನಗುಮುಖದಿಂದ ಇದೆಯಾ ಹಾಗೆ ನಿನ್ನ ಉತ್ತರವು ನಗುಮುಖದಿಂದ ಬರಬೇಕಂತೇಳಿ. ಬರ್ತಿರಲಿಲ್ಲ, ಉತ್ತರ ಬರ್ತಿರಲಿಲ್ಲ. ಆದರೆ ಒಂದು ದಿವಸ ನನಗೆ ಕ್ವಶನ್ ಕೇಳಿದರು, ವಾಟ್ ಬಿ ಡೆಫಿನೇಷನ್, ಯಾವುದೋ ಒಂದು ಡೆಫಿನೇಷನ್ ಕೇಳಿದರು. ಅದು ನನಗೆ ಗೊತ್ತಿರಲಿಲ್ಲ. ಮರುದಿವಸ ಅದನ್ನು ಹೇಳಬೇಕು ಅಂತ ಹೇಳಿದರು. ಮರುದಿವಸ ಅದನ್ನೇ ಬಾಯಿಪಾಠ ಮಾಡಿ ಕಲ್ತ್ಕೊಂಡು ಬಂದಿದ್ದೆ. ಅದನ್ನು ಹೇಳಿದರು. ನೆಕ್ಸ್ಟ್ ಒಂದು ಕ್ವಶನ್ ಕೇಳಿದರು, ಅದು ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಪಕ್ಕದಲ್ಲಿ ಶ್ರೀರಾಮ್ ಪಕ್ಕಲ ಮತ್ತು ಅನಿಲ್ ಗೊತ್ತಿದ್ದರು. ಅವರು ನಿನ್ನೆ ಹೇಳಿದ ಒಂದು ಡೆಫಿನೇಷನ್ ಮಾತ್ರ ಕಲ್ತ್ಕೊಂಡು ಬರಲಿಕ್ಕೆ, ಎಲ್ಲ ಹೇಳಲಿಲ್ಲ. ಅವರೆಲ್ಲ ಹೇಳಿದೆ ಎಲ್ಲ ಕಲ್ತ್ಕೊಂಡು ಬರಲಿಕ್ಕೆ ಅಂತ, ಎಲ್ಲ ಕಲ್ತ್ಕೊಂಡು ಪುಸ್ತಕನೇ ಕಲ್ತ್ಕೊಂಡು ಬರ್ತಿದ್ದೆ. ನಾವು ಮಾತಾಡಿದ್ದಷ್ಟೇ. ಹಾಗಾಗಿ ನಾವು ಇವತ್ತು ಒಬ್ಬ ಮನುಷ್ಯನಿಗೆ ಪರಿಪೂರ್ಣ ಆಗಬೇಕಂತ ಹೇಳಿದರೆ 3 ಋಣಗಳಿದೆ. ಮಾತಾಪಿತೃ ಋಣ, ಗುರು ಋಣ, ದೇವಋಣ. ಈ ಎಲ್ಲ ಋಣಗಳನ್ನು ನಾವು ತೀರಿಸಿದರೆ ಮಾತ್ರ ಒಬ್ಬ ಮನುಷ್ಯ ಪರಿಪೂರ್ಣನಾಗಿ ತನ್ನ ಜೀವನದಲ್ಲಿ ಯಶಸ್ವಿ ಆಗಬಲ್ಲ ಅಂತ ನಮ್ಮ ಗುರು ಹಿರಿಯರು ಹೇಳಿದಂಥ ಒಂದು ಪ್ರಶ್ನೆ. ಆದ್ದರಿಂದ ನನಗೆ 25 ವರ್ಷದಲ್ಲಿ ಈ ಗುರುಗಳ ಎದುರಿನಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸಹಪಾಠಿಗಳಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಹಾಗೂ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಿಣಿ ಅವರು ಹರಿಣಿ 99 ಅವ್ರು ಕ್ಲಾಸ್ ರೆಪ್ರೆಸೆಂಟೇಟಿವ್ ಕೂಡ ಆಗಿದ್ದರು 99 ಬ್ಯಾಚಲ್ಲಿ. ನಮಸ್ತೆ, ನಾನು ಚೀಟಿ ಬರ್ಕೊಂಡು ಬಂದಿದ್ದೇನೆ. ಹೆದರಿಕೆ ಆಗ್ತದೆ ಸರ್ನ ಇದರಲ್ಲಿ ಮಾತಾಡಲಿಕ್ಕೆ. ಅದರಾಗೆ ಒಂದು 2 ಹಾಗೆ ಯಾಕೆಂದರೆ ಅವತ್ತು ನಾನು ಮೊದಲು ಶುರು ಮಾಡ್ತೇನೆ. ನಮಸ್ತೆ. ಸನ್ಮಾನ್ಯ ಸಭಾಧ್ಯಕ್ಷರಾಗಿ ಗುರು ವೃಂದದವರೇ ಹಾಗೂ ನನ್ನ ಸಹ ಮಿತ್ರರೇ,
ನಾನು ಯಾಕೆ ತಂದೆ ಅಂದರೆ ಅವತ್ತೊಂದು ದಿವಸ ನಮ್ಮದು ಕ್ಲಾಸ್ ರೆಪ್ಗೆಲ್ಲ ಮೀಟಿಂಗ್ ನಡೀತು, ಅಂದರೆ ಕಾಲೇಜ್ ಡೇಗೆ ಎಲ್ಲ ರೆಡಿ ಮಾಡಬೇಕಲ್ಲ. ಆಗ ಸರ್ ಬಂದು ಹೇಳಿದರು, ನೀನು ವಂದನಾರ್ಪಣೆ ಹೇಳಬೇಕು ಅಂತೇಳಿ. ಅಲ್ಲ, ಇದು ಧನ್ಯವಾದ ಲಾಸ್ಟಿದು. ನಾನು ಯಾವತ್ತು ಮುಂದೆ ಬಂದೇ ಇಲ್ಲ. ನನಗೆ ಎಂತ ಹೇಳೋದು, ಮತ್ತು ಭಾಷಣ ಎಲ್ಲ ಸರಿಗೆ ಕೇಳಿದೆ. ಆಮೇಲೆ ಇದು ಹೇಳುವಾಗ ನನಗೆ ಸೆಂಟೆನ್ಸಲ್ಲಿ ಕಾಲೇಜಿನ ಒಂದು ಗೌರವ ಅಂತೇಳಿ ಉಂಟಲ್ಲ, ಅದು ನಾನು ಮಾತಾಡ್ತಾ ಹೇಳಿದೆ. ನನಗೆ ಅದು ಶಬ್ದ ಬರಲಿಲ್ಲ. ಮತ್ತು ನಾನು ಮರ್ಯಾದೆ ಅಂತ ಹೇಳಿದೆ, ಅದು ಕಾಲೇಜಿನ ಮರ್ಯಾದೆ ಅಂತ. ಅದು ಹೇಳಿ ಮುಗಿಯಿತು. ಆಮೇಲೆ ಎ ವಿ ಸರ್ ಬಂದು ನನ್ನಲ್ಲಿ ಮೆಲ್ಲ ಹೇಳಿದರು, ಈಗ ನೀನು ಹೇಳಿದೆಲ್ಲ ಸರಿಯಾಗಿದೆ, ಆದರೆ ಕಾಲೇಜಿನ ಮರ್ಯಾದೆ ಅಂತ ಹೇಳ್ಬಾರ್ದಿತ್ತು, ಗೌರವ ಅಂತ ಹೇಳಬೇಕಿತ್ತು ಅಂತ. ಹಾಗೆ ನನಗೆ ನಿಜವಾಗಿ ಆಗ ಸರಿ ಗುರುಗಳಂದರೆ ಹೀಗೆ ಒಂದು ತಪ್ಪಾದರೆ ಆಗಲೇ ಹೇಳಿದ್ರಲ್ಲ ನಮಗೆ ಮತ್ತೆ ಆಗಲೇ ಅರ್ಥ ಆಗೋದು. ಹಾಗೆ ನಾನು ಸರಿ ಓಕೆ ಸರ್ ಅಂತ ಹೇಳಿ ನನಗೆ ಒಂದು ಧೈರ್ಯ ಬಂತ. ಸರ್ ನಾವು ಏನು ಹೇಳಿದರು ಅವರು ನಮ್ಮ ಹಿಂದೆ ಇದ್ದಾರೆ ಅಂತೇಳಿ ನನಗೆ ಅರ್ಥ ಆಯ್ತು ಆಗ. ಆಮೇಲೆ ಅದು ನನಗೆ ಸರಿ ನೆನಪಿತ್ತು. ಆಮೇಲೆ ನಾವು ನಮ್ಮ ಬೆಳ್ಳಾರಿಯಲ್ಲಿ ಒಂದು ಭಜನೆ ಮಂಡಳಿ ಈಗ ಶುರು ಮಾಡಿದೆವು. ಆಗ ಶುರು ಮಾಡುವಾಗ ಅಲ್ಲಿ ಸಹ ಹಾಗೆ ನಾನು MC ಮಾಡ್ತಾಯಿದ್ದೆ. MC ಮಾಡುವಾಗ ನನ್ನ ಅಲ್ಲಿ ಗುರುಗಳು, ಭಜನೆ ಗುರುಗಳು ಅಲ್ಲೇ ಕೂತಿದ್ರು. ಆಗ ಸಹ ಹಾಗೆ ನಾನು ಮಾತಾಡ್ತಾ ಒಂದು ಶಬ್ದ ನನಗೆ ಅಲ್ಲಿ ಎಂಡಿಂಗ್ ಆಗ್ಲಿಕ್ತಿರಲಿಲ್ಲ. ಆಗ ಗುರುಗಳು ಅದನ್ನು ಮುಂದುವರಿಸಿದರು. ಆಗ ನನಗೆ ಎ ವಿ ಸರ್ದು ನೆನಪಾಯಿತು. ಅಂದರೆ ಅವರಿಗೆ ನೋಡಿ, ನಮ್ಮ ವಿದ್ಯಾರ್ಥಿಗಳು ಏನು ಮಾತಾಡ್ತಾರೆ ಅಂತೇಳಿ ಸರಿ ನಮ್ಮನ್ನು ಒಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಅದು ನನಗೆ ತುಂಬ ಆಗ ಸಹ ನನಗೆ ಎ ವಿ ಸರ್, ನಮಗೆ ಮೊನ್ನೆ ಸಹ ನಾನು ಮೊನ್ನೆಯಿಂದ ರೆಡಿ ಮಾಡ್ತಿದ್ದೆ, ನನಗೆ ಎ ವಿ ಸರ್ಗೆ ಇದನ್ನು ಹೇಳಲೇಬೇಕು, ನನಗೆ ಅದೊಂದು ಆದ ಅನುಭವ ಅಂತೇಳಿ. ಮತ್ತು ಸರ್ಗಳು ಕ್ಲಾಸಲ್ಲಿ ಯಾವಾಗಲೂ ಬಂದು ನಮಗೆ ಅವ್ರು ಬರುವಾಗ ನಾವೆಲ್ಲ ಹರಟೆ ಇರ್ತಿದ್ದೆವು. ಆಗ ಹೇಳ್ತಿದ್ರು, ನಿಮ್ಮ ಲೈಫ್ ಗೋಲ್ಡನ್ ಲೈಫ್ ಅಂತೇಳಿ. ಆಗ ನಮಗೆ ಆಗ್ತದೆ, ಎಂಥ ಗೋಲ್ಡನ್ ಲೈಫ್, ದಿನ ಓದೋದು ಇದು ಯಾವಾಗ ಮುಗಿತದೆ ಅಂತೇಳಿ ನಮಗೆ ಒಂದು ಅನಿಸ್ತಾ ಇತ್ತು. ಆದರೆ ಈಗ ನಾವು ಆ ಸ್ಟೇಜಿಗೆ ಬಂದಿದ್ದೇವಲ್ಲ, ಈಗ ನನ್ನ ಮಕ್ಕಳಿಗೆ ದಿನದಲ್ಲಿ ಒಮ್ಮೆ ಹೇಳ್ತೇನೆ, ಓದಿ ಮಕ್ಕಳೇ, ಇದು ಗೋಲ್ಡನ್ ಲೈಫ್. ನಮಗೆ ಅವತ್ತು ಹೇಳ್ತಾ ಇದ್ರು, ನಾವು ಅರ್ಥ ಮಾಡಿಕೊಳ್ಳಿಲ್ಲ, ನೀವಾದರೂ ಅರ್ಥ ಮಾಡಿಕೊಳ್ಳಿ ಅಂತೇಳಿ. ಅದೆಲ್ಲ ನಮಗೆ ಇಲ್ಲಿ ಮರೆಯಲಿಕ್ಕೆ ಆಗಲಿಲ್ಲ. ನಾವು ಅವತ್ತು ಈಗ ನನಗೆ ಅನಿಸ್ತಾ ಇದೆ, ಆಗ ಸರ್ಗಳೆಲ್ಲ ಅನುಭವ ಆಗಿ ನಮಗೆ ಒಂದೊಂದು ಮಾತನ್ನು ಹೇಳ್ತಾ ಇದ್ದರು. ನಾವು ಮಕ್ಕಳೊಟ್ಟಿಗೆ ನಮಗೆ ನಾಳೆ ಬರಲಿ ಅಂತೇಳಿ ನಾವು ಮುಂದಕ್ಕೆ ನೋಡ್ತಾ ಇದ್ದೇವೆ. ಆವತ್ತಿನ ಇದನ್ನು ಎಂಜಾಯ್ಮೆಂಟ್ ಯಾವತ್ತೂ ಮಾಡ್ತಿರ್ಲಿಲ್ಲ ನಾವು. ಈಗ ನಮಗೆಲ್ಲ ಅನುಭವ ನಾವು ಮಕ್ಕಳಿಗೆ ಹೇಳ್ತಾ ಇದ್ದಾರಲ್ಲ, ಅದು ನನಗೆ ನಿಜವಾಗಿ ಖುಷಿ ಆಗ್ತದೆ. ಮತ್ತು ನಮಗೆ ನಮ್ಮ ಮಗನನ್ನು ಇಲ್ಲಿ VCಗೆ ಹಾಕಿದ್ದೆವು. ಆಗ ನನಗೆ ಅಲ್ಲಿಗೆ ಇಂಜಿನಿಯರಿಂಗ್ ಇದು ಕಾಲೇಜಿಗೆ ಹೋಗ್ತಾ ಇರುವಾಗ ಇಲ್ಲಿಗೆ ಬರಲಿಕ್ಕೆ ಆಸೆ ಆಗ್ತಿತ್ತು. ಅಲ್ಲಿಗೆ ಹೋಗ್ಬೇಕಿತ್ತಲ್ಲ, ಅಂದರೆ ಸಿಂಗಲ್ ಆಗಿ ಬರಲಿಕ್ಕೆ ಮುಜುಗರ. ಆದರೂ ನನಗೆ ಇವತ್ತೊಂದು ಅವಕಾಶ ಮಾಡಿಕೊಟ್ಟಲ್ಲ, ಅದಕ್ಕೆ ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬನನ್ನು ಸಹ ಇಲ್ಲಿಗೆ ಸೇರಿಸಬೇಕು ಅಂತ ಹೇಳಿ ಉಂಟು. ಯಾಕೆಂದರೆ ನಾವು ಕೂಡ ಎಲ್ಲರೂ ನಮ್ಮ ಮಕ್ಕಳು ಕೂಡ ಅದೇ ಕಾಲೇಜಿಗೆ ಬಂದರೆ ನಮಗೆ ಮತ್ತೆ ಬರುವವರ ಅವಕಾಶ ಸಿಗ್ತದೆ. ಇಲ್ಲದಿದ್ದರೆ ನಾವು ಬೇರೆ ಆಚೆ ಹೋದರೆ ಮತ್ತೆ ಆಚೆ ಹೋದಾಗೆ ಮತ್ತೆ ಇಲ್ಲಿ ಪುತ್ತೂರಿಂದ ಆಚೆ ಹೋಗುವಾಗ ನಗರ ಬರುವಾಗ ಏನೋ ಒಂದು ನನಗೆ ತನ್ನಷ್ಟಕ್ಕೆ ಒಂದು ದೇವಸ್ಥಾನಕ್ಕೆ ಕೈ ಮುಗ್ದಾಗೆ ನನಗೆ ತನ್ನಷ್ಟಕ್ಕೆ ಒಂದು ಇದು ಬರುವುದು ಎಂತಂತ ಗೊತ್ತಿಲ್ಲ ನನಗೆ. ಇದು ಕಾಲೇಜಲ್ಲ, ನಾನು ಯಾಕೆ ನಮಿಸ್ತೇನೆ ಅಂತೇಳಿ, ಅಂದರೆ ನನ್ನಷ್ಟಕ್ಕೆ ಅದು ನನಗೆ ಅಷ್ಟು ಪ್ರೀತಿಯ ಏನು ಅಂತ ಗೊತ್ತಿಲ್ಲ, ನನ್ನಷ್ಟಕ್ಕೆ ಅದು ಅನಿಸಿಕೊಂಡು ಹೋಗ್ತದೆ. ಅದಕ್ಕೆ ನನಗೆ ಇವತ್ತು ಈ ಒಂದು ಶುಭ ಸಂಬರದಲ್ಲಿ ನನಗೊಂದು ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲ ವಿದ್ಯಾರ್ಥಿ ಸಂಘದ ಹಾಗೂ ಎಲ್ರಿಗೂ ಸರ್ಗಳಿಗೆ ಎಲ್ಲ ನಮಸ್ತೆಯನ್ನು ಹೊಂದಿಸುತ್ತಾ ಧನ್ಯವಾದಗಳು. ಜೈ ಹಿಂದ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ, ಸ್ನೇಹಿತೆಯರೇ, ಆ್ಯಕ್ಚುಲಿ ನನಗೆ 10th ಸ್ಟ್ಯಾಂಡರ್ಡ್ ಆದಮೇಲೆ ಕಾಲೇಜಿಗೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ. ಹಾಗಂತ ಮನೇಲಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅಪ್ಪ ತಿಳ್ಕೊತಾರೆ, ಮನೇಲಿ ಕೂತ್ರೆ ಇವಳಿಗೆ ಮಗಳಿಗೇನೋ ಮದುವೆ ಆಗೋದಕ್ಕೆ ಮನಸ್ಸು ಅಂತ ಕಾಣ್ತದೆ. ಹಾಗಂತೇಳಿ ಯಾಕೋ ಮನಸ್ಸಿಂದ ನಾನು ಇಲ್ಲಿ ಕಾಲೇಜಿಗೆ ಬಂದದ್ದು. ಬಂದ ಮೇಲೆ ಮತ್ತೆ 5 ವರ್ಷ ನನ್ನ ಜೀವನ ಸಫಲ ಆಯಿತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಇಂತಹ ಶ್ರೇಷ್ಠ ಗುರುಗಳು ಹಾಕಿಕೊಟ್ಟಂತಹ ಭದ್ರ ಬುನಾದಿಯ ಮೇಲೆ ನನ್ನ ಜೀವನವನ್ನು ನಾನು ರೂಪಿಸ್ಕೊಂಡಿದ್ದೇನೆ. ಸೊ ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಇವತ್ತಿನ ಈ ಗುರುವಂದನಾ ಕಾರ್ಯಕ್ರಮ ಅಂದರೆ ಇಟ್ಸ್ ಜಸ್ಟ್ ಅ ಸಿಂಬಾಲಿಕ್ ಎಕ್ಸ್ಪ್ರೆಷನ್ ಆಫ್ ಆರ್ ಹಾರ್ಟ್ಫೆಲ್ಟ್ ಗ್ರ್ಯಾಟಿಟ್ಯೂಡ್. ನಮ್ಮ ಹೃದಯದ ಆಳದಲ್ಲಿ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಗೌರವ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಇನ್ನು ಮುಂದೆಯೂ ನಿಮ್ಮ ಆಶೀರ್ವಾದ ನಮ್ಮೆಲ್ಲರನ್ನು ಇದೇ ಥರ ಕಾಪಾಡ್ತಾ ಇರಲಿ, ನಾವು ಜೀವನದಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದೋ ಹಾಗಾಗಲಿ ಅಂತ ನಿಮ್ಮೆಲ್ಲರ ಹತ್ರ ಎಲ್ಲರ ಪರವಾಗಿ, ನನ್ನ ಸ್ನೇಹಿತರ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ನಮ್ಮ ಗುರುಗಳಿಗೆ, ನಾವು ಕಲಿತಂತಹ ಈ ವಿದ್ಯಾಲಯಕ್ಕೆ ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ, ನಮ್ಮ ಗುರುಗಳಿಗೆ ಒಳ್ಳೆ ಆರೋಗ್ಯ, ಆಯುಷ್ಯ, ಜೀವನದಲ್ಲಿ ಸಂತೋಷ ಕೊಡಲಿ ದೇವರು ಅಂಥೇಳಿ ಒಂದು ಪ್ರಾರ್ಥನೆ ಅಷ್ಟೇ. ಥ್ಯಾಂಕ್ ಯು. ಗುರುಗಳು ಅಂತ ಹೇಳೋದು ಅದಕ್ಕೆ ನೋಡಿ, ನನಗೆ ಅದೇ ಗೊತ್ತಿಲ್ಲ ಹೇಗೆ ಹಿಡ್ಕೊಳ್ಬೇಕು ಅಂತ. ಈಗ ಹೇಳಿಕೊಟ್ರೆ ನೀವು. ವೇದಿಕೆಯನ್ನು ಅಲಂಕರಿಸಿದಂಥ ನನ್ನೆಲ್ಲ ಗೌರವಾನ್ವಿತ ಗುರುಗಳಿಗೆ ಪ್ರಥಮವಾಗಿ ವಂದಿಸ್ತಾ, ನನ್ನ ಆತ್ಮೀಯ ಸಹಪಾಠಿಗಳು, 25 ವರ್ಷಗಳ ಹಿಂದೆ ನಾವು ಇದೇ ಕಾಲೇಜಲ್ಲಿ
ಒಂದು 3 ವರ್ಷ ಕಳೆದಿದ್ದೇವೆ. ಆ 3 ವರ್ಷದ ಸವಿನೆನಪಿನ ಒಂದು ಭಾಗ ಅಂತ ಅಂದ್ಕೊಳ್ತೇನೆ ನಾನು ಈ ದಿವಸವನ್ನು. ತುಂಬ ಜನ ಕೆಲವು ಇನ್ಸಿಡೆಂಟನ್ನು ಹೇಳಿದರು. ನನಗೂ ಕೂಡ ಒಂದು ಚಿಕ್ಕ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಅನ್ನಿಸ್ತು. ಯಾಕೆ ಹೇಳಿದರೆ, ನಾವು ಹೇಗಿದ್ದೇವೆ ಅದನ್ನು ನಮ್ಮ ಮಕ್ಕಳಿಗೆ ಮತ್ತೆ ತೋರಿಸಲಿಕ್ಕೆ ಆಗ್ತದೆ ಅಂತ ಹೇಳೋ ಒಂದು ಮಾತಿದೆ. ಆದರೆ ನನಗೆ ಸೀಟ್ ಕೊಡುವಾಗ ನನಗೆ PUCಯಲ್ಲಿ ತುಂಬ ಕಡಿಮೆ ಮಾರ್ಕ್ ಬಂದಿತ್ತು. ಅಲ್ಲ, PUCಯಲ್ಲಿ ಅಂತಲ್ಲ, ಎಲ್ಲದರಲ್ಲಿ ಕಡಿಮೆ ಯಾವಾಗಲೂ, ಅದು ಬೇರೆ ಪ್ರಶ್ನೆ. ಹಾಗಿದ್ದರೂ ನನ್ನ ಅಣ್ಣ ಅಕ್ಕಂದಿರೆಲ್ಲರೂ ಇದೇ ಕಾಲೇಜಲ್ಲಿ ಕಲಿತವರು. ಅವರೆಲ್ಲರಿಗೂ ಗುರುಗಳಾಗಿದ್ದವರು ಶ್ರೀಯುತ AV ಸರ್ ಅವರು. ಹಾಗೆ ಅಡ್ಮಿಷನ್ಗೆ ಬಂದಾಗ ಅಣ್ಣ ಹೇಳಿದ, ನಾನು ಬರೋದಿಲ್ಲ, ಹೋಗೋದಿಲ್ಲ ಅವನ ಜೊತೆ, ಪುನಃ ನನ್ನ ಮರ್ಯಾದೆ ಹೋಗ್ತದೆ ಅಂತ. ಯಾಕೆ ಹೇಳಿದ ಅಂತ ಮತ್ತೆ ಗೊತ್ತಾಯ್ತು ಅಷ್ಟೇ. ಅಕ್ಕ ನಾನು ದಮ್ಮ ಹಾಕಿ ಕರ್ಕೊಂಡು ಬಂದೆ. ಅಕ್ಕನನ್ನು ನೋಡಿ AV ಸರ್ ಹೇಳಿದರು ಒಂದು ಮಾತು, ನೋಡಿ ನೀವು ಮರ್ಯಾದೆ ಗಳಿಸದಿದ್ದರೂ ತೊಂದರೆ ಇಲ್ಲ, ನಿಮ್ಮ ಅಣ್ಣ ಅಕ್ಕಂದಿರು ಗಳಿಸಿದಂಥ ಗೌರವವನ್ನು ಮಾತ್ರ ಕಳಿಬೇಡಿ ಅಂತ. ಆಗ ಸಹ ನನಗೆ ಯಾಕೆ ಇವರು ಹೀಗೆ ಹೇಳ್ತಾರೆ, ನನ್ನ ನೋಡಲಿಲ್ಲ ಏನಿಲ್ಲ, ಈಗಲೇ ಹೀಗೆ ಯಾಕೆ ಹೇಳ್ತಾರೆ ಅಂತ ಅನ್ನಿಸ್ತು. ಬಟ್ ಹಾಗೆ ಒಂದು ಸಲ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ಆದಾಗ ಸರ್ ಕರೆದ್ರು ನನ್ನನ್ನು ಡಿಪಾರ್ಟ್ಮೆಂಟಿಗೆ ಕರೆದು ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಅವತ್ತು ನಾನು ಹೇಳಿದ ಮಾತನ್ನು ನೀವು ಪ್ರೂವ್ ಮಾಡಿದರೆ ಅನಿಲ್ರಂತೆ. ತುಂಬ ಬೇಸರ ಆಯಿತು ನನಗೆ. ಯಾಕೆ ಹೇಳಿದರೆ, ಅವರಷ್ಟು ನೆನಪಿಟ್ಟುಕೊಳ್ಬೇಕಾದ್ರೆ ನನ್ನ ಒಡ ಹುಟ್ಟಿದವರು ಗಳಿಸಿದಂಥ ಮರ್ಯಾದೆ ಹೇಗಿರಬೇಕು, ಅದನ್ನು ಗುಡ್ ವಿಲ್ ಅಂತ ಹೇಳುವಂಥದ್ದು ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಕಷ್ಟ. ಅದನ್ನು ನಾನು ಎಲ್ಲಿ ದಾಟಿದ್ದ ಅಂತ ಹೇಳುವ ನೋವು ನನಗೆ ತುಂಬ ಅನ್ನಿಸ್ತು. ಆದರೆ ಅವತ್ತು ನಾನು ಪ್ರಾಮಿಸ್ ಮಾಡಿದೆ ಸರ್ಗೆ, ಇನ್ನು ಮುಂದೆ ನೀವು ಡಿಪಾರ್ಟ್ಮೆಂಟಿಗೆ ನನ್ನನ್ನು ಕರೆಯುವಾಗೆ ಖಂಡಿತ ಆಗೋದಿಲ್ಲ ಸರ್ ಅಂತೇಳಿ. ದೇವರ ದಯೆಯಲ್ಲಿ ಅದನ್ನು ಉಳಿಸಿಕೊಂಡೆ ಕೊನೆ ತನಕ, ಮತ್ತೆ ಕರೆಯುವಾಗೆ ಮಾಡಲಿಲ್ಲ ನಾನು. ಇಲ್ಲಿರುವ ಹೆಚ್ಚಿನವರ ಮದುವೆಗೆ ನನ್ನನ್ನು ಇನ್ವೈಟ್ ಮಾಡಲಿಲ್ವಾ ಅಥವಾ ನಾನು ಹೋಗಲಿಲ್ವಾ ಗೊತ್ತಿಲ್ಲ ನನಗೆ, ನಾನು ಹೋಗಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನಾನು ಅದೇ ರೀತಿಯಲ್ಲಿ ಕಾಣ್ತದೆ. ನನಗೊಂದು ತುಂಬ ಖುಷಿಯ ವಿಚಾರ ಏನು ಅಂತ ಹೇಳಿದರೆ, ನಾನು ಮಾತ್ರ ಒಬ್ಬ ಕೃಷಿಕನಾಗಿ ತುಳಿನಲ್ಲಿ ಒಂದು ಮಾತುಂಟು, ಬೇಲೆಲೆಜ್ಜಿ ಪುರುಷೋತ್ತಲೆಜ್ಜಿ ಅಂತ ಹೇಳಿದಾಗೆ ಹಾಗೆ ಇದ್ದೇನೆ ನಾನು. ಆದರೆ ಎಲ್ಲರೂ ತುಂಬ ದೊಡ್ಡ ದೊಡ್ಡ ಜಾಬಲ್ಲಿ ಒಳ್ಳೆ ದೊಡ್ಡ ಪೊಸಿಷನಲ್ಲಿ ಇದ್ದೀರಿ. ಆದರೆ ಯಾರ ನೇಚರ್ ಕೂಡ ಒಂದು ಚೂರು ಬದಲಾಗಲಿಲ್ಲ. ಎಲ್ಲರೂ ತುಂಬ ಆತ್ಮೀಯತೆಯಲ್ಲಿ ಅದೇ ರೀತಿಯಲ್ಲಿ ಇದ್ದೀರಿ. ನಾನು ಒಂದಿಬ್ಬರ ಹತ್ರ ಹೇಳಿದ್ದೆ, ಅವರು ಬರುವಾಗ ಅವರ ಆ ಡಿಗ್ರಿಯ ಸ್ಟೂಡೆಂಟಾಗಿಯೇ ಬರ್ತಾರಾ ಅಥವಾ ಇಂಜಿನಿಯರ್ ಆಗಿದ್ದರೆ ಅಥವಾ ದೊಡ್ಡ ದೊಡ್ಡ ಪ್ರೊಫೆಷನ್ ಪಡೆದಿದ್ರೆ ಅದರ ರೀತಿಯಲ್ಲಿ ಬರ್ತಾರಾ ಅಂತ. ಬಟ್ ರಾಜಾರಾಮನ್ನು ನೋಡಿದಾಗ ಮತ್ತೊಮ್ಮೆ ನನಗೆ ಅದೇ ಎಂತ ಹೇಳ್ತಾರೆ, ಮೈಲ್ಡ್, ಡೀಸೆಂಟ್ ಎಲ್ಲವೂ AV ಸರ್ ಏನು ಬಯಸ್ತಾರ ಅದೇ ರೀತಿ ಇದ್ದಂಥವರು ಈಗಲೂ ಹಾಗೆ ಇದ್ದಾರೆ. ಸೊ ಅದು ಚೇಂಜ್ ಆಗಲಿಲ್ಲ. ಅಲ್ಲ, ನಾನು ಕೂಡ ಚೇಂಜ್ ಆಗಲಿಲ್ಲ, ಆಕಾರದಲ್ಲಿ ಸ್ವಲ್ಪ ಚೇಂಜ್ ಆಗಿರ್ಬೋದು. ಹಾಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಮಾತಾಡೋದಿಲ್ಲ ಅಂತ ಇದ್ದೆ, ಬಟ್ ಎಲ್ಲರೂ ಅಭಿಪ್ರಾಯನ ಹಂಚ್ಕೊಂಡ್ರು, ನನಗೂ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. AV ಸರ್ ಹತ್ರ ನಾನು ಮಾತಾಡುವಾಗ ಅವರ ಕಣ್ಣಲ್ಲಿ ನೀರನ್ನು ನೋಡಿದೆ ನಾನು. ತುಂಬ ಫೀಲ್ ಆಯಿತು ನನಗೆ. ಯಾಕೆ ಹೇಳಿದರೆ, ಅವರು ಈಗ ಸಿಗುವಾಗ ಕೂಡ ದೂರದಲ್ಲಿ ನಿಂತು ನಾನು ಸರ್ ನಮಸ್ತೆ ಅಂತ ಹೇಳ್ತೇನೆ. ಈಗಲೂ ವೈಬ್ರೇಷನ್ ಆಗ್ತಾ ಉಂಟು ಕೈ ನಂದು. ನನಗೆ ಯೂಶ್ವಲಿ ಯಾರೆದುರು ವೈಬ್ರೇಷನ್ ಆಗೋದಿಲ್ಲ, ಕೋರ್ಟಲ್ಲಿ ಕಟಕಟಲ್ಲಿ ನಿಂತಾಗಲೂ ವೈಬ್ರೇಷನ್ ಆಗೋದಿಲ್ಲ. ಬಟ್ ನನ್ನ ಸರನ್ನು ನೋಡುವಾಗ ನನಗೇನೊಂದು ಫೀಲ್ ಆಗ್ತದೆ. ಐ ಆಮ್ ಸೇಯಿಂಗ್ ದಿಸ್ ಫ್ರಮ್ ಮೈ ಹಾರ್ಟ್. ಸೊ ಅಂಥ ಒಂದು ಸ್ಟ್ರಿಕ್ಟ್ ವ್ಯಕ್ತಿ, ಅಂಥ ಒಂದು ಏನು ಹೇಳ್ತಾರೆ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಒಂದು ಲೆಕ್ಚರ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅದು AV ಸರ್ ಅಂತ ಹೇಳ್ತೇನೆ ನಾನು, ಹೆಮ್ಮೆಯಲ್ಲಿ ಹೇಳ್ತೇನೆ. ಅಂಥ ಲೆಕ್ಚರ್ನ ಸ್ಟೂಡೆಂಟ್ ಆಗಿದ್ದೆ ಅಂತೇಳಿ. ಸೊ ಅಂಥವರ ಆ ಒಂದು ಸ್ಟ್ರಿಕ್ಟ್ನೆಸ್ನ ಹಿಂದೆ ಕೂಡ ಇಂಥ ಒಂದು ಚೈಲ್ಡಿಶ್ ಮನಸ್ಥಿತಿ ಉಂಟು. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ಈ ಇನ್ಸ್ಟಿಟ್ಯೂಷನ್ ಇನ್ನಷ್ಟು ಬೆಳೀಲಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಆತ್ಮೀಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ, ಇವತ್ತು ಶುಭ ದಿನ ನಮಗೆ. ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, ನಾವು ಸಾಧಾರಣ ಇದಕ್ಕಿಂತ ಮುಂಚೆ ಇಲ್ಲಿ ಕರೆದಿದ್ರು ಎಲ್ಲ ಬನ್ನಿ ಅಂತ, ಒಂದೆಷ್ಟು 10-12 ಜನ ಬಂದಿದ್ದರು.
ಅಷ್ಟೇ. ಆ ನಂತರ ಇವರು ಯಾರು ಶ್ರಮಪಟ್ಟು ಇವರು ಮಾಡಲೇಬೇಕು ಅನ್ನೋ ಯಾರು ಒಂದು 4 ಜನ, ಕಿಶೋರು ಮತ್ತು ಸಂತೋಷು, ಚೈತ್ರ ಮತ್ತು ಇವರು ನಯನ, ಅವರು ಪದೇ ಪದೇ ಅದನ್ನೇ ಹೇಳ್ತಾ ಬನ್ನಿ 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 ಒಂಥರ ಏನು ಒಂದು ಮೆಸೇಜ್ ಹಾಕಿದ್ದಾರೆ ಅಂದರೆ ಇಷ್ಟು ಜನ ಹಣ ಪೇಯ್ಡ್ ಮಾಡಿದ್ದಾರೆ, ಇಷ್ಟು ಜನ ಇದಿದೆ ಹಾಗೆ ಹೀಗೆ ಅಂತೇಳಿ ಹಾಕ್ತಾ ಪೇಯ್ಡ್ ಮಾಡೋವಂಥ ಉದ್ದೇಶ ಏನಂದರೆ ಎಲ್ಲರೂ ಬರಲಿ ಅನ್ನುವಂಥ ಉದ್ದೇಶ ಅವ್ರದ್ದು. ಇದಕ್ಕೆ ಬೇರೆ ಉದ್ದೇಶ ಅಲ್ಲ. ಕೊಟ್ಟು ಅಮೌಂಟ್ ಪೇಯ್ಡ್ ಮಾಡಿದರೆ 100% ಬರ್ತಾರೆ ಅನ್ನುವಂಥ ಉದ್ದೇಶ ಅವರಲ್ಲಿತ್ತು. ಅದಕ್ಕೋಸ್ಕರ ಅವರು ಇದು ಮಾಡಿದರು. ಅದಕ್ಕೆ ಖುಷಿ. ಇನ್ನೊಂದು ಮತ್ತೇನೆಂದರೆ ವಿ ಜಿ ಭಟ್ ಸರ್ ಇರೋ ನೆನಪಾಗ್ತದೆ. ಅಲ್ಲಿ ಫೈನಲ್ ಇಯರ್ BCom ಎಲೆಕ್ಷನ್ ಆದ ಟೈಮಲ್ಲಿ ನನ್ನ ಕೈಯನ್ನು ಹಿಡಿದು ಎಳ್ಕೊಂಡು ಬಂದದ್ದು ಪಟಾಕಿ ಹೊಡೆಯೋ ಟೈಮಲ್ಲಿ. ಸರಿ ನೆನಪಿದ್ದು ಸರ್ ಅದು. ಮತ್ತು ಇವರು ಎ ವಿ ನಾರಾಯಣ್ ಸರ್ ಮತ್ತು ವೇದವ್ಯಾಸ್ ಸರ್ ಅವರಿಗೆ ನನ್ನ ಪಕ್ಕ ಗೊತ್ತಿರ್ತದೆ. ಯಾಕಂದ್ರೆ ನನ್ನ ಅಪ್ಪಂದು ಪರಿಚಯ ಇದೆ ಅವರಿಗೆ. ವಸಂತ್ ಭಟ್ ಅವರು ಕನ್ಸ್ಟ್ರಕ್ಷನ್ ಅವರ ಇದರಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ರಜೆ ಟೈಮಲ್ಲಿ ಅಪ್ಪನೊಟ್ಟಿಗೆ ಕೆಲಸಕ್ಕೆ ಹೋಗ್ತಿದ್ದೆ. ಎ ವಿ ಸರ್ ಮನೆಯಲ್ಲಿ ಕೆಲಸ ಮಾಡಿದ್ದೇನೆ. ಅವ್ರು ಸರ್ ಯಾರು ನಮ್ಮ ವೇದವ್ಯಾಸ್ ಸರ್ ಮನೆಯಲ್ಲೂ ಕೆಲಸ ಮಾಡಿದ್ದೇನೆ. ಹಾಗೆ ಮತ್ತಿನ್ನು ನಾನು ಪೊಲೀಸ್ ಆಗೊಂದು ಹೇಳಲಿಕ್ಕೆ, ಪೊಲೀಸ್ ಆಗಿದ್ದುಕೊಂಡು ಹೇಳಲಿಕ್ಕೆ ಒಂದು ಮಾತು ಹೇಳ್ತೇನೆ. ಈ ಫ್ರಾಡ್ ಆಗ್ತದೆ, ಆನ್ಲೈನ್ ಫ್ರಾಡ್ ಆಗ್ತದೆ. ಆನ್ಲೈನ್ ಫ್ರಾಡ್ ಎಲ್ಲಿ ಆಗ್ತದೆ ಅಂದರೆ ಇದು ಮಂಗಳೂರಿನಲ್ಲೇ ಜಾಸ್ತಿ ಆಗ್ತದೆ. ಮಂಗಳೂರು ಮತ್ತು ಬೆಂಗಳೂರು ಅಂದರೆ ದುಡ್ಡಿರುವವರು ಜಾಸ್ತಿ ಇರುವವರು ಮಂಗಳೂರು ಇರಬೇಕು. ಹೆಚ್ಚು ಕಲ್ತವ್ರು ಇರೋದು ಮಂಗಳೂರು. ಆದರೆ ಯಾರು ಫ್ರಾಡ್ ಮಾಡ್ತಾ ಇದ್ದಾರೆ ಎಜುಕೇಷನ್ ಇಲ್ಲದ ಯಾರು ಎಲ್ಲಿ ನಮ್ಮ ಇಲ್ಲಿ ಬಿಹಾರ್, ನಾರ್ತ್ ಇಂಡಿಯಾದು, ಛತ್ತೀಸ್ಗಢ ಆ ಕಡೆಯವರೇ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಒಂದು ಏನು ಇದ್ದರು ಇಲ್ಲಿ ಯಾಕಂದರೆ ದುರಾಸೆಯಿಂದ ಅದು ಮಾಡ್ತಾ ಇದ್ದಾರೆ ಹೊರತು ದುಡ್ಡಿದ್ದವರಲ್ಲಿ ಮಾತ್ರ ಇದಾಗ್ತದೆ. ಮತ್ತು ದುಡ್ಡಿಲ್ಲದವರು ಏನು ಅದು ಮಾಡ್ತಾ ಇಲ್ಲ. ದುಡ್ಡು ಯಾರಲ್ಲಿದೆ ಅವರಲ್ಲಿ ಫ್ರಾಡ್ ಮಾಡ್ತಾ ಇದ್ದಾರೆ. ನೀವು ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ 1930 ಗೋಲ್ಡನ್ ಟೈಮ್ ಅಂತ ಇರ್ತದೆ. ಒಂದು ಇನ್ಸಿಡೆಂಟ್ ಆದ ತಕ್ಷಣ ಗೋಲ್ಡ್ ಟೈಮ್ 24 hours ಇರ್ತದೆ. ಆ ಟೈಮಲ್ಲಿ, ಆ ಗೋಲ್ಡನ್ ಟೈಮಲ್ಲಿ ನೀವು 1930 ಕರೆ ಮಾಡಿ ನಿಮ್ಮ ಇದನ್ನು ಇಮಿಡಿಯೇಟ್ ತಿಳಿಸಿದರೆ ಅದು ಬ್ಲಾಕ್ ಮಾಡ್ತಾರೆ. ಅವರಿಗೆ ಇಮಿಡಿಯೇಟ್ ಹಣ ಟ್ರಾನ್ಸ್ಫರ್ ಆಗೋದಿಲ್ಲ. ಆ ಹಣ ಅಲ್ಲೇ ಉಳಿತದೆ. ಆ ನಂತರ ನಿಮಗೆ ಅದರ ಬಗ್ಗೆ ಆ ನಂತರ ಬ್ಯಾಂಕಿಗೆ ಇದು ಮಾಡಿ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಬಂದು ಆ ನಂತರ ಇದು ಮಾಡ್ಬೋದು. ಆ 24 ಗಂಟೆ ಒಳಗಡೆ ಹೋದರೆ ಅಮೌಂಟ್ ಅವರಿಗೆ ಟ್ರಾನ್ಸ್ಫರ್ ಆಗಿ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗಿ ಹೋಗ್ತದೆ. ಆಯಿತು, ನಮಗೆ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಇವರು ನಾಟಕ ಅಭಿಮಾನಿ ಮತ್ತು ನಾಟಕ ಆ್ಯಕ್ಟರ್ಸ್ ಕೂಡ ಆಗಿದ್ದಾರೆ. ಇವರಿಂದ 2 ಮಾತು. ವೇದಿಕೆ ಮೇಲಿರುವ ಗುರುವರೇ, ನಿಮ್ಮ ಪಾದಗಳಿಗೆ ಚರಣಗಳಿಗೆ ವಂದಿಸುತ್ತಾ, ಆತ್ಮೀಯ ಮಿತ್ರರೇ, ನಾನು ಎರಡೇ ವಿಷಯವನ್ನು ಇಲ್ಲಿ ಹೇಳ ಬಯಸ್ತೇನೆ. ಜಾಸ್ತಿ ಮಾತಾಡುವುದಿಲ್ಲ. ನಾವು ಕಾಲೇಜಲ್ಲಿರುವಾಗ ನಮಗೆ ಫಸ್ಟ್ ಇಯರ್ BCom ಏನು ತೊಂದರೆ ಇರಲಿಲ್ಲ. ಸೆಕೆಂಡ್ BCom ಇರುವಾಗ ಸೌಮ್ಯ ಭಟ್ ಗಲಾಟೆಯಲ್ಲಿ 1.5 ತಿಂಗಳು ನಮಗೆ ರಜೆ, ತುಂಬ ಮಜಾ ಮಾಡಿದ್ದೇವೆ. ಮತ್ತು ಫೈನಲ್ ಇಯರ್ BCom ಇರುವಾಗ ಮಾಯಾ ಭಟ್ ಅಂತ, ಅದರಲ್ಲಿ ಸ್ವಲ್ಪ 1 ತಿಂಗಳು ನಮಗೆ ರಜೆ ಸಿಕ್ಕಿದೆ. ನಮಗೆ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ NSS ಕ್ಯಾಂಪ್. ನಾವು NSS ಕ್ಯಾಂಪಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಮೊದಲಾಗಿ ನಮಗೆ ಇಲ್ಲಿ ಸಂತೋಷ್ ಅಂತ ಇದ್ದಾರೆ, ನಮ್ಮನ್ನೆಲ್ಲ ಎಳ್ಕೊಂಡು ಹೋಗೋದು ಸಂತೋಷ್. ಮತ್ತು ನಮ್ಮ ಕ್ಲಾಸಲ್ಲಿ ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ನಮ್ಮಲ್ಲಿ ಒಂದು ಬೆಂಚಲ್ಲಿ ಒಬ್ಬರು ಒಳ್ಳೆ ಕಲಿಯುವವರಿದ್ದರು, ಅದೇ ನಮ್ಮ ಕಿಶೋರ್ ಅಂತೇಳಿ. ನಾವು ಸ್ವಲ್ಪ ಗಲಾಟೆ ಮಾಡುವಾಗ ಅವರಿಗೆ ಸ್ವಲ್ಪ ಮುಜುಗರ ಆಗೋದು. ಮತ್ತೊಂದು ಮರೆಯಲಾದ ದಿನ ಅಂತ ಹೇಳಿದರೆ NSS ಕ್ಯಾಂಪಲ್ಲಿ ವೇದವ್ಯಾಸ ಸರ್ ಸಹ ಇದ್ದರು, ನಾಯರೆಲ್ಲ ಇದ್ದರು. ನಾವು ಮಧ್ಯಾಹ್ನ ಹೋಗಿ ಮೆಲ್ಲ ಬೀಡಿ ಸೇದುವುದು. ನನ್ನ ಜೊತೆ ನನ್ನ ಆತ್ಮೀಯ ಗಣೇಶ್ ಅಂತ ಇದ್ದೇವೆ, ನಾವು ಅವರನ್ನು ಕಲ್ಕೊಂಡಿದ್ದೇವೆ. ತುಂಬ ಎಂಜಾಯ್ಮೆಂಟ್ ಮಾಡಿದ್ದಾರೆ ಅವರು. ಇನ್ನೊಂದು ಫಸ್ಟ್ ಇಯರ್ BCom ಗಣೇಶ್ ಕೂಡ್ಲ ಅಂತ ಲೆಕ್ಚರ್ ಇದ್ದರು ನಮಗೆ. ಅವರ 50 ಮಾರ್ಕಲ್ಲಿ ನಾನು 16 ಮಾರ್ಕು, ಇನ್ನೊಬ್ಬರು ಇಲ್ಲಿ ಕೃಷ್ಣ ಭಟ್ರು ಇದ್ದರು, ಅವರ 6 ಮಾರ್ಕು. ಅದೆಲ್ಲ ನಮಗೆ ಮರೆಯಲಿಕ್ಕಿಲ್ಲ, ಇನ್ನು ಜೀವಮಾನದಲ್ಲಿ ಮರೆಯಲಂಥ ಘಟನೆ ಅದು. ಮತ್ತು ಫೈನಲಲ್ಲಿ BCom ಇರುವಾಗ ನಾವು ಲಾಸ್ಟ್ ಬೆಂಚಿ. ನನಗೆ ಒಂದು ಸನ್ಮಾನ ಮಾಡಬೇಕಿತ್ತು, ಅದು ಕಿಶೋರ್ ಅವರಿಗೆ ಒಲಿಯಲಿಲ್ಲ. ಇಡೀ ಕ್ಲಾಸಲ್ಲಿ 5 ಎ ವಿ ನಾರಾಯಣ್ ಸರಲ್ಲಿ 5 ಬಾಂಡ್ ಬರೆದಂಥ ಒಬ್ಬ ಮಗ ಇದ್ದರೆ ಅದು ಶಿವಪ್ರಸಾದ್ ರೈ ಮಾತ್ರ. ನನಗಿರುವುದು ಒಬ್ಬ ಅಣ್ಣ, ಬಟ್ ಅವರು 5 ಬಾಂಡಿಗೆ 5 ಅಣ್ಣನನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದರು. ನಾನು 4 ಜನರನ್ನು ಬೇರೆಯವರನ್ನು ಕರ್ಕೊಂಡು ಬಂದಿದ್ದೇನೆ ಸರ್. ಆವಾಗ ಹೇಳಲಿಕ್ಕೆ ಆಗಲಿಲ್ಲ ನಮಗೆ. ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆದರೂ ನೀವು ಕಲಿಸಿದ ಪಾಠ, ಎಲ್ಲ ಗುರುಗಳು ಕಲಿಸಿದ ಪಾಠದಿಂದ ಲಾಸ್ಟ್ ಫೈನಲ್ ಇಯರ್ ಎಕ್ಸಾಮಲ್ಲಿ ಒಂದೇ ಅಟೆಂಪ್ಟಲ್ಲಿ ನಾನು ಪಾಸ್ ಮಾಡಿದ್ದೇನೆ ಸರ್. ಈಗ ಒಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದೇನೆ, ಸುಖಿ ಜೀವಿಯಾಗಿ ಬದುಕಿದ್ದೇನೆ. ಧನ್ಯವಾದಗಳು ಸರ್. ಚಂದ್ರಾವತಿ, ಮೈಸೂರು. ಇಲ್ಲಿರುವಂಥ ಗುರು ಹಿರಿಯರಿಗೆ ನನ್ನ ವಂದನೆಗಳು. ಹಾಗೆ ನನ್ನ ಸಹಪಾಠಿಗೆಲ್ಲರಿಗೂ
ಶುಭಾಶಯಗಳು. ಒಂದು ಇನ್ಸಿಡೆಂಟ್ ನೆನಪಾಯ್ತು, ಅದನ್ನು ಶೇರ್ ಮಾಡ್ಕೋಬೇಕಂತಲೇ ನಾನು ಸ್ಟೇಜ್ ಮೇಲೆ ಬಂದಿದ್ದು. ಕಳೆದ 5 ವರ್ಷ ನಾನು ಹಾಸ್ಟೆಲ್ ಮತ್ತು ಕಾಲೇಜ್ ತುಂಬ ಚೆನ್ನಾಗಿ ಹೋಯಿತು. ನಾನು ಎಷ್ಟು ಕಲ್ತಿದ್ದೀನೋ ಬಿಟ್ಟಿದ್ದೀನೋ ಆ ಕಾಲೇಜ್ ಲೈಫನ್ನು ತುಂಬ ಎಂಜಾಯ್ ಮಾಡಿದ್ದೀನಿ. ಫಸ್ಟ್ PUC ಇಂದ ಹಿಡಿದು ಸೆಕೆಂಡ್ BComವರೆಗೂ ನಾನು ಕ್ಲಾಸಲ್ಲಿ ಲೇಡಿ ರೆಪ್ರೆಸೆಂಟೇಟಿವ್ ಆಗಿದ್ದೆ. ಒಂದು ಸಬ್ಜೆಕ್ಟ್ ಮಿಸ್ ಆದ ಕಾರಣ ಹರಿಣಾಕ್ಷಿಗೆ ಹೋಯಿತು ಫೈನಲ್ BComಲ್ಲಿ ಅದು. ಹಾಗಾಗಿ ನೋ ಇಶ್ಯೂಸ್, ಬಟ್ ಅದೊಂದು ಮೆಮೊರೇಬಲ್. ಮತ್ತು ಲಾಸ್ಟ್ ಫೈನಲ್ ಇಯರ್ ಆಗಬೇಕಾದ್ರೆ ಇದು ಕಾಲೇಜ್ ಎಲೆಕ್ಷನ್ ಇರಬೇಕಿದ್ರೆ ನಾನು ಹೆಲ್ತ್ ಅಪ್ಸೆಟ್ ಆಗಿ ಊರಿಗೆ ಹೋಗಿದ್ದೆ. ಚೆನ್ನಾಗಿತ್ತು ಕಾಲೇಜ್ ಡೇಸು. 25 ವರ್ಷ ಕಳೆದ ಮೇಲೆ ಈಗ ಪುನಃ ಅದನ್ನು ನೆನಪಿಸ್ಕೋತಾ ಇದ್ದರೆ ಮತ್ತೆ ದಿನಗಳು ಯಾಕೆ ವಾಪಸ್ ಬರಬಾರ್ದಪ್ಪ ಅಂತ ಅನಿಸುತ್ತೆ ನನಗೆ. ಈವನ್ VC ವಂಡರ್ಸ್ ಅಂತ ಗ್ರೂಪ್ ಓಪನ್ ಮಾಡಿದಾಗೂ ಎಷ್ಟು ಖುಷಿ ಆಯಿತು ಅಂದರೆ ಹೋಲ್ ಡೇ 2-3 ಡೇಸ್ ಅದನ್ನೇ ಒಂಥರ ನೋಡೋದು, ಮೆಸೇಜ್ ಮಾಡೋದು ಮಾಡ್ತಾಯಿದ್ದೆ. ಬರ್ತಾ 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 ಸ್ವಲ್ಪ ಕಡಿಮೆ ಆಯಿತು. ಬಟ್ ಇವತ್ತು ಮತ್ತೆ ಪುನಃ ಎಲ್ಲ ನಾವು ಸೇರಿದ್ದೀವಿ ಅಂದರೆ ಒಂಥರ ನನಗೆ ಪುನಃ ಮತ್ತೆ ಯಾಕೆ ಕಾಲೇಜ್ ಡೇಸ್ ವಾಪಸ್ ಬರಬಾರ್ದು ಅಂತ ಅಷ್ಟು ಖುಷಿ ಆಗ್ತಾಯಿದೆ. ಹಾಸ್ಟೆಲ್ ಡೇಸು ತುಂಬ ಚೆನ್ನಾಗಿತ್ತು. ವೇದವ್ಯಾಸ ಸಾರು ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು. ಇವತ್ತಿಗೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಸೇಮ್ ಸರ್ ನಮ್ಗೆ ಅಲ್ಲಿ ಪಿಕ್ ಆ್ಯಂಡ್ ಆ್ಯಕ್ಟು, ಸಣ್ಣ ಸಣ್ಣ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇಡ್ತಿದ್ರು. ಅವಾಗ ಒಂದು ಪಿಕ್ ಆ್ಯಂಡ್ ಆ್ಯಕ್ಟ್ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅದರಲ್ಲಿ ನನಗೆ ಪಿಕ್ ಮಾಡಿದಾಗ ಬಂದ ಸಬ್ಜೆಕ್ಟ್ ಆ್ಯಕ್ಟ್ ಲೈಕ್ ಎ ಲೆಕ್ಚರರ್ ಅಂತ. ನನಗೆ ಯೋಚನೆ ಮಾಡಿದೆ ಯಾವ ಥರ ಆ್ಯಕ್ಟ್ ಮಾಡಬೇಕು ಅಂತ. ಡೈರೆಕ್ಟ್ ಹೊಳೆದಿದ್ದೆ A.V. ನಾರಾಯಣ್ ಸರ್. ಸೇಮ್ ಹೇಗೆ ಮಾಡಿದ್ರು ಅದನ್ನು ಡಿಟ್ಟು ಹಾಗೆ ಮಾಡಿದೆ. ಪಿಕ್ ಆ್ಯಂಡ್ ಆ್ಯಕ್ಟಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಅದೊಂದು ತುಂಬ ಖುಷಿ ಆಯಿತು. ಇಲ್ಲ, ಅವರು ಸರ್ ತಿರುಗಿ ನೋಡ್ತಾ ಇದ್ದಿದ್ದು ಸ್ಟೈಲು ಹೀಗೆ ಅದೆಲ್ಲ ತುಂಬ ಒಂಥರ ಡಿಸಿಪ್ಲಿನ್ಸ್ ನಮ್ಗೆ ತುಂಬ ಇಷ್ಟ ಆಯಿತು. ಆಲ್ ಲೆಕ್ಚರ್ಸ್ ಸರ್, A.V. ನಾರಾಯಣ್ ಸರು, VG ಭಟ್ ಸ್ಟ್ಯಾಟಿಸ್ಟಿಕ್ಸು, ವೇದವ್ಯಾಸ ಸರು, ಪ್ರಭಾಕರ್ ಸರು, ಮಾಧವ್ ಸರ್, ಇಂಗ್ಲೀಷು, ಕನ್ನಡ, ಆಲ್ ದ ಲೆಕ್ಚರ್ಸು ಚೆನ್ನಾಗಿದ್ದರು. ತುಂಬ ಒಂಥರ ಚೆನ್ನಾಗಿ ಲೈಫ್ನ ತೆಗೆದ್ವಿ. ಆಮೇಲೆ ನಾವು ಸ್ವಲ್ಪ ಜಾಸ್ತಿ ಆಗ ಹುಡುಗಾಟಿಕೆ ಇದ್ದಿದ್ಕೋ ಏನೋ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ರಾಜಾರಾಮ್ ಥರನೋ ಇನ್ಯಾರ ಥರೋ ಇನ್ನೂ ಸ್ವಲ್ಪ ಜಾಸ್ತಿ ಏನೋ ಸಾಧನೆ ಮಾಡ್ಬೋದಿತ್ತು. ಬಟ್ ಓಕೆ, ನೆವರ್ಲೆಸ್ ಇವಾಗ ಚೆನ್ನಾಗಿದ್ದೀವಿ ಎಲ್ಲರೂ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಶಿವಪ್ರಸಾದ್ ಅವರು ಗಣೇಶ್ ಕೂಡ್ಲು ಈಗ ಮೋಸ್ಟ್ಲಿ ಡಿಗ್ರಿಗೆ ಬಂದವರಿಗೆ ಒಂದು ನೆನಪಾಗ್ತದೆ ಸರ್. ಅವರಿಗೆ ಸ್ವಲ್ಪ ಕಿವಿ ದೂರ ಇತ್ತು. ಇಟ್ ಮೀನ್ಸ್ ನಾವು ಸಡನ್ನಾಗಿ ಹೇಳಬೇಕಾದ್ರೆ ಅವ್ರಿಗೆ ಕೇಳಿಸ್ತಾ ಇರಲಿಲ್ಲ. ನಮ್ಮದು ಫಸ್ಟ್ ಇಯರ್ BCom ಎಲ್ಲಿದ್ದದ್ದು ಅಂದರೆ ಆರ್ಟ್ಸ್ ಇದಿತ್ತಲ್ಲ, ಅದರ ಮೇಲ್ಗಡೆ ಶೀಟ್ ಹಾಕಿದ್ರು. ಜೋರು ಮಳೆ ಬಂದರೆ ಕೇಳಿಸ್ತಾ ಇರಲಿಲ್ಲ. ಮೊದಲೇ ಅವರಿಗೆ ಸ್ವಲ್ಪ ಕೇಳಿಸ್ತಾ ಇರಲಿಲ್ಲ. ಅದು ಇನ್ನೂ ಅವ್ರು ಹೇಳಿದರೆ ಏನು ಗೊತ್ತಾಗ್ತಾ ಇರಲಿಲ್ಲ. ಈ JVC ಹುಡುಗರು ಒಂದು ತಿಂಗಳು ಲೇಟಾಗಿ ನಮ್ಮ ಕ್ಲಾಸಿಗೆ ಅಡ್ಮಿಷನ್ ಆದರು. ಈ ಸತೀಶ್ ಹೆಗಡೆ, ವಸಂತ್ ಮತ್ತು ಹರಿಣಾಕ್ಷಿ ಅಲ್ವಾ, ಅಟೆಂಡೆನ್ಸ್ ಕರೀತಾ ಇದ್ದರು ಲೆಕ್ಚರ್ಸು. ಈ ಕೊನೆಯ 3 ಇವರು ಬಾಕಿ, ಯಾಕೆ ಇವ್ರದ್ದು ಇನ್ನೂ ಎಡಿಷನ್ ಆಗಿರೋದಿಲ್ಲ. ಅದಕ್ಕೆ ಹಾಗೆ ಏನು ಮಾಡ್ತಿದ್ರು, 3 ಜನ ಹುಡುಗರು ಎದ್ದು ನಿಲ್ಲೋರು, ಸಾರ್ ಅಂತ ಕರೆಯೋರು. ಹಾಗೆ ಇವರ ಹೆಸರನ್ನು ಅವ್ರು ಬರೆದುಬಿಟ್ಟು ಕೇಳೋರು. ಈ ಗಣೇಶ್ ಕೂಡ್ಲು ಕ್ಲಾಸಿಗೆ ಏನಾಯಿತು ಅಂದರೆ ಅವ್ರ ಅಟೆಂಡೆನ್ಸ್ ಕರೆದು ಬೋರ್ಡ್ ಕಡೆ ಹೋಗ್ತಾಯಿದ್ರು. ಇವರು ಎದ್ದು ನಿಂತಿದ್ದಾರೆ. ಕರೆದಿದ್ದಾನೆ, ಅವರಿಗೆ ಕೇಳಿಸ್ಲಿಲ್ಲ. 2 ಸರ್ತಿ ಕರೆದಾಗ ಕೇಳಿಸ್ಲಿಲ್ಲ. ಅಷ್ಟಾಗುವಾಗ ಈ ಸತೀಶ್ ಹೆಗಡೆ ಹಿಂದಿನ ಒಬ್ಬ ಹುಡುಗ ಇಂತ ಕರೆದುಬಿಟ್ಟ. ಆಯಿತಾ, ಕೂಡ್ಲವರು ತಿರುಗಿದ್ರು. ತಿರುಗಿಬಿಟ್ಟು ನೋಡಾಗ ಇವ ನಿಂತಿದ್ದಾನೆ. ಈಗ ಕಳ್ಳ ಸತೀಶ್ ಹೆಗಡೆ ಆದ. ಬಂದು ಕೇಳಿದ್ರು, ಏನು ನನ್ನ ಇಂತ ಕರಿತೀಯ, ಏನು ನನಗೆ ಹೆಸರಿಲ್ವ, ಹಂಗೆ ಹಿಂಗೆ ಸರ್ ಅಂತ ಕರಿ ಪ್ರೀತಿಯಿಂದ, ಏನು ಅಟೆಂಡೆನ್ಸ್ ಹಾಕ್ಬೇಕಂತ ಅಟೆಂಡೆನ್ಸ್ ಹಾಕ್ಬಿಟ್ರು. ಅದಕ್ಕೆ ಆ ಒಂದು ಘಟನೆ ಇವತ್ತಿಗೂ ಒಮ್ಮೊಮ್ಮೆ ನೆನೆಸ್ಕೋಬೇಕು, ನೆನಪು ಬರುತ್ತೆ. ಯಾಕೆ ಕಳ್ಳ ಹಿಂದಿದ್ದಾನೆ, ತಗಲಾಕೊಂಡಿರೋನು ಮುಂದಿರೋವನು. ಥ್ಯಾಂಕ್ ಯು ಸರ್. ಗುರುಗಳ ಮಹತ್ವ ಎಲ್ರಿಗೂ ಈಗ ಅರಿವಾಗಿದೆ. ಈಗ ನಮ್ಮ ಜೊತೆಗೆ VG ಭಟ್ ಸರ್ ಕೂಡ ಸೇರಿಕೊಂಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ VG ಭಟ್ ಸರೇ ವಹಿಸ್ಕೊಂಡಿದ್ದಾರೆ. ಇವರಿಗೂ ಕೂಡ ಒಂದು ಗುರುವಂದನ ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇದ್ದೀವಿ. VG ಭಟ್ ಸರ್ ಅವರಿಗೆ ಗುರುವಂದನ ನಮ್ಮೆಲ್ಲರ ಪರವಾಗಿ. साक्षात् परब्रह्म तस्मै श्री गुरुवे नमः.
ಗುರುವರಿಯರಿಗೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರ. ಸರ್, ಸದಾಶಿವ ಪುತ್ತೂರು ಅಂತ ನಿಮ್ಮ ಮನೆ ಹತ್ರನೇ ಇದ್ದೆ ನಾನು. ಓಕೆ, ಸೊ ಇವತ್ತು ತುಂಬ ಒಂಥರ ಸರ್, ಇವರು ನಮ್ಮ ಅತಿಥಿಗಳು ಇವತ್ತು. ಯಾಕಂದರೆ ನಾವು BCom 99, ಇವರು 4 ಜನ BBM ಅವ್ರನ್ನ ಬಂದಿದ್ರು. ಹೌದು. ಸೊ ಇವತ್ತು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ BBM ರೆಪ್ರೆಸೆಂಟ್ ಮಾಡಲಿಕ್ಕೆ. ನಾನು ಆಮೇಲೆ ರಾಘವೇಂದ್ರ ಅಂತ, ಗುರುರಾಜ್ ಕಾರಂತ್ ಅಂತ, ವಿ ಹ್ಯಾವ್ ಕಮ್ ಫ್ರಮ್ BBM. ಸೊ ಇವತ್ತೊಂಥರ ಇದು ತುಂಬ ಭಾವುಕವಾದಂಥ ಒಂದು ಕ್ಷಣ. ಯಾಕಂದರೆ ಈ ವಿವೇಕಾನಂದ ಕಾಲೇಜ್ ಅಂತ ಏನು ಹೆಸರಿದಲ್ಲ, ಇದು ಎಲ್ಲನೂ ಕೊಟ್ಟಿದೆ ನನಗೆ. ಇವಾಗ ನಾನು ಒಂದು ಕಂಪ್ನಿಯಲ್ಲಿ HR ಆ್ಯಂಡ್ ಅಡ್ಮಿನ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದೇನೆ ಸರ್. ಸೊ ಒಬ್ಬರು ಗುರು, ಒಂದು ಗುರಿ ಎರಡಿದ್ದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅದೇ ಒಂದು ದೊಡ್ಡ ಶಕ್ತಿ. ಬಹುಶಃ ನಾವೆಲ್ಲ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದರೆ ಅದಕ್ಕೆಲ್ಲ ಮೂಲ ಕಾರಣ ನೀವೇ ಸರ್. ಸೊ ನಿಮ್ಮ ಗೈಡೆನ್ಸ್, ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇದ್ದದಕ್ಕೆ ನಾವು ಇಲ್ಲಿ ತನಕ ಬಂದೆ. ಒಂದು ದೀಪವನ್ನು ಹಚ್ಚಿದರೆ ನಾವು ಆ ದೀಪದ ಬೆಳಕಲ್ಲಿ ಎಷ್ಟು ದೂರ ಬೇಕಾದ್ರೆ ಸಾಗ್ಬೋದು. ಆ ದೀಪವನ್ನು ಹಚ್ಚಿ ಕೊಟ್ಟವರು ನೀವೇನೆ ನಮಗೆ. ಆ ದೀಪದ ಬೆಳಕಲ್ಲಿ ನಾವು ಮುಂದೆ 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 ಸಾಗ್ತಾ ಇದ್ದೇವೆ. ಸೊ ಇದು ಒಂದು ಸೀರಿಯಸ್ ನೋಟ್. ಸೊ ನನ್ನ ಬಗ್ಗೆ ಒಂದಷ್ಟು ಹೇಳ್ಕೋಬೇಕು ಅಂತ ಅನಿಸ್ತು ನನಗೆ. ಸೊ ಇಲ್ಲಿ ಈ ಕಾಲೇಜಿಗೆ ನಾನು ಬಂದಾಗ ನಾನು PUCಗೆ ಜಾಯ್ನ್ ಆಗಿದ್ದೆ ಸೈನ್ಸಲ್ಲಿ. ಎಲ್ಲರೂ ಪುಷ್ ಮಾಡಿದರು, ನೀನು ಸೈನ್ಸ್ ಓದಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಪುಷ್ ಮಾಡಿದ್ರಂತ ನಾನು ಜಾಯ್ನ್ ಆದೆ. ಬಟ್ ಇಲ್ಲಿ ಆ ಲ್ಯಾಬ್ ಹೊರಗಡೆ ಪ್ರತಿದಿನ ಯಾರಾದರೂ ಮುಖವನ್ನು ನೋಡ್ತೀರ, ಅದು ನನ್ನದೇ ಮುಖ. ಯಾಕಂದರೆ ನಾನು ಯಾವ ಪ್ರಾಕ್ಟಿಕಲಲ್ಲಿ ಒಳಗಡೆ ಹೋಗ್ಲಿಕ್ಕೆ ನನಗೆ ಆಗಲಿಲ್ಲ. ಆ ಮ್ಯಾನ್ಯಲ್ ಓದ್ಕೊಂಡು ಒಳಗಡೆ ಹೋಗ್ಬೇಕಿತ್ತು. ಕ್ವೆಶನ್ ಕೇಳ್ತಿದ್ರು, ಭೋಜ ಪೂಜಾರಿ ಮತ್ತು ಇವರು ಕೇಳ್ತಾಯಿದ್ರು, ರಾಮಚಂದ್ರ ಅವರು. ನನಗೆ H2+ O2 ಹೇಳಿಕೆನೇ ಗೊತ್ತಾಗದೆ ನನ್ನನ್ನು ಮತ್ತೆ ಕಳಿಸ್ತಿದ್ರು, ಲೈನಲ್ಲಿ ಹಿಂದೆ ಹೋಗು ಮತ್ತೆ ಅಂತ. ವಾಪಸ್ ಬರ್ತಾಯಿದ್ದೆ, H2O2 H2O ಅಂತ ಹೇಳೋ ತನಕ ಬಿಡ್ತಾ ಇರಲಿಲ್ಲ ಅವರು. ಬಟ್ ತುಂಬ ಸಲ ಹೊರಗಡೆ ಇದ್ದೆ. ಬಟ್ ಕಷ್ಟಪಟ್ಟು ಸೈನ್ಸ್ ಕಂಪ್ಲೀಟ್ ಮಾಡಿದೆ, ಇಷ್ಟಪಟ್ಟಲ್ಲ. ಕೊನೆಗೆ ನಾನು ಆ್ಯಕ್ಚುಲಿ ಜಸ್ಟ್ ಪಾಸ್ ಆಗಿರೋ ಒಂದು ಕ್ಯಾಂಡಿಡೇಟ್. ಆಮೇಲೆ ಆ ಟೈಮಲ್ಲಿ AV ನಾರಾಯಣ್ ಸರ್ ಅವರು ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದರು. ಸೊ ನಾನು ಎಲ್ಲರೂ ಹೇಳಿದರು, ನೀನು ಇನ್ನು ಸೈನ್ಸ್ ನಿನಗೆ ಹೋಗಿ ಬರೋದಿಲ್ಲ, BComಗೆ ಸೇರು ಅಂತ ಎಲ್ಲರೂ ಹೇಳಿದರು. ನಮಗೇನೂ ಐಡಿಯಾ ಇರಲಿಲ್ಲ ಸರ್ ಆವಾಗ, ಏನು ಗೈಡೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ನಾನು AV ಸರ್ ಹತ್ರ ಹೋದೆ. ಆವಾಗ ಅವ್ರು ಹೇಳಿದರು, ನೀನು ಸೈನ್ಸಲ್ಲೇ ಜಸ್ಟ್ ಪಾಸಾಗಿರೋದು, BComಲ್ಲಿ ನಿನಗೆ ಅಡ್ಮಿಷನ್ ಸಿಗೋದು ಕಷ್ಟ. ಇವಾಗ ಒಂದು BBM ಅಂತ ಒಂದು ಶುರು ಆಗಿದೆ. ಯಾಕಂದ್ರೆ ನಮ್ಮದು ಸೆಕೆಂಡ್ ಬ್ಯಾಚ್ ಸರ್, ಫಸ್ಟ್ ಬ್ಯಾಚ್ ಇತ್ತು, ಸೆಕೆಂಡ್ ಬ್ಯಾಚ್ ನಮ್ಮದು. ಸೊ ನೀನು ಅದಕ್ಕೆ ಜಾಯ್ನ್ ಆಗಂತ ಸರ್ ಹೇಳಿದರು. ನನಗೆ ಬೇರೆ ಎಲ್ಲೂ ದಾರಿ ಇಲ್ಲ ಅಂತ ಹೇಳ್ಕೊಂಡು BBM ಜಾಯ್ನ್ ಆದವನು ನಾನು. ಬಟ್ ಆ BBM ಇದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಯಾಕಂದರೆ ಆವಾಗ ಸೆಮಿಸ್ಟರ್ ಅಂತ ಇದ್ದಿದ್ದು ನಮ್ಮದು BBM ಮಾತ್ರ. ಸೊ ಆ BBMಲ್ಲಿ 6 ಮಂತ್ಸ್ಗೆ ಒಂದ್ಸಲ ಎಕ್ಸಾಮ್ ಇತ್ತು. ನಮಗೆ ವರ್ಷ ಪೂರ್ತಿ ಕಲಿಯೋ ಇದಿಲ್ಲ ಅಂತ ಒಂಥರ ಇದ್ದು. ಆಮೇಲೆ ಆವಾಗ ನಮಗೆ ಸಿಕ್ಕಿರೋ ಲೆಕ್ಚರ್ಸ್, ವೇದವ್ಯಾಸ ಇರ್ಬೋದು, ನೀವು ಸ್ಟ್ಯಾಟಿಸ್ಟಿಕ್ಸಿಗೆ ಇರ್ಬೋದು, ಸರ್ ಇದ್ದರು, ವತ್ಸಲ ಮೇಡಮ್ಮು, ಆಮೇಲೆ ಪರಮೇಶ್ವರ್ ಭಟ್ರವರು ಅಕೌಂಟ್ಸಿಗಿದ್ದರು, ಪ್ರಭಾಕರ್ ಸರ್ ಇದ್ದರು. ಸೊ ಅವ್ರ ಜೊತೆ ಎಲ್ಲ ಆ ಸಬ್ಜೆಕ್ಟ್ ನಿಮ್ಮಿಂದಾಗಿ ನಮ್ಗೆ ಇಷ್ಟ ಆಗ್ತಾ ಹೋಯಿತು ಸರ್. ಆ್ಯಕ್ಚುಲಿ ಒಬ್ಬ ಜಸ್ಟ್ ಪಾಸ್ ಆಗಿರೋ ಕ್ಯಾಂಡಿಡೇಟ್ಗೆ ಬಿಕಾಸ್ ಆಫ್ ಯು ನಮಗೆ ಅದು ಸಬ್ಜೆಕ್ಟ್ ಇಷ್ಟ ಆಗಲಿ ಶುರು ಆಯಿತು. ಅದೇ ಥರ ಇದು ಹಾಕ್ಕೊಂಡು ನಾನು ಆ್ಯಕ್ಚುಲಿ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದೆ, ಜಸ್ಟ್ 1% ಕಮ್ಮಿ ಅಷ್ಟೇ ಫಸ್ಟ್ ಕ್ಲಾಸಿಗೆ. ಸೊ ಇಷ್ಟಪಟ್ಟು ಇದು ಮಾಡಿದೆ. ದಟ್ ಇಸ್ ಒನ್ ಪೋರ್ಷನ್. ಇನ್ನೊಂದು ಏನಂದರೆ, ಇಲ್ಲಿ ನನಗೆ ಈ ವಿವೇಕಾನಂದ ಕಾಲೇಜಲ್ಲಿ ತುಂಬ ನನಗೆ ವೇದಿಕೆಗಳು ಸಿಕ್ಕಿದೆ ಸರ್. ಇವಾಗ ಇದು ನನ್ನ 7th ಕಂಪನಿ. ಐ ವರ್ಕ್ಡ್ ಫಾರ್ ಸಿವಿಲ್ ಕನ್ಸ್ಟ್ರಕ್ಷನ್, ಐ ವರ್ಕ್ಡ್ ಫಾರ್ ಮೆಕ್ಯಾನಿಕಲ್ ಕನ್ಸ್ಟ್ರಕ್ಷನ್, ಐ ವರ್ಕ್ ಫಾರ್ ನ್ಯೂಕ್ಲಿಯರ್ ಪವರ್. ಕೈಗಾದಲ್ಲಿ ನಾನು ವರ್ಕ್ ಮಾಡಿದ್ದೆ 3 ವರ್ಷ ನ್ಯೂಕ್ಲಿಯರ್ ಪವರಲ್ಲಿ. ಆಮೇಲೆ ಹೆಲ್ತ್ ಕೇರಲ್ಲಿ ವರ್ಕ್ ಮಾಡಿದೆ. ಆಮೇಲೆ ಆಟೋಮೋಟಿವ್ಗೆ ಬಂದೆ. ದಿಸ್ ಇಸ್ ಆಲ್ಸೋ ದ ಆಟೋಮೋಟಿವ್ ಸೆಕ್ಟರ್. ಸೊ ಎಲ್ಲ ಇದರಲ್ಲಿನೂ ನಾನು HR ಅಡ್ಮಿನ್ ಆಗಿ ವರ್ಕ್ ಮಾಡ್ಕೊಂಡು ಬಂದೆ. ಸೊ ನನಗೇನಿದೆ, ನಾನು ಹೋದ ಎಲ್ಲ ಕಂಪ್ನಿಯಲ್ಲಿ ಕೂಡ ಈ ಮೈಕ್ ನನಗೇನೆ ಸಿಗುವಾಗಾಯಿತು ಸರ್. ಅದಕ್ಕೆ ಮೇಯ್ನ್ ಕಾರಣ ಅಂದರೆ ನಮ್ಮ ವಿವೇಕಾನಂದ ಕಾಲೇಜ್ ಸ್ಟೇಜ್. ಅದು ನನ್ನ ದೇವಸ್ಥಾನ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೇನೆ. ನನಗೆ ಫಸ್ಟ್ ಇಲ್ಲಿ ಸ್ಟೇಜ್ ಸಿಕ್ತು. ನಾವು PUCಯಲ್ಲಿ ಇರಬೇಕಾದ್ಲೇ ನನಗೆ ಫೈನ್ ಆರ್ಟ್ಸ್ ಅಸೋಸಿಯೇಷನ್ ಅಂತ ಇತ್ತು, ಇವಾಗಲೂ ಇದೆ. ಸೊ ಅದರದ್ದು ಸೆಕ್ರೆಟ್ರಿಯಾಗಿ ನಾನು 3 ವರ್ಷ ಕೆಲಸ ಮಾಡಿದೆ ವೇದವ್ಯಾಸ ಸರ್ ಜೊತೆ. ಸೊ ನಾವು ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಹೋಗ್ತಾಯಿದ್ದೆವು. ಫಸ್ಟ್ ಟೈಮ್ ನನಗೇನು ಮ್ಯೂಸಿಕ್ ಬಗ್ಗೆ ಏನು ಅಷ್ಟೊಂದು ಇದಿಲ್ಲ, ನಾನೊಬ್ಬ ಒಳ್ಳೆ ಲಿಸನರ್ ಅಷ್ಟೇ. ಬಟ್ ನಾವು ಸೆಲೆಕ್ಟ್ ಮಾಡಿಕೊಂಡು ಹೋಗಿರೋ 3 ವರ್ಷನೂ ಕೂಡ ನಾವು ಕಾಲೇಜ್ಗೆ ಮಿನಿಮಮ್ 5 ಪ್ರೈಸಸ್ ತೊಗೊಂಡು ಬಂದಿದ್ದೇವೆ ಇಂಟರ್ ಕಾಲೇಜ್ ಕಾಂಪಿಟೇಷನಲ್ಲಿ. ಮಂಗಳೂರು ಯೂನಿವರ್ಸಿಟಿ, ಕುಂದಾಪುರ ಬಂಡ್ರಕಾಸ್, ಅಲ್ಲಿ ಸೌತ್ ಕೇಂದ್ರದ ಎಲ್ಲ ಕಾಲೇಜ್ಗಳು ರೆಪ್ರೆಸೆಂಟ್ ಮಾಡಿರೋ ಸ್ಟೇಜಲ್ಲಿ ನಮ್ಮ ವಿವೇಕಾನಂದ ನಾವು ಸೆಲೆಕ್ಟ್ ಮಾಡಿರೋ ವೇದವ್ಯಾಸ ಸರ್ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ ದೇ ಬಾಟ್ ಅವಾರ್ಡ್ಸ್ ಟು ಆ ಟೈಮಲ್ಲಿ 98ಅಲ್ಲಿ. ಸೊ ದಟ್ ಇಸ್ ದ ಒನ್ ಪೋರ್ಷನ್. ಅದರಲ್ಲೇ ಇದೆ ನಾನು 3 ಇಯರ್ಸ್. ಆಮೇಲೆ NCCಯಲ್ಲಿ ನಾನು ಕೆಡೆಟ್ ಆಗಿದ್ದೆ. ಆಮೇಲೆ 3 ಇಯರ್ಸ್ ಆದಮೇಲೆ ಸಾರ್ಜೆಂಟ್ ಅಂತ ಕೊಟ್ಟರು. VG ಭಟ್ರು ಆವಾಗ ನಾನು ಲಾಸ್ಟ್ 2 ಇಯರ್ಸಲ್ಲಿ ಈ ವಾಸ್ ದ ಹೆಡ್ ಫಾರ್ ಅವರ್ NCC. ಸೊ ನಂದು ಹೈಟ್ ತುಂಬ ಜಾಸ್ತಿ ಇದೆ ಅಂತ ಅವ್ರು ನನಗೆ RDಗೆ ಸೆಲೆಕ್ಟ್ ಮಾಡಿಲ್ಲ. ಸರ್ ನಿಮ್ಮಲ್ಲಿ ತುಂಬ ಕೋಪ ಇದೆ ನನಗೆ. ಸೊ ಬಟ್ ಸಾರ್ಜೆಂಟಾಗಿ 3 ವರ್ಷ NCC ಇತ್ತು.
5 ವರ್ಷನೂ ನಾನು NCCಯಲ್ಲಿ ಸಾರ್ ಹೇಳಿದರು, ನೀನು ಬಾ, ನಿಂದು ವಾಯ್ಸ್ ಎಲ್ಲ ಚೆನ್ನಾಗಿದೆ, ಕಮಾಂಡಿಂಗ್ ಮಾಡೋದಿದ್ದಿದೆ ಅಂತ ಹೇಳ್ಕೊಂಡು. ಸೊ ಆ ಲೀಡರ್ಶಿಪ್ ಅಂತ ಏನಿದೆ ಅಲ್ಲ ಸರ್, ಅದು ಕಲಿಸಿಕೊಟ್ಟಿದ್ದು ಅದೇ NCC ಸರ್. ಇವತ್ತು ಇಷ್ಟೊಂದು ಚಿಕ್ಕ ಇದಾಗಿದ್ಕೊಂಡು ಕೂಡ ಒಂದು ಒಳ್ಳೆ ಲೆವೆಲ್ಗೆ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ, ನಾವು ಇನ್ನಷ್ಟು ಸಾಧನೆಗಳು ಮಾಡಲಿಕ್ಕೆ ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸಿದೆ. ಇನ್ನೊಂದು ಜಸ್ಟ್ ಒನ್ ಲೈನ್, ನಾನು HR ಅಡ್ಮಿನ್ ಮ್ಯಾನೇಜರ್ಗೆ ವರ್ಕ್ ಮಾಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಕಾಲೇಜಿಗೆ ಹುಡುಗರಿಗೆ ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡೋದು, ಹೆಂಗೆ ಫೇಸ್ ಮಾಡೋದು, ರೆಸ್ಯೂಮ್ ಹೆಂಗೆ ಬರೀಬೇಕು, ಆ ಥರದೊಂದು ಟ್ರೈನಿಂಗ್ ಸೆಷನ್ ಇದೆ. ದಯವಿಟ್ಟು ನನ್ನನ್ನು ಕರೀರಿ ನಿಮ್ಮ ಶಿಷ್ಯ ಆಗಿ. ನನ್ನಿಂದ ಏನು ಸಾಧ್ಯ ಆಗ್ತದೆ ಅದನ್ನು ದಯವಿಟ್ಟು ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಇಬ್ಬರು ತಮ್ಮ ಒಂದು ಪರಿಚಯ ಮಾಡ್ಕೊಳ್ಬೇಕು, ಲೇಟಾಗಿ ಬಂದಿದ್ದೀರಾ. ಒಂದು ವಿಜಯಲಕ್ಷ್ಮಿ ಅವರು. ಪುತ್ತೂರು ಮಹಾಲಿಂಗೇಶ್ವರನಿ ವಂದಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗುರುಗಳಿಗೆ ವಂದಿಸ್ತಾ ಇದ್ದೇನೆ. ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೆ ಕೂಡ, ಯಾಕಂದರೆ ನಾವು ನಮಸ್ತೆ ಅಂತ ಹೇಳೋದೇಳ ಈಗ ಬಹುಶಃ ನಮ್ಮಲ್ಲಿ ಆ ಸ್ಟೈಲ್ ಇರಲಿಲ್ಲ 25 ವರ್ಷದಲ್ಲಿ. ಹಾಯ್ಯ ಒಳ್ಳೆಯ ಇಂಚಾಯ್ತು ನೆಂಕ್ಲ ಸ್ಟೈಲ್ ಮಾತಾ ಒಳ್ಳೆಯ ನೀಲು ಇತ್ತವತ್ತು ನಾನು ಹಾಗಿತ್ತು. ಗುರುಗಳಿಗೆ ಮಾತ್ರ ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳೋ ಭಾಷೆ ಇತ್ತು ನಮ್ಮಲ್ಲಿ. ನಾವು ವಿಟ್ಲದಿಂದ 5 ಜನ ಫ್ರೆಂಡ್ಸ್ ಬಿಕಾಮಿಗೆ ಬಂದೆವು. 5 ಜನ ಇದ್ದೆವು. ಶ್ರೀಲತಾ, ಸುಮಾ, ವಿಜಯಲಕ್ಷ್ಮಿ ಅಂದರೆ ನಾನೇ, ಮತ್ತು ಸುಮಾ, ನಿವೇದಿತಾ, ಇನ್ನೊಬ್ಬಳು ಜಯಲಕ್ಷ್ಮಿ ಹೇಳಿ. ಅವರು 3 ಜನ ಅಟೆಂಡ್ ಆಗಲಿಲ್ಲ, ನಾವಿಬ್ಬರು ಬಂದಿದ್ದೇವೆ. ನಮ್ಮ ಬೆಂಚಿಗೆ ಒಂದು ಹೊಸ ಹೆಸರಿತ್ತು, ನಮ್ಮ ಬೆಂಚಿಗೆ ಮಾತ್ರ ಇದ್ದದ್ದು ವಿಟ್ಲ ಬೆಂಚು ಅಂತೇಳಿ. ವಿಟ್ಲ ಬೆಂಚ್ ಅಂತಲೇ ಲೆಕ್ಚರ್ಸ್ ಕೂಡ ಎಲ್ಲರೂ ವಿಟ್ಲ ಬೆಂಚ್ ಫಸ್ಟ್ ಒನ್, ವಿಟ್ಲ ಬೆಂಚ್ 3rd ಒನ್ ಅಂತ ಕರಿತಾ ಇದ್ರೆ ಅಲ್ಲದೆ ಯಾರು ಕೂಡ ಹೆಸರಿಡ್ದು ನಮ್ಮದು ಕರಿತಾ ಇರಲಿಲ್ಲ. ಹಾಗೆ ತುಂಬ ಸವಿನೆನಪುಗಳಿದೆ ನಮ್ಮ ಈ 3 ವರ್ಷದಲ್ಲಿ. ವಿಟ್ಲದಿಂದ ನಾವು ಬಂದಿರುವಾಗ ಒಂದು ಸಲ ನಾವು ಪಿಂಕ್ ಡ್ರೆಸ್ ಹಾಕುವ ಅಂತೇಳಿ, ಅಂದರೆ ಪುತ್ತೂರಿನ ಸ್ಟೂಡೆಂಟ್ಸ್ ಒಂದು ಸಲ ಯಾವುದೋ ಒಂದು ಕಲರ್ ಹಾಕಿದ್ರು ನಮ್ಮ ಎದುರು ಬೆಂಚ್ ಹುಡುಗಿಯರು. ನಮಗೆ ಸಹ ಒಂದು ಸಲ ಆಸೆ ಆಯಿತು, ನಾವು ಪಿಂಕ್ ಡ್ರೆಸ್ ಹಾಕ್ಕೊಂಡು ಬಂದೆವು, ಲೈಟ್ ಬೇಬಿ ಪಿಂಕ್. ಬೆಳಿಗ್ಗೆ ಬಂದು ಎಂಟ್ರಿ ಆಗುವಾಗಲೇ ಸ್ಟಾರ್ಟ್ ಆಯಿತು ಬೊಂಬೈ ಮಿಠಾಯಿ 2ನೇ ಕ್ಲಾಸು ಪಿಡ್ಚವತ್ತು ಕ್ಲಾಸಿಗೆ ಬಂಕ್, ಅಲ್ಲಿಂದ ಬಿಟ್ಲಕ್ಕೆ ಹೋದ. ಮತ್ತು ಯಾವತ್ತು ಕೂಡ ಮ್ಯಾಚಿಂಗ್ ಕಲರ್ ಹಾಕ್ಕೊಂಡು ಬರಲಿಲ್ಲ ನಾವು. ಹಾಗೆ ಒಂದು ಸಲ AV ಸರ್ ಆಗಿ ಬರೋದಿದ್ರೆ ಒಂದು ಸಲ 3rd ಇಯರಲ್ಲೇ ಇರಬೇಕಲ್ವನಾ, 3rd ಇಯರಲ್ಲಿ ಅಲ್ವಾ, 3rd ಇಯರಲ್ಲಿ ಕ್ಲಾಸ್ ನಡೀತಾ ಇತ್ತು AV ಸರ್ ಇದು. ವಿವೇಕಾನಂದ ಪ್ರಭು ಶ್ರೀಲತಾ ಸ್ಟ್ಯಾಂಡಪ್ ಅಂತ ಹೇಳಿದರು. ನಮಗೆ ನಿಜವಾಗಿ ಅದು ವಿವೇಕಾನಂದ ಪ್ರಭು ಹೇಳಿದ ಹೇಳಿ ನಮಗೆ ಗೊತ್ತಿರಲಿಲ್ಲ. ನಾವು AV ಸರ್ ಅಂತ ಹೇಳಿದೆ ಅಂತೇಳಿ ಇವಳು ಎದ್ದು ನಿಂತ್ಕೊಂಡು ಹೀಗೆ ನೋಡ್ತಾ ಇದ್ದಾಳೆ. ಇವರು ಕೇಳ್ತಾ ಇದ್ದಾರೆ, ವೈ ಆರ್ ಯು ಸ್ಟ್ಯಾಂಡಿಂಗ್? ಮತ್ತೆ ಗೊತ್ತಾದ ವಿವೇಕಾನಂದ ಪ್ರಭು ಹೇಳಿದ್ದೇಳಿ. ಅಷ್ಟು ಟ್ಯಾಲೆಂಟೆಡ್ ನಮ್ಮ ಫ್ರೆಂಡ್ಸು. ಅದು ಇವತ್ತಿಗೆ ಕೂಡ ಭಾರಿ ನೆನಪಿದೆ ನನಗೆ. ಹಾಗೆ ನಮ್ಮ ಸತೀಶ್ ಪೊಲೀಸ್ ಆಗಿ ಆಗಾಗ ಮೀಟ್ ಆಗ್ತಾ ಇದ್ದೆ. ತುಂಬ ಜನರ ಪರಿಚಯ ಇದೆ. ಅನಿಲ್ರವ್ರು ಯಾವಾಗಲೂ ಸಿಗ್ತಾ ಇರ್ತಾರೆ. ಅವರಿಗೊಂದು ಹೆಸರಿತ್ತು, ಗ್ಯಾಸ್ ಅಂತ ಕರಿತಾ ಇದ್ದೆವು. ಇವತ್ತಿಗೂ ಕೂಡ ನಾವು ಅವರನ್ನು ಎಲ್ಲಿ ಸಿಕ್ಕಿರೋ ಗ್ಯಾಸ್ ಅಂತ ಹೇಳಿದ್ರೆ ಅವರ ಫ್ರೆಂಡ್ಸಿಗೆಲ್ಲ ಅದು ಪರಿಚಯ ಆಗಿ ಹೋಗಿದೆ ಈಗ. ಹಾಗೆ ಮತ್ತು ಒಂದು ನಮ್ಮ ಕ್ಲಾಸಲ್ಲಿ ಒಂದು ಸ್ಪೆಷಲ್ ಇತ್ತು, ಹರಿಪ್ರಸಾದ್ ಯಾದವ್ ಅವರು ಬರಲಿಲ್ಲ, ಮೋಸ್ಟ್ಲಿ ಇಲ್ಲ ಅಂತ ಕಾಣಬೇಕಾ, ಹೌದು ಅವ್ರು ಬರ್ತೇನೆ ಅಂತ ಹೇಳಿದರು, ಆದರೂ ಬರಲಿಲ್ಲ. ಹಾಯ್ ವಿಟ್ಲ ಅಂತ ಹೇಳಿ ಒಂದು ಮಧ್ಯಾಹ್ನ ನಂತರ ಒಂದು ಪೇಪರ್ ಎಡಿಟ್ ಆಗ್ತಾಯಿತ್ತು ನಮ್ಮ ಕ್ಲಾಸಲ್ಲಿ. ಅದರಲ್ಲಿ ಅವತ್ತು ಯಾರಿಗೆ ಬೈದರು, ಯಾವ ಸರ್ ಯಾರಿಗೆ ಬೈದರು ಅದು ಎಲ್ಲ ಅದರಲ್ಲಿ ಹಣೆ ಬರ ಬಂದು ಬೀಳ್ತಾ ಇತ್ತು. ಮೋಸ್ಟ್ಲಿ ಸೊರಕೆ ಅವರೆಲ್ಲ ಅದರಲ್ಲಿ ಬೈಕರ್ ಎಡಿಟರ್ ಆಗಿದ್ದರು. ಎಂತೆಲ್ಲ ಬರ್ತಿತ್ತು ಅಂದರೆ ಯಾರು ಸಹ ಓದೋದು ಇರ್ತಿಲ್ಲ. ಮೋಸ್ಟ್ಲಿ ಫಸ್ಟ್ ಬೆಂಚಿಂದ ಲಾಸ್ಟ್ ಬೆಂಚ್ ತನಕ ಅದು ಹೋಗ್ತೈತ್ತು. ಇಡೀ 60 ಜನ ಕ್ಲಾಸಿಗೆ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಸಹ ನಮಗೆ ಪಾಸ್ ಆಗ್ತಾಯಿತ್ತು. ಹಾಗೆ ಮತ್ತು ನೋಟ್ಸ್ ಕೆಲವರು ಬರೀತಿಲ್ಲ, ನಮಗೆ ಚಾಕ್ಲೇಟ್ ಕೊಟ್ಟು ನಮ್ಮ ಮಂಗಮ್ಮ ನಾವು ಸಹ ಚಾಕ್ಲೇಟ್ ಆಸೆಗೆ ಬರೆದು ಕೊಟ್ಟದ್ದುಂಟು ಎಷ್ಟೋ ಸಲ ಅಲ್ವನ, ತುಂಬ ಸಲ. ಹಾಗೆ ಮತ್ತೆ ಒಂದು ಸಲ ವಿಘ್ನೇಶ್ವರ್ ಭಟ್ ಸರ್ ಇದ್ದರು, ನಾವು ಬಂಕ್ ಹಾಕಿ ಪಿಕ್ಚರಿಗೆ ಹೋದೆವು, 5 ಜನ ಫ್ರೆಂಡ್ಸ್ ಕೂಡ. ಮರುದಿನ ಕ್ಲಾಸ್ ಬಂದು ನಿಂತ್ಕೊಂಡು ಕೇಳ್ತಾ ಇದ್ದಾರೆ, ವಿಟ್ಲ ಬೆಂಚ್ ಫಸ್ಟ್ ಆನ್ ಸ್ಟ್ಯಾಂಡಪ್, ನಿನ್ನೆ ಪಿಕ್ಚರ್ ಹೇಗಿತ್ತು? ಒಳ್ಳೇದಿತ್ತು ಸರ್, ನೋಡ ಅದರ ಕತೆ ಹೇಳಿ ನೋಡ ಎಂತ ಅಂತ ಹೇಳೋದು, ಹೋದದೇ ಬಂಕ್ ಹಾಕಿ ಮಾಡಿ. ಇಂಥ ತುಂಬ ನೆನಪುಗಳು ಇವತ್ತು ನನಗೆ ಬಹಳ ಖುಷಿಯಾಗಿದೆ. ಈ ವೇದಿಕೆಯಲ್ಲಿ ಇಷ್ಟು ಜನ ನನ್ನ 25 ವರ್ಷ ನಂತರ ನಾವು ಇಲ್ಲಿ ಬಂದಿದ್ದೇವಂತೆ, ಸೇರಿದ್ದೇವೆ ಇಷ್ಟು ಜನ ಅಂತ ಹೇಳಿದ್ರೆ ಅದು ಇದರ ಹಿಂದೆ ಇರುವ ಶಕ್ತಿ, ಕಿಶೋರ್ ಇರ್ಬೋದು, ಚೈತ್ರ ಇರ್ಬೋದು, ನಯನ, ಸಂತೋಷು. ನಾವು ಬಂದದ್ದು ದೊಡ್ಡದಲ್ಲ, ಅವರು ಸೇರಿಸಿದ್ದು ದೊಡ್ಡದು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಬಂದ ಎಲ್ಲರಿಗೂ ಖುಷಿಯಾಯಿತು ನನಗೆ ಎಲ್ಲರನ್ನು ನೋಡಿ ಕೂಡ. ನಮ್ಮ ಬೆಂಚಿನ ಹಿಂದುಗಡೆ ವಸಂತ ಇದ್ದರು, ತುಂಬ ಕ್ಲೋಸ್ ಇದ್ದರು. ನಾವು ಎಲ್ಲೇ ಹೋದರೂ ಒಟ್ಟಿಗೆ ವಿನಯ, ವಸಂತ, ನವೀನ, ಇವರು ಜಗದೀಶ್ ಯಾವಾಗಾದ್ರೂ ಸಿಗ್ತಾಯಿದ್ರು ಫೋನಲ್ಲಿ, ಹೀಗೆ ಯಾವತ್ತಾದರೂ ಮೀಟ್ ಮಾಡ್ತಾಯಿದ್ದೆ ನಾನು. ಮತ್ತು
ಹಾಗೆ ನನ್ನ ಹೆಸರು ವಿಜಯಲಕ್ಷ್ಮಿ ಹೇಳಿ. ನಾನು ಸ್ವಿಮ್ಮರ್ ಆಗಿದ್ದೆ ಆಗ. ನ್ಯಾಷನಲ್ ಸ್ವಿಮ್ಮರ್ ಆಗಿದೆ 10th. ಡಿಗ್ರಿಯಲ್ಲಿ ಯೂನಿವರ್ಸಿಟಿ ಚಾಂಪಿಯನ್ ಆಗಿದ್ದೆ ಫೈನಲ್ ಇಯರಲ್ಲಿ. ನನ್ನ ಗಂಡನ ಹೆಸರು ಅರುಣ್ ವಿಟ್ಲ ಹೇಳಿ. ಅರುಣ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎಂಬ ಸಂಸ್ಥೆ ಇದೆ ನಮಗೆ, ವಿಟ್ಲದಲ್ಲೇ ಇದೆ, ಬಸ್ ಇದೆ. ಮತ್ತೊಂದು ಸಣ್ಣ ಹೋಟ್ಲು ನಡೆಸ್ತಾ ಇದ್ದೇನೆ ನಾನು, ಗುರುಪ್ರಸಾದ್ ಹೋಟೆಲಲ್ಲಿ ವಿಟ್ಲ ಬಸ್ ಸ್ಟ್ಯಾಂಡಲ್ಲಿದೆ. ನನಗೆ 2 ಹೆಣ್ಣು ಮಕ್ಕಳು. ದೊಡ್ಡವಳು ಡಾಕ್ಟರ್ ಅನನ್ಯ ಹೇಳಿ, ಪ್ರಗತಿ ಹಾಸ್ಪಿಟಲ್ ಪುತ್ತೂರಲ್ಲಿ ಈಗ ವರ್ಕ್ ಮಾಡ್ತಾ ಇದ್ದಾಳೆ. 2ನೇವಳು ಅನ್ವಿತಾ ವಿಟ್ಲ ಹೇಳಿ, ಅವಳು ನಿಟ್ಟೆ ಇಂಜಿನಿಯರ್ ಕಾಲೇಜಲ್ಲಿ ಇಂಜಿನಿಯರಿಂಗ್ 2nd ಇಯರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಓದ್ತಾ ಇದ್ದಾಳೆ. ಅವಳು ಸ್ಯಾಕ್ಸೋಫೋನ್ ಪ್ಲೇಯರ್ ಕೂಡ. ಇಲ್ಲಿ ವಿವೇಕಾನಂದದಲ್ಲಿ ಫಸ್ಟ್ PUC ಸೆಕೆಂಡ್ PUC ಇಲ್ಲಿ ವಿವೇಕಾನಂದಲ್ಲೇ ಮಾಡಿದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ ಕೂಡ ಅವಳು. ಮತ್ತು ಆಯಿತು, ಓಕೆ. ಎಲ್ಲರನ್ನು ಮೀಟ್ ಮಾಡೋದಕ್ಕೆ ಖುಷಿ ಆಯಿತು ನನಗೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಅವಕಾಶಕ್ಕಾಗಿ ಮತ್ತೊಂದು ಸಲ ವಂದಿಸ್ತಾ ಇದ್ದೇನೆ. ಅತಿಥಿಗಳಿಗೆ ಒಂದು ಗೌರವಾರ್ಪಣೆ. ಇಂದು ನಮ್ಮ ಸಭೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ಸತೀಶ್ ರಾವ್ ಅವರು ಈ ವಿದ್ಯಾವರ್ಧಕ ಸಂಘ ಇದರ ಉಪಾಧ್ಯಕ್ಷರು. ಹಲವಾರು ವಿದ್ಯಾಸಂಸ್ಥೆಗಳನ್ನು ಇಟ್ಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದಂತಹ ಬಹುದೊಡ್ಡ ಸಂಸ್ಥೆ ವಿದ್ಯಾವರ್ಧಕ ಸಂಸ್ಥೆ. ಅವರಿಗೆ ಶ್ರೀ ಸಂತೋಷ್ ಕುಮಾರ್ ಅವರು ಗೌರವಪರಮೆಯಾಗಿ ಶಾಲೋದಿಸಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀ ಸತೀಶ್ ರಾವ್ ಅವರು ನಾವು ಕೇಳಿದ ಕೂಡಲೇ ಪರ್ಮಿಷನ್ ಕೊಟ್ಟು ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇವರಿಗೆ ಇನ್ನೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಇನ್ನೋರವರು ಇವರ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಶ್ರೀ ಮನೋಮೋಹನ್ ಸರ್ ಅವರು ಕೂಡ, ಇವರಿಗೂ ಕೂಡ ನಾವು ಗೌರವಾರ್ಪಣೆಯನ್ನು ಸಲ್ಲಿಸ್ತಿದ್ದೀವಿ. ಕಾರ್ಯಕ್ರಮದ ಮುಂದಿನದಾಗಿ ಇಂದಿನ ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟಕರಾದಂತಹ ಶ್ರೀಯುತ AV ನಾರಾಯಣ ಸರ್ ಅವರಿಂದ ನಮ್ಮನ್ನು ಉದ್ದೇಶಿಸಿ 2 ಮಾತು. ಸಮಾರಂಭದ ಅಧ್ಯಕ್ಷರೇ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರೇ, ನನ್ನೊಂದಿಗೆ ಕೆಲಸ ಮಾಡಿದಂಥ ಎಲ್ಲ ಸಹೋದ್ಯೋಗಿ ಮಿತ್ರರೇ, 1999ರ BCom ಮತ್ತು BBM ತರಗತಿಗಳ ವಿದ್ಯಾರ್ಥಿನಿಗಳೇ, ಇದೊಂದು ಒಳ್ಳೆಯ ಸಂತೋಷದಾಯಕ ಸಮಾರಂಭ. ಅಕ್ಟೋಬರ್ 29ನೇ ತಾರೀಕು ಸಾಧಾರಣ 9:35 ಕಿಶೋರ್ ಕುಮಾರರು ಬ್ಯಾಂಗ್ಳೂರಿಂದ ನನಗೆ ಫೋನ್ ಮಾಡಿದರು. ಸರ್, ನಾವೊಂದು ಸಮಾವೇಶವನ್ನು BCom ತರಗತಿಯ ವಿದ್ಯಾರ್ಥಿಗಳ ಸಮಾವೇಶವನ್ನು 9ನೇ ತಾರೀಕು ನವಂಬರ್ ವಿವೇಕಾನಂದದಲ್ಲಿ ಹಮ್ಮಿಕೊಂಡಿದ್ದೇವೆ, ಬರಬೇಕು ಅಂಥೇಳಿ. ಆಯಿತು ಅಂಥೇಳಿ ಒಪ್ಪಿಕೊಂಡೆ. ಅವರ ಫೋನ್ ನಂಬರ್ ಮಾತ್ರ ಇತ್ತು, ಆದರೆ ಅವರು ಹೆಸರು ಹೇಳಿರಲಿಲ್ಲ. ಕೊನೆಗೆ ಕೇಳಿದೆ ನಾನು, ನಿಮ್ಮ ಹೆಸರೇನು? ಕಿಶೋರ್ ಕುಮಾರ್. ಏನು ಮಾಡ್ತಾ ಇದ್ದೀರಿ? ಬ್ಯಾಂಗ್ಳೂರಿನಲ್ಲಿ CEO ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಆಯಿತು, ಬರ್ತೇನೆ ಅಂತೇಳಿ ಒಪ್ಪಿಕೊಂಡೆ. ಇವತ್ತು ನಾವೆಲ್ಲ ಸೇರಿದ್ದೇವೆ. 25 ವರ್ಷದ ನಂತರ ನಿಮ್ಮನ್ನು ನೋಡುವಾಗ ಮುಖ ಪರಿಚಯ ಎಲ್ಲ ಸಿಗ್ತಾ ಉಂಟು, ಆದರೆ ಹೆಸರು ಯಾರದು ನೆನಪಿಲ್ಲ. ಆದರೆ ಎಲ್ಲರೂ ಕೂಡ ಬಂದ ಕೂಡಲೇ ತಮ್ಮ ಪರಿಚಯವನ್ನು ನೀವು ಹೇಳಿಕೊಂಡದ್ರಿಂದ ನಿಮ್ಮ ಹೆಸರು ಹೇಳುವಾಗ ನೆನಪಿತ್ತು. ಈಗ ಕೇಳಿದರೆ ಪುನಃ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕೆಲವರ ಹೆಸರು ಬಿಟ್ಟರೆ. ಇಪ್ಪತ್ತೈದು ವರ್ಷದ ನಂತರ ಇಲ್ಲಿ ಬಂದು ಸೇರಿದಾಗ ನಿಮಗೆ ಆದ ಸಂತೋಷದ ಬಗ್ಗೆ ಹಲವರು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ಭಾಳ ಸಂತೋಷದ ವಿಚಾರ. ವಿದ್ಯಾರ್ಥಿ ಜೀವನ ಅಂಥೇಳಿದರೆ ಅದೊಂದು ಸುವರ್ಣಾವಕಾಶ ಅಂತ ನಾವು ಪರಿಗಣಿಸಬೇಕು. ವಿದ್ಯಾರ್ಥಿಗಳಾಗಿದ್ದಾಗ ಇರುವಂಥ ಒಂದು ಸಂತೋಷ, ಅದೇ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಿಗುವ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಬೆಳವಣಿಗೆಯಲ್ಲಿ ಅದನ್ನು
ಉಪಯೋಗಿಸಿಕೊಂಡ್ರೆ ಅದು ಖಂಡಿತ ನಿಮಗೆ ಪ್ರಯೋಜನವನ್ನು ಕೊಡ್ತದೆ. ಅದೇ ರೀತಿ ವಿದ್ಯಾಭ್ಯಾಸ ಪೂರೈಸಿದ ನಂತರ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಿಕ್ಕಿದ ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಖಂಡಿತ ನಿಮ್ಮ ಬೆಳವಣಿಗೆ ಸಾಧ್ಯ ಆಗ್ತದೆ ಅಂತೇಳುವಂಥದ್ದು ನಿಮ್ಮ ಪರಿಚಯದ ಸಂದರ್ಭದಲ್ಲಿ ನನಗೆ ಮನದಟ್ಟಾಯಿತು. ತಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ. ಕೃಷಿ, ಕೈಗಾರಿಕೆ, ಸೇವಾ ಕ್ಷೇತ್ರ, ಅದೇ ರೀತಿ ದೇಶದ ನಾನಾ ಕ್ಷೇತ್ರಗಳಲ್ಲಿ, ನಾನಾ ಪ್ರದೇಶಗಳಲ್ಲಿ ತಾವು ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಒಳ್ಳೆಯ ರೀತಿಯ ಜೀವನವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ತಾವು ಪರಿಚಯವನ್ನು ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ಕೆಲಸ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವಂಥದ್ದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿದ್ದೀರಿ, ಸಾಧನೆ ಮಾಡಿದ್ದೀರಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸುವ ಮೂಲಕ ನಿಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದೀರಿ. ಇದು ನಮಗೆಲ್ಲರಿಗೂ ಸಂತೋಷ ಕೊಡುವಂಥ ಒಂದು ಸಂದರ್ಭ. ಇತ್ತೀಚೆಗೆ 1982-83ನೇ ವರ್ಷದ BCom ವಿದ್ಯಾರ್ಥಿಗಳ ಸಮಾವೇಶ ಪುತ್ತೂರು ಪೇಟೆಯಲ್ಲಿ ನಡೆಯಿತು. ಅವರು 2012 ಜನವರಿ 1ಕ್ಕೆ ಇದೇ ಕಾಲೇಜಿನಲ್ಲಿ ಅವರ ಸಮಾವೇಶವನ್ನು ಮಾಡಿದರು. ಹರೀಶ್ ಶೆಟ್ಟರ ನೇತೃತ್ವದಲ್ಲಿ ಅವರು ಬಾಂಬೆಯಲ್ಲಿ ಒಳ್ಳೆಯ ಅವಕಾಶವನ್ನು ಪಡೆದು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಅದೇ ರೀತಿ ಅವರ ಸ್ನೇಹಿತರು ಕೂಡ ಗಣಪತಿ ನಾಯಕ್, ಜಯಂತ್, ಉಷಾರಾವ್, ಯಶವಂತ್ ಭಟ್ ಇವರೆಲ್ಲ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಮೊನ್ನೆ 3ನೇ ತಾರೀಕಿಗೆ ಹಮ್ಮಿಕೊಂಡಿದ್ದರು. ಅಲ್ಲಿಯೂ ಕೂಡ ಸಾಧಾರಣ 55 ಮಂದಿ ಸೇರಿದ್ದರು. 1/1/2012ರಲ್ಲಿ ಅವರು ಸೇರುವಾಗ 73 ಮಂದಿ ಸೇರಿದರು. ಆ ಕಾರ್ಯಕ್ರಮ ಮಾಡಿ ಭಾಳ ಸಂತೋಷಪಟ್ಟರು. ಕಾರಣ ಏನು ಅಂತ ಹೇಳಿದರೆ, ಅವರಿಗೆ ಸೇರಲಿಕ್ಕೆ ಒಂದು ಅವಕಾಶವನ್ನು 4-5 ಮಂದಿ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಬರುವ ಹಾಗೆ ಮಾಡಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅವರೆಲ್ಲ 60ರ ಆಸುಪಾಸಿನಲ್ಲಿರುವಂಥ ವಿದ್ಯಾರ್ಥಿಗಳು, ಅಂದರೆ ನಮ್ಮ ಹಾಗೆ ಅವರಾಗಿದ್ದಾರೆ. ಆದರೆ ನೀವು ಹಾಗಾಗಲಿಲ್ಲ, ನೀವು 45ರ ಆಸುಪಾಸಿನಲ್ಲಿ ಇದ್ದೀರಿ. ಆದ್ದರಿಂದ ನಿಮ್ಮನ್ನು 99ರಲ್ಲಿ ಯಾವ ರೀತಿಯಲ್ಲಿ ನಾನು ಕಂಡಿದ್ದೇನೋ ಅದೇ ರೀತಿಯಲ್ಲಿ ಕಾಣ್ತಾ ಇದ್ದೇನೆ. ಆದರೆ ಅವರನ್ನು ನಾನು ಹೇಳಿದೆ, ನೀವೆಲ್ಲ ನಮ್ಮ ರೀತಿಯಲ್ಲೇ ಈಗ ಕಾಣ್ತಾ ಇದ್ದೀರಿ ಅಂತೇಳಿ. ನನಗೆ 80 ಕಳೆಯಿತು, 82ನೇ ವರ್ಷ ದಾಟಿ 83ನೇ ವರ್ಷದಲ್ಲಿ ಇದ್ದೇನೆ. ಅದೇ ರೀತಿ ಅವರೆಲ್ಲ ನನ್ನ ರೀತಿಯಲ್ಲಿ 60ರ ಆಸುಪಾಸಿನಲ್ಲಿರುವಂಥ ವಿದ್ಯಾರ್ಥಿಗಳಾದ್ದರಿಂದ ಅವರು ಕೂಡ ತಲೆ ಬಿಳಿಯಾಗಿ, ತಲೆ ಬಿಡಿಯಾದ್ದಲ್ಲ, ತಲೆ ಕೂದಲು ಬಿಡಿಯಾದ್ದು. ಹಾಗೆ ಅವರು ನನ್ನ ಹಾಗೆ ಕಾಣ್ತಾ ಇದ್ದರು. ಆದರೆ ನೀವು ಹಾಗಲ್ಲ, ನೀವು 99ರ ಬ್ಯಾಚಿನವರು ಈಗಲೂ ಕೂಡ ಅದೇ ರೀತಿ ಇದ್ದೀರಿ ಅಂತೇಳಿ ಹೇಳ್ಬೋದು. ಸ್ವಲ್ಪ ವ್ಯತ್ಯಾಸ ಅದು ಸಹಜವಾಗಿ ವೈಯಕ್ತಿಕ ದೈಹಿಕವಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದು ವಯೋ ಸಹಜ ಗುಣ ಅಂತೇಳಿ ಹೇಳ್ಬೋದು. ನಿಮ್ಮನ್ನೆಲ್ಲ ನೋಡುವಾಗ ಭಾಳ ಖುಷಿಯಾಯಿತು. ನನಗೆ ಆಗ ಬಂದದ್ದು ಆನಂದ ಬಾಷ್ಪ. ನಿಮ್ಮನ್ನೆಲ್ಲ ನೋಡುವಂಥ ಸದವಕಾಶವನ್ನು ಕಲ್ಪಿಸಿಕೊಟ್ಟ ನಿಮಗೆಲ್ಲರಿಗೂ
ಧನ್ಯವಾದವನ್ನು ಹೇಳುತ್ತಾ ಕೊಟ್ಟಂಥ ಅವಕಾಶಕ್ಕೆ ವಂದಿಸಿ ತಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ, ತಾವೆಲ್ಲ ತಮ್ಮ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂಥ ಅವಕಾಶ ಲಭಿಸಲಿ, ನಿಮಗೆ ಉತ್ತರೋತ್ತರ ಶ್ರೇಯಸ್ಸು ದೇವರು ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅತಿಥಿಗಳಾದಂತಹ ಶ್ರೀಯುತ ವೇದವಾಸ್ ಇವರಿಂದ 2 ನುಡಿಗಳು ಸರ್. ತಾಯಿ ತನ್ನ ಶಿಶುವಿಗೆ ಹಸಿವರಿತು ಹೊಸೆದು ಪಾಲ್ಗೊಡುವಂತೆ ನೀ ಪೋಷಿಸದಿರೆ ಬೇರಿನ್ನಾರು ಪೋಷಕರಾಗಿ ಸಲಹುವರೋ. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿಹ ಪರಮಾತ್ಮ ನೀನು ಎಂದು ಉಸುರುತ್ತಿವೆ ವೇದಗಳು ಪಾಲಿಸೆಮ್ಮನು ಅನವರತ ಪಾಲಿಸು ಚಪ್ಪಾಳಿಗೋಸ್ಕರ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯ ಕೃಶವಾದಂತಹ ಶರೀರಕ್ಕೆ ಸ್ಟಿರಾಯ್ಡ್ ಕೊಟ್ಟಂಥ ರೀತಿ ಆಗಿದೆ ನನಗೆ ಇವತ್ತು. ಈಗಲೋ ಮತ್ತೆಯೋ ಅಂತ ಇರತಕ್ಕಂಥ ಒಂದು ಶರೀರಕ್ಕೆ ಬಹುಶಃ ಆಸ್ಪತ್ರೆಗಳಲ್ಲಿ ಅತ್ಯಂತ ಪೊಲೀಸರಿಗೆ ಗೊತ್ತಿರಬಹುದು, ವಾಗ್ಮೂಲ ಅಂತ ಕೊನೆಗೆ ತೆಗೆದುಕೊಳ್ಬೇಕಿದ್ರೆ ಕೆಲವರು ಜಾತಿ ಮಾಡ್ತಾಯಿದ್ರಂತೆ ಮೊದಲು. ಹೇಗೂ ಹೋಗುವಂಥವನೇ ಅಲ್ಲಿಗೆ ಇದು ಇಂಜೆಕ್ಷನ್ ಕೊಟ್ಟ ಕೂಡಲೇ ಒಮ್ಮೆ ಎದ್ದು ಕೂತ್ಕೊಳ್ತಾರಂತೆ ಅವರು ಅಪರಾಧಿಗಳು ಕೂಡ, ಸತ್ಯಾಂಶವನ್ನು ಹೇಳಿಬಿಡ್ತಾರೆ ಅಂತ ಆ ಟೈಮಲ್ಲಿ. ಹಾಗೆಯೇ ನಾನು ಇದರ ಹೇಳಿಕೆ ಕಾರಣ ಅಷ್ಟೇ, ಒಂದು ರೀತಿಯ ಸ್ಟಿರಾಯ್ಡ್ ಕೊಟ್ಟಾಗೆ ನಮಗೆಲ್ಲರಿಗೂ ಕೂಡ ಡ್ರಿಪ್ಸು ಕೊಟ್ಟೊಮ್ಮೆ ಎದ್ದು ಕೂತ್ಕೊಳಿಸಿದ ಹಾಗೆ. ಯಾವಾಗಲೂ ಕೂಡ ವಿದ್ಯಾರ್ಥಿಗಳಿಗೆ ಗುರುಗಳ ಬಗ್ಗೆ ವಿಶೇಷವಾದಂತಹ ಒಂದು ಆಸಕ್ತಿ, ಭಯ, ಭಕ್ತಿ, ಗೌರವ ಎಲ್ಲವೂ ಕೂಡ ಇರ್ತದೆ. ಬಹುಶಃ ವಿದ್ಯಾರ್ಥಿ ಆಗಿರಬೇಕಿದ್ರೆ ಅದಿದ್ರೂ ಕೂಡ ಅನಂತರ ದಿನಗಳಲ್ಲಿ ಅದಿರ್ತಾರೆ ಖಂಡಿತವಾಗಿಯೂ ಕೂಡ ಅಂತ. ಈ ವರ್ಷ ನಾನು ಅಕ್ಷಯ ತದಿಗೆಗೆ ನನಗೆ 2ನೇ ಕ್ಲಾಸಲ್ಲಿ ಪಾಠ ಮಾಡಿದಂಥ ಮಾಸ್ಟರ್ ಮನೆಗೆ ಹೋಗಿ ಅವ್ರನ್ನ ಮನೆಗೆ ಬರಲಿಕ್ಕೆ ಹೇಳಿದ್ದೆ, ಅವರಿಗೆ ಗೌರವ ಕೊಟ್ಟಿದ್ದೆ. ನಾನು ಯಾಕೆ ಅದನ್ನು ಹೇಳ್ತೇನೆ ಅಂತ ಹೇಳಿದರೆ, ಈ ಪದ್ಯವನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನೀವು ಅಂಥವರೇ ಅಂತ. ಇವತ್ತು ಕೂಡ ನೀವು ಮುಖದಲ್ಲಿ ಒಂದು ರೀತಿಯ ನಮ್ಮ ಗುರುಗಳು ನಮಗೆ ಬೇಕು, ಇನ್ನೂ ನಾನು ಕಲಿಬೇಕು ಅನ್ನಕ್ಕಂಥ ರೀತಿಯ ಆಶೆ ಆಕಾಂಕ್ಷೆಗಳು ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ, ಪ್ರತಿಫಲನ ಆಗ್ತಾ ಇದೆ ಅಂತ ಅದನ್ನು ನಾನು ಗ್ರಹಿಸಿಕೊಳ್ಳಬಲ್ಲ. ಅದನ್ನು GT ಭಟ್ ಅವರು ನನಗೆ ಒಂದು ಫೋನ್ ಮಾಡಿ ಹೇಳಿದರು, ನನ್ನ ಬಗ್ಗೆ ಒಳ್ಳೆಯ 2 ಮಾತುಗಳನ್ನು ಅವರಿಗೆ ಹೇಳಿ ನನ್ನ ಶುಭಾಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಅವರು ಹೇಳಿದರು. ಕಳೆದ 83ನೇ ಇಸ್ವಿಯ ಮಕ್ಕಳು ಸೇರಿಬೇಕು, ಇತ್ತೀಚೆಗೆ ಮೊನ್ನೆ 3ನೇ ತಾರೀಕಿಗೆ ಸೇರಬೇಕಿದ್ರೆ ಅದೇ ಸಮಯದಲ್ಲಿ ಅವ್ರದ್ದೊಂದು ಫೋನ್ ಬಂದಿತ್ತು. ಅದನ್ನು ಮೈಕಿಗೆ ಇಟ್ಟು ಮಕ್ಕಳಿಗೆಲ್ಲ ಕೇಳಿಸಿದೆ ನಾನು. ಒಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಇದೆಯಲ್ಲ, ನಿಮಗೆ ಮಾತ್ರ ಅಲ್ಲ, ನಮಗೂ ಕೂಡ ಒಂದು ರೀತಿಯ ನವಚೇತನವನ್ನು ಕೊಟ್ಟ ಹಾಗೆ ಆಗ್ತದೆ ಅಂತ. ಮುಟ್ಟಿ ಮಾತಾಡಿಸಬೇಕು ಅಂತ ಕಾಣ್ತದೆ. ನಾನು ಇವತ್ತು ಹಾಗೆ ಕೆಲವರನ್ನು ಮುಟ್ಟಿದ್ದೆ, ಹೋಗಿ ಬೆಲ್ಲ ಅಂತ ತಟ್ಟಿದೆ, ಹುಡುಗಿಯರನ್ನು ಕೂಡ. ಆವಾಗ ನಂದು ಸಣ್ಣ ಪ್ರಾಯ, ನಿಮ್ಮದು ಸಣ್ಣ ಪ್ರಾಯ, ಮುಟ್ಟಿದ್ರೆ ಅಪಾರ್ಥ ಬರ್ತಾಯಿತ್ತು. ಇವತ್ತು ಅದಿಲ್ಲ ನಮಗೆ. ನೀವನ್ನು ಮುಟ್ಟಿ ಮಾತಾಡಿಸಿದೆ ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ರೀತಿಯ ಆತ್ಮೀಯತೆ ನಮ್ಮಲ್ಲಿ ಬರ್ತದೆ ಅಂತ ಹೇಳಿಕೊಂಡು, ಆ ಒಂದು ಭಯ ಭಕ್ತಿಯಲ್ಲಿ ನೀವು ಬರ್ತಿರಲ್ಲ ಮಾತ್ರ, ಇನ್ನೂ ಕೂಡ ಮೈ ಚಳಿ ಬಿಟ್ಟು ಮಾತಾಡ್ತಿರಲ್ಲ, ಅದು ಮನಸ್ಸಿಗೆ ತುಂಬ ಸಂತೋಷವನ್ನು ನಮಗೆ ಕೊಡ್ತದೆ ಅಂತೇಳಿ. ಪೈಯವರು ಹೇಳಿದ್ರಲ್ಲ, ಮೇಲೆ ಬರಬೇಕು ಅಂತಿದ್ದರೆ 10 ಹಲವಾರು ವಿಚಾರಗಳು ಬೇಕು, ನಮ್ಮಲ್ಲಿ ದೃಢತೆ ಬೇಕು, ನಮ್ಮಲ್ಲಿ ಒಂದು ಇದು ಸ್ಥೈರ್ಯ ಬೇಕು ಅಂತ.
ಬಹುಶಃ ಈ ಮಾತುಗಳನ್ನು ನಾನು ಅಭ್ಯಾಸ ಮಾಡ್ತಾ ಇರಬೇಕು ತಿಳ್ಕೊಂಡಿರಲಿಲ್ಲ. ಅವರು ಆನಂತರ ಹುಟ್ಟಿದ್ದು, ಆನಂದ ವಿದ್ಯಾರ್ಥಿ ಅದು. ಈಗ ನನಗೆ ಕೂಡ ಹಾಗೆ ಕಾಣ್ತಾ ಇದೆ. ಬಹುಶಃ ನಾನು ಕೂಡ ಅಲ್ಲ, ನಾನು ದೊಡ್ಡ ವ್ಯಕ್ತಿಯಾಗಿಯೇ ಎಲ್ಲ ನಿವೃತ್ತರಾಗಿದ್ದೇನೆ, ತೊಂದರೆ ಇಲ್ಲ. ಬಹುಶಃ ಇದಕ್ಕಿಂತಲೂ ಮೇಲೆ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇತ್ತು ಏನೋ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಆವಾಗ ಶಾಲೆಗೆ ಹೋಗಬೇಕು ಅಂತ ಹೋದಷ್ಟೇ ವಿನಃ ನಾನು ದೊಡ್ಡ ಮನುಷ್ಯ ಆಗಬೇಕು ಎಂಬತಕ್ಕಂಥ ರೀತಿಯ ಭಾವ ನಮ್ಮಲ್ಲಿ ಇರಲಿಲ್ಲ. ಕೊನೆಗೆ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೀವನವೆಂಬುದು ಹೊರಗಡೆಯಿಂದ ಹಚ್ಚಬಲ್ಲ, ಸರಿ ಮಾಡಬಲ್ಲ ದೀಪದ ಬೆಳಕಲ್ಲ, ಅದು ಸ್ವಯಂ ಪ್ರಭೆ, ಮಿಂಚು ಹುಳದ ಜೀವಕ್ರಿಯೆಯ ಫಲವಾದ ಬೆಳಕು. ಅಂತಹ ಮಿಂಚು ಹುಳಗಳು ತಾವೆಲ್ಲ. ಯಡಿಯೂರು ಸ್ವಾಮೀಜಿ ಒಂದು ಮಾತು ಹೇಳಿದರು, ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಇವತ್ತಿಗೂ ಕೂಡ. ಅದು ಮುತ್ತಿನಂತಹ ಒಂದು ಮಾತನ್ನು ಹೇಳಿದರು. ನಮ್ಮ ವ್ಯಕ್ತಿತ್ವ ಎನ್ಲಾರ್ಜ್ ಆಗಬೇಕು ಅಂತಿದ್ದೆ, ದೊಡ್ಡದಾಗಬೇಕು ಅಂತಿದ್ದೆ, ವಿಶಾಲದ ಕಡೆ ಹೋಗಬೇಕು ಅಂತಿದ್ದಾಗ ಈ ರೀತಿ ನಾವು ಇರಬೇಕು, ಈ ರೀತಿ ಭಾವನೆಗಳಲ್ಲಿ ಇರಬೇಕು ಅಂತ. ಅಂತಹ ಭಾವನೆ ನಿಮ್ಮಲ್ಲಿ ಇದೆ ಅಂತ ಅವರ ಮಾತನ್ನು ಹೇಳಿ ಮಾತನ್ನು ಮುಗಿಸ್ತೇನೆ ನಾನು. ತುಳುನಾಡದ ಮಣ್ಣದ ಅಪ್ಪೆನ ಜಕ್ಕಿಯಲಿಡು ಎಂಚೆಂಚಿ ಪೊರ್ಲುದ ಜ್ಞಾನ ಭಂಡಾರ ಮಿಣ್ಕೊಂದುಂಡು. ತುಳುನಾಡದ ಮಣ್ಣದ ಅಪ್ಪೆನ ಜಕ್ಕಿಯಲಿಡು ಮುಟ್ಟೇಲಿಡು ಏತೇತು ಪೊರ್ಲುದ ಜ್ಞಾನ ಭಂಡಾರ ಮಿಣ್ಕೊಂದುಂಡು. ಪೊರ್ಲುನು ಬರ್ಬೋಡ್ಲ, ಬರ್ಂಬುಡು ಅಂತ ಹೇಳಿದ್ರೆ ತುಳುವಲ್ಲಿ ಹೀಗೆ ಕೋರಿ ತೆಗೆದು ಕೈಯಲ್ಲಿ ಅಂತ ಹೇಳಿಕೊಂಡು, ಒಂದು ಕೈಯಲ್ಲಿ ಹೀಗೆ ಕೊಡೋದಲ್ಲ, ಕೋರು. ಪೊರ್ಲುನು ಬರ್ಂಬೋಡ್ಲ ಬೊಚ್ಚಂತೇನೆ ಬುಡ್ಲ. ಇಂದು ಜೀವನದ ಪ್ರಗತಿಗೆ ಸಾಧಿ. ಬಹುಶಃ ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ. ದೊಡ್ಡ ದೊಡ್ಡ ಮನುಷ್ಯರು ನೀವೆಲ್ಲ ಬಂದಿದ್ದೀರಿ ಇವತ್ತು. ನನಗೆ ನಾನು ಹೆಚ್ಚಾಗಿ ಎಲ್ಲಾದರೂ ಹೋದಾಗ ಕೆಲವರು ಹೇಳೋದು ಮಾತಿದೆ, ಭಾಷಣದಲ್ಲಿ ಹೇಳ್ತಾನೆ ಇದನ್ನೇ, ಎಲ್ಲಾದರೂ ಹೋದರೆ ಈ ಕಾಲೇಜಿನಲ್ಲಿ ಎಂತೆಂಥ ವ್ಯಕ್ತಿಗಳಾಗಿ ಹೋಗಿದ್ದಾರೆ. ಅದೇ ಎಂತೆಂಥ ಮಿಳ್ಕುಣ ಭಂಡಾರ ಇತ್ತು ನಮ್ಮಳಪ್ಪ. ನರಸಿಂಹನಾಯಕ ಆಗಿರ್ಬೋದು, ವಿ ಮನೋಹರ್ ಆಗಿರ್ಬೋದು, ಈಜುಪಟುಗಳಾಗಿರ್ಬೋದು. ಬಂಗ್ಯಾರ್ ಅಂತ ಒಬ್ಬರು ಇದ್ದರು, ವಿಟ್ಲದವರು, ಈಜು ಪಟುಗಳು. ನಾನು ಹೇಳಿದೆಲ್ಲ, ಈಜಿನ ಹೇಳಿದ್ರಲ್ಲ ಈಗ ಯಾರು, ನಮ್ಮ ವಿಜಯಲಕ್ಷ್ಮಿ. ಹಾಗೆಯೇ ಶಶಿಧರ ಕೋಟೆ ಆಗಿರ್ಬೋದು, ರವೀಂದ್ರನಾಥ್ ಅಂತಪ್ಪ ಇದ್ದ, ಚೆಸ್ ಪ್ಲೇಯರ್, ತುಂಬ ಪ್ರತಿಭಾವಂತ ಹುಡುಗ. ಇತ್ತೀಚೆಗೆ ಮೊನ್ನೆ ಒಬ್ಬ ನಮ್ಮ ಬಿಗ್ ಬಾಸಿಗೆ ಪ್ರವೇಶ ಪಡೆದ ನಮ್ಮ ವಿದ್ಯಾರ್ಥಿ ಧನ್ರಾಜ್ ಅಂತ ಹೇಳಿಕೊಂಡು. ಎಷ್ಟು ಖುಷಿಯಾಗ್ತದೆ ಗೊತ್ತು ಇವರನ್ನು ನೋಡಿದಾಗ. ಇವತ್ತು ನಾವು ನಿಮ್ಮನ್ನು ಲೈವ್ ನೋಡ್ತಾ ಇದ್ದೇವೆ ನೋಡಿ, ಎಷ್ಟು ಖುಷಿ ಆಗ್ತದೆ. ನಮಸ್ಕಾರ. ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಂತಹ ಶ್ರೀಯುತ ವೇದವ್ಯಾಸ್ ಅವರಿಗೆ ವಂದನೆಗಳೊಂದಿಗೆ ಇನ್ನೋರ್ವ ಪ್ರಭಾಕರ್ ಭಟ್ರು ಸರಿಂದ ಎರಡು ಮಾತು. ನಾನು ಪ್ರಭಾಕರ ಭಟ್ ಅಲ್ಲ, ಪ್ರಭಾಕರ್ ಅಷ್ಟೆ. ಹೆಚ್ಚಂದರೆ MU ಸೇರಿಸ್ಬೋದು. ನಾನು ಕೇಶವತ ಹೇಳಿದ್ದೆ, ನನ್ನನ್ನು ಕರಿಬೇಡಿ ಇಲ್ಲಿ ಮಾತಾಡಲಿಕ್ಕೆ ಅಂತೇಳಿ. ಯಾಕಂದರೆ 25 ವರ್ಷದ ಹಿಂದೆ ನೀವು ನನ್ನ ಮಾತು ಕೇಳಿದ್ದೀರಿ. ಆಗ ಕೇಳಬೇಕಾಗಿ ಬಂದ ಪರಿಸ್ಥಿತಿ ಇತ್ತು. ಕ್ಲಾಸ್ ರೂಮ್ ಒಳಗೆ ಇದ್ದಿರಿ, ನಾನು ಲೆಕ್ಚರ್ ಆಗಿದ್ದೆ, ನೀವು ಪಾಠ ಕೇಳಲೇಬೇಕಿತ್ತು. ಆದರೆ ಕೇಳ್ತಿರಲಿಲ್ಲ, ಕೆಲವರು ಕೂತ್ಕೊಂಡಿದ್ದಿರಿ. ಇವತ್ತು ಅದೇ ಪರಿಸ್ಥಿತಿ ಬರ್ಬೋದು ಅನ್ನೋದಕ್ಕೆ ನಾನು ಬೇಡ ಅಂತ ಹೇಳಿದೆ. ನನಗೇನಾದರೂ ಹೇಳುವಂಥದ್ದಿದ್ದರೆ ಪುಸ್ತಕದಲ್ಲಿ ಬರೀತೇನೆ ಅಂತ ಹೇಳಿದ್ದೆ. ಅಲ್ಲಿ ಯಾರವ್ರು ಕರೆದ್ರು ಮಾತಾಡ್ತೇನೆ. ನಿಮ್ಮಲ್ಲಿ ಕೆಲವರು ಹೇಳಿ, ನಾನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ದೆ. ನಾನು ಲಾಸ್ಟ್ ಬೆಂಚರು.
ನಮ್ಮಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಹೇಗಿತ್ತು ಅಂತ ಹೇಳಿದರೆ, ನಮ್ಮ ಹೆಸರಿನ ಆಧಾರದಲ್ಲಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ರೋಲ್ ನಂಬರ್ ಕೊಡ್ತಾಯಿದ್ರು. ನಂದು ಪ್ರಭಾಕರ್ ಅಂದರೆ ಪಿ. ನಮ್ಮ ಇದರಲ್ಲಿ ಆಲ್ಮೋಸ್ಟ್ ಎಂಡಿಗೆ ಬರ್ತಿತ್ತು. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ದೆ. ಯಾವಾಗಲೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋರ ತೊಂದರೆ ಏನು ಅಂತ ಹೇಳಿದರೆ, ಕ್ಲಾಸಲ್ಲಿ ಏನಾದರೂ ಗಲಾಟೆ ಆದರೆ ಅದು ಲಾಸ್ಟ್ ಬೆಂಚಿನವರು ಮಾಡಿದ್ದು. ಹೆಚ್ಚಾಗಿ ಆ ಕಲ್ಪನೆ ಬರ್ತದೆ. ನಾನು ಸ್ಟೂಡೆಂಟಾಗಿರುವಾಗ ಸಹಿತ ನಮ್ಮೊಬ್ಬರು ಲೆಕ್ಚರರು ಹೋಲ್ ಬೆಂಚ್ ಗೆಟ್ ಔಟ್ ಫ್ರಮ್ ದ ಕ್ಲಾಸ್ ಅಂತ ಹೇಳಿದರು. ನಾನು ಹೊರಗೆ ಹೋಗಬೇಕಾಗಿ ಬಂತು. ಏನೂ ತಪ್ಪು ಮಾಡದೆ ಹೊರಗೆ ಹೋಗಬೇಕಾಗಿ ಬಂತು. ನೆಕ್ಸ್ಟು ಕ್ಲಾಸ್ ಪೀರಿಯಡ್ ಮುಗಿದ ಮೇಲೆ ನಮ್ಮ HOD ಹತ್ರ ಹೋಗಿ ಮಾತಾಡಿದೆ. ಅವ್ರು ಹೇಳಿದರು, ಇದೇನು ಬೇಸರ ಮಾಡಿಕೊಳ್ಬೇಡ, ಅವರು ಹಾಗೆಯೇ ಹೊರಗೆ ಕಲಿಸ್ತಾರೆ, ಅವರ ಒಂದು ಟೆಂಪರಮೆಂಟಲ್ಲಿ ಹಾಗೆ ಆಗೈತದೆ, ತಲೆ ಬಿಸಿ ಮಾಡಬೇಡ ಅಂತ ಹೇಳಿದರು. ಹಾಗೆ ನಿಮ್ಮಲ್ಲಿ ಸಹ ನಾನು ಯಾರು ಹೊರಗೆ ಕಳಿಸಿದರೆ ಫಾರ್ಗೆಟ್ ಇಟ್. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ, ಅದ್ರ ಪುಸ್ತಕದಲ್ಲಿ ಬರೆಯದೆಯೂ ಇರಬಹುದು. ಅದು ಇದರ ಕೆಲವು ವರ್ಷಗಳ ಹಿಂದೆ ಹೇಳಿದ್ದೆ ಅದೇ ರೀತಿಯಲ್ಲಿ. ಏನಂತ ಹೇಳಿದರೆ, ಈಗ ನಿಮ್ಮಲ್ಲಿ ಇಲ್ಲಿ ಬಂದವರು ಬೇರೆ ಬೇರೆ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದೀರಿ. ನಮ್ಮ ಲೈಫಿನಲ್ಲಿ ಅಪರ್ಚುನಿಟೀಸ್ ಇರ್ತದೆ, ಅಷ್ಟೇ ಆಬ್ಸ್ಟೇಕಲ್ಸು ಇರ್ತದೆ. ಒಳ್ಳೆ ಟೀಚರ್ಸ್ ಸಿಗ್ತಾರೆ, ಇನ್ನೊಂದು ರೀತಿಯವರು ಇರ್ಬೋದು. ನಮಗೆ ಅವರಿಂದ ಪ್ರಯೋಜನ ಸಿಕ್ಕಬಹುದು, ಸಿಕ್ಕದೆಯೂ ಇರಬಹುದು. ಪ್ರಯೋಜನ ಅಂದರೆ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ಹೇಳಿದ್ದು ನಾನು. ಹಾಗೆ ಇರುವಾಗ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ರೂಪಿಸಿಕೊಳ್ಳಬೇಕು. ಅಪರ್ಚುನಿಟಿ ಉಂಟಾ, ಗ್ರ್ಯಾಬ್ ಇಟ್. ಥ್ರೆಟ್ ಉಂಟಾ, ಅವಾಯ್ಡ್ ಇಟ್. ಹೀಗೆ ಅದು ಡಿಸಿಷನ್ ನಾವೇ ತಗೊಂಡು ನಾವೇನಾಗಬೇಕು, ಹೇಗೆ ಆ ರೀತಿ ನಾವು ಡಿಸಿಷನ್ ತಗೊಂಡು ಮುಂದುವರಿಬೇಕಾಗ್ತದೆ ಲೈಫಿನಲ್ಲಿ. ನೀವು ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಸಹಿತ ಅದೇ ರೀತಿಯಲ್ಲಿ ನೀವು ಅವರಿಗೆ ಹೇಳಿಬೇಕಿದ್ರೆ, ನಾವು ಹೀಗೆ ಮಾಡ್ತೇವೆ, ನಿಮಗೆ ಅದು ಓಕೆ ಆದರೆ ಓಕೆ, ಅಕ್ಸೆಪ್ಟ್, ಆರ್ಎಲ್ಸ್ ಅವರು ಬೇಕಾದರೆ ಅವ್ರು ನೋಡಿಕೊಳ್ಳಿ ಅಂತೇಳಿ. ಇದು ನನ್ನ ಒಂದು ಅನಿಸಿಕೆ ಅಷ್ಟೇ. ಪ್ರತಿಯೊಬ್ಬರು ಅವರ ಬೆಳವಣಿಗೆ ಆಗುವಂಥದ್ದು, ಅವಕಾಶಗಳ ಸದುಪಯೋಗ ಮಾಡ್ತಾರೆ. ತೊಂದರೆಗಳಿದೆ, ನಾವು ಅದಕ್ಕೆ ಏನು ಆಲ್ಟರ್ನೇಟಿವ್ ಹುಡುಕಬೇಕು, ಸೊಲ್ಯೂಷನ್ಸ್ ಏನು ಉಂಟು, ಹೀಗೆ ಮಾಡಿಕೊಂಡು ಹೋಗಬೇಕು. ಇನ್ನು ಕೇಳಲಿಕ್ಕೆ ಮನಸ್ಸುಂಟಾ? ನಿಲ್ಲಿಸ್ತೇನೆ, ಆಯಿತಾ? ಈಗ ಅಲ್ಯೂಮಿನಿಯಂ ಪ್ರೆಸಿಡೆಂಟ್ ಆದಂತಹ ಶ್ರೀಯುತ ಸತೀಶ್ ರಾವ್ ಅವರಿಂದ ನಮ್ಮ ಬಗ್ಗೆ 2 ಮಾತು. ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗುರುಗಳಿಗೆ ವಂದಿಸ್ತಾ, 1999ನೇ ಬ್ಯಾಚಿನ ಎಲ್ಲ ಆಗಿನ ವಿದ್ಯಾರ್ಥಿಗಳು, ಈಗಿನ ಸಾಮಾಜಿಕ ಬದುಕಿನಲ್ಲಿ ಸಮಾಜದ ನೇತಾರರು ನೀವೆಲ್ಲ, ನಿಮಗೆ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೇವಲ 2 ನಿಮಿಷಗಳಲ್ಲಿ ನಾನು ಮುಗಿಸ್ತೇನೆ. ಅದ್ಭುತವಾದ ಒಂದು ಕಾರ್ಯಕ್ರಮ, ಭಾವನಾತ್ಮಕ ಕ್ಷಣಗಳು. ನಾನು ಕೂಡ ಎಲಿಮಿನಿ ಆದ ಕಾರಣ ನಾನು ಒಂದು ಅರ್ಧ ನಿಮಿಷ ನನ್ನ ಪರಿಚಯ ಹೇಳ್ತೇನೆ. 1977 ಎಮರ್ಜೆನ್ಸಿಯಿಂದ ಕೇಳಿರ್ಬೋದು, ಬಹುಶಃ ಎಮರ್ಜೆನ್ಸಿ ಟೈಮಲ್ಲಿ ನೀವು ಹುಟ್ಟಿದ್ದೀರೋ ಇಲ್ಲಿ ಹೋಗುತ್ತಿಲ್ಲ. 1977 77ನೇ ತನಕ 19 ತಿಂಗಳು ಎಮರ್ಜೆನ್ಸಿ, ಅಂದರೆ ಏನು ಮಾತಾಡಲಿಕ್ಕಿಲ್ಲ, ಕಮೆಂಟ್ ಮಾಡಲಿಕ್ಕಿಲ್ಲ ರಾಜಕೀಯವಾಗಿ. ಆ ಟೈಮಲ್ಲಿ 77 ಪಾಸ್ಡ್ ಔಟು ಬ್ಯಾಚ್, 77 ನಾನು BSc ಬ್ಯಾಚ್. ಬಹುಶಃ ನನ್ನ ರಿವೈಸ್ ರೆಗ್ಯುಲೇಷನ್ ಅಂತ ಒಂದು ಬ್ಯಾಚ್ ಇತ್ತು, ಸರಿ ಗೊತ್ತಿರ್ಬೋದು. 20 ಜನ ಇದ್ದೆವು ನಾವು BScಯಲ್ಲಿ. ಬಾಕಿಯೆಲ್ಲ ಬೇರೆ ಬೇರೆ ಕೆಲವು ಕಾಮನ್ ಕ್ಲಾಸಿಗೆ ಸೇರ್ತಾ ಇದ್ದೆವು, ಕನ್ನಡ, ಹಿಂದಿ ಅಥವಾ ಇಂಗ್ಲೀಷ್ ಎಲ್ಲ. ನಾನು 20 ಜನರಲ್ಲಿ ಬಹುಶಃ ಯಾರು ಮತ್ತು ಪುನಃ ಜೀವನದಲ್ಲಿ ಪುನಃ ಸಿಗಲಿಲ್ಲ. ಈಗ ವಿ ಮನೋಹರ ಹೆಸರು ಹೇಳಿದರು, ಮನೋಹರ BAಯಲ್ಲಿದ್ದರು. ಅದು ಕೂಡ ಮನೋಹರ ನೆನಪು ಹೇಗೆ ಅಂತ ಹೇಳಿದರೆ, ನಾನು ಡಿಗ್ರಿಯಲ್ಲಿ ಪ್ಯಾಂಟ್ ಹಾಕಿರಲಿಲ್ಲ, ಪಂಚೆ ಉಟ್ಕೊಂಡು ಬಂದಿದ್ದೆ. ಆಗ ಆ್ಯಕ್ಚುಲಿ ಫೀಸ್ 17 ರೂಪಾಯಿ, 100 ರೂಪಾಯಿ ಡೊನೇಷನ್ ಕೊಡಲಿಕ್ಕೆ ನನ್ನ ತಂದೆಯವ್ರ ಹತ್ರ ಇರಲಿಲ್ಲ. 1975 ಆಗ ರಾಮ್ ಭಟ್ರಿಗೆ ಒಂದು ಪತ್ರ ಕೊಡ್ತಾರೆ ತಂದೆಯವರು. ಅದು ಕೂಡ ಪತ್ರ ಅಂದರೆ ಕಾಗದ ಕೂಡ ಇಲ್ಲ, ಒಂದು ನವಭಾರತ ಪೇಪರ್ನ ಒಂದು ಬದಿಯಲ್ಲಿ ಹರಿದು ರಾಮ್ ಭಟ್ರಿಗೆ ವಂದನೆ, ಡೊನೇಷನ್ ಇಲ್ಲ, ಸಾಧ್ಯವಾದರೆ ನನ್ನ ಮಗನನ್ನು ಪದವಿಗೆ ತೆಗೆದುಕೊಳ್ಳುವುದು ಅಂತ ಹೇಳಿದ್ರು, ರುಜು ಅಂತ ಆಗಿದ್ರು. ರಾಮ್ ಭಟ್ರು ಹೇಳಿದರು, ಎಂತ 100 ರೂಪಾಯಿ ಕೊಡಲಿಕ್ಕಿಲ್ಲ, ಆಯ್ತು 100 ರೂಪಾಯಿ ಬಿಡು, 17 ರೂಪಾಯಿ ಉಂಟಾ ಅಂತ ಕೇಳಿದರು. 17 ರೂಪಾಯಿ ಕೊಡಲಿಲ್ಲ ಅಂತ ಹೇಳಿದರೆ ಮತ್ತೆ ಹೋಗಿ ಸೂರ್ಯನಾರಾಯಣಪ್ಪರಿಗೆ ಒಂದು ಹೇಳಿ ಈ ರೀತಿ ಪದವಿಯನ್ನು ಪಡೆದವ. ಅಂದರೆ ಅದೇ ರೀತಿ ವಿ ಮನೋಹರ್, ಈಗ ಯಾರು ಸಂಗೀತ ನಿರ್ದೇಶನ ಹೇಳಿದರೆ ವಿ ಮನೋಹರ್ ಕೂಡ ಕಾಲೇಜಿನಲ್ಲಿ ಪಂಚೆ ಉಟ್ಟುಕೊಂಡು ಬಂದವರು. ನಮ್ಮ ತಂದೆ ಪುರೋಹಿತರ ಹತ್ರ ಹೇಳಿ, ಆಗ ವೇಸ್ಟ್ ಇಲ್ಲ,
2 ಪಂಚೆ ಕೊಟ್ಟು ಪೂರೈತಾರೆ ಅಂತ. ಅವರ 5 ಅಥವಾ 10 ರೂಪಾಯಿ ಪಂಚೆ ಕೊಡ್ತಾಯಿದ್ರು, ಹೀಗೆ ಸೆಕೆಂಡ್ ಹ್ಯಾಂಡ್. ಅದು ಎಲ್ಲೋ ದಾನ ಸಿಕ್ಕಿತ್ತು ನಮಗೆ ಕೊಡೋದು. ಆ ರೀತಿಯ ಪಂಚೆ ಉಟ್ಟುಕೊಂಡು ಆ ಕಾಲೇಜನ್ನು ಪೂರೈಸಿದವರು ನಾವು ಆ ಸಂದರ್ಭದಲ್ಲಿ. ಮನೋಹರ್ ಮತ್ತು ನಾವು ಇಲ್ಲಿ JP ಮೂವ್ಮೆಂಟ್ ಜಿಂದಾಬಾದ್ ಅಂತೇಳಿ ನಾವು ಇಲ್ಲಿಂದ 15 ಜನರ ಬ್ಯಾಚ್ ಹೋಗ್ತಾಯಿತ್ತು. ಸಾಧಾರಣ ಪ್ರತಿದಿನ ಒಂದೊಂದು ಬ್ಯಾಚ್ ಹೋಗೋದು. ಬ್ಯಾಚ್ ಸಾಧಾರಣ ಪೇಟೆಗೆ ತಲುಪಲಿಕ್ಕಿಲ್ಲ, ಪ್ರಿನ್ಸಿಪಾಲ್ರೇ ಫೋನ್ ಮಾಡಬೇಕಂತ SP ಅಥವಾ ಹೋಮ್ ಮಿನಿಸ್ಟರ್ ನಿರ್ದೇಶನ ಇರ್ತಿತ್ತು. ದಾರಿಯಲ್ಲಿ ನಮಗೆ ಲಾಠಿ ಏಟು ಹೊಡ್ತಾಯಿದ್ರು. ನಾನು ಮತ್ತು ಮನೋಹರ್ ಒಮ್ಮೆ ಈಗಿನ ಮಂಗಳ ಸ್ಟೋರ್ಸ್ನ ಹತ್ತಿರ ನಮಗೆ ಸರಿಯಾಗಿ ಏಟು ಬಿತ್ತು. ನಾನು ಮತ್ತು ಮನೆಯವರು ಓಡಿದೆವು. ಓಡುವಾಗ ಪ್ರಿನ್ಸಿಪಾಲ್ರ ಮನೆ ಅಲ್ಲಿತ್ತಲ್ಲಿ, KP ಕಾಂಪೌಂಡಲ್ಲಿ ಪ್ರಿನ್ಸಿಪಾಲ್ ಮನೆ ಇತ್ತು. ಮನೋಹರಿಗೆ ಇಲ್ಲಿ ಏಟು ಬಂತು, ರಕ್ತ ಎಲ್ಲ ಬಂತು. ನನಗೆ ಕೂಡ ಇಲ್ಲಿ ಏಟು ಬಂತು. ಬೇರೆ ಬೇರೆ ಅದೆಲ್ಲ ಕ್ಷಣಗಳು. ಆಗ ಹಾಸ್ಟೆಲ್ಗೆ ಹೋಗಿ ನುಗ್ಗಿ ಪೊಲೀಸರು ಹೊಡೆದಿದ್ದಾರೆ. ಇದೆಲ್ಲ ಒಂದು 75ರಿಂದ 77ರ ವಿಷಯ. ಹಾಗೆ ಮನೋಹರ ಜ್ಞಾಪಕ ಬಂತು. ಮೊನ್ನೆ ಮನೋಹರ ಪವರ್ TVಯಲ್ಲಿ ಅವರೊಂದು ಅರ್ಧ ಗಂಟೆ ಇಂಟರ್ವ್ಯೂ ಇತ್ತು. ಮನೋಹರ ಗುರ್ತ ಸಿಗ್ತಾ ಇಲ್ಲ, ಫುಲ್ ವಿಟ್ಲ V ಮನೋಹರ್ ಅಂತೇಳಿ ಸಂಗೀತ ನಿರ್ದೇಶಕರು. ಒಂದು 50 ಒಳ್ಳೆಯ ಹಿಂದಿನ ಈಗಿನ ಲೇಟೆಸ್ಟ್ ಸಿನಿಮಾಗಳ ಬಗ್ಗೆ ಇದ್ದವರು ಗೊತ್ತಿರಲಿಲ್ಲ. V ಮನೋಹರ್ ಫುಲ್ ಬಾಲ್ಡ್ ಆಗಿದ್ದಾರೆ. ಒಳ್ಳೆ ಯಶಸ್ವಿ ಸಂಗೀತ ನಿರ್ದೇಶಕರಾಗಿ ಕಳೆದೊಂದು 10-15 ವರ್ಷಗಳಲ್ಲಿದ್ದರು. ಹಾಗೆ ಇದು ನನ್ನ ಇದು. ಹಾಗೆ BSc ಪದವಿಯನ್ನು ಮುಗಿಸಿ ನಾನು ಕಾರ್ಪೊರೇಷನ್ ಬ್ಯಾಂಕಲ್ಲಿ 39 ವರ್ಷ ಸರ್ವೀಸನ್ನು ಮಾಡಿ ನಾನು ಪುತ್ತೂರಲ್ಲಿದ್ದೆ 15-20 ವರ್ಷ. ಆದಾಗ ಆ ಸಂದರ್ಭದಲ್ಲಿ ಎಲ್ಲ ಹಿರಿಯ ವಿದ್ಯಾಸಂಘದ ಕಾರ್ಯಕ್ರಮಗಳಲ್ಲಿ ಜೋಡಿಸ್ತಾ ಇದ್ದೆ. ಸೂರ್ಯನಾರಾಯಣಪ್ಪ ಅವರು ಕರೆದು ಹೊಸ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಪೇಟೆಯಲ್ಲಿ ಬೆಳಗಿನ ಸಂಜೆ ತನಕ ಒಂದು 100 ಸ್ಟೀಲ್ ತಟ್ಟೆಗಳನ್ನು ತಂದು ಈ ರೀತಿಯ ಹಿರಿಯ ವಿದ್ಯಾಸಂಘದ ಚಟುವಟಿಕೆಗಳು ಪ್ರಾರಂಭ ಆಯಿತು. ಸಿಲ್ವರ್ ಜೂಬ್ಲಿ 1990. ಈ ಕೇಶವ ಸಂಕಲ್ಪದ ಒಟ್ಟು ಬಜೆಟ್ ಆಗ 15 ಲಕ್ಷ. ಆಗ KC ಪ್ರಭುಗಳು ಹಿರಿಯ ವಿದ್ಯಾಸಂಘದ ಅಧ್ಯಕ್ಷ, ನರಸಿಂಹನಾಯಕರು ಉಪಾಧ್ಯಕ್ಷರು, ಸುಬ್ರಹ್ಮಣ್ಯ ಸ್ವಾಮಿಗಳು ಉಪಾಧ್ಯಕ್ಷರು, ಪ್ರಭಾಕರ್ ರಾವ್ ಬಂಟ್ವಾಳ ಅಂತ ಪೂನಾದಲ್ಲಿ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಅವರು ಕೋಶಾಧಿಕಾರಿಯಾಗಿದ್ದರು. ಹರೀಶ್ ಪ್ರಭು ಅಂತ ಚಾರ್ಟೆಡ್ ಅಕೌಂಟೆಂಟ್, ಈಗ ಬೆಂಗಳೂರಿನಲ್ಲಿದ್ದಾರೆ. ಇವರೆಲ್ಲ ನಾವು ಕಮಿಟಿ ಮಾಡಿ ಭೀಮಸೇನ್ ಜೋಶಿಯನ್ನು ಕರೆಸಿದೆವು. 1989ರಲ್ಲಿ ಮಂಗಳೂರಿನಲ್ಲಿ 500 ರೂಪಾಯಿಗೆ ಟಿಕೆಟ್ ಇಟ್ಟು ಭೀಮಸೇನ್ ಜೋಶಿಯ ಕಾರ್ಯಕ್ರಮದಲ್ಲಿ 1,65,000 ರೂಪಾಯಿ ಆಗ ಕಲೆಕ್ಟ್ ಮಾಡಿದೆ 1989. ಅದರಲ್ಲಿ 1 ಲಕ್ಷವನ್ನು ನಾವು ಕಾಲೇಜಿಗೆ ಕೊಟ್ಟಿದ್ದು ಸಿಲ್ವರ್ ಜೂಬ್ಲಿ ಟೈಮಲ್ಲಿ. ಅದೆಲ್ಲ ಹಿಂದಿನ ಅದೇ ಆಗಾಗ ಬದಲಾವಣೆ ಆಗಿದ್ದೇವೆ. ಈಗ ಡಾಕ್ಟರ್ ಮನಮೋಹನ್ ಇವರು ಕನ್ನಡ ಇದರಲ್ಲಿ ವಿಭಾಗದಲ್ಲಿ ಮುಖ್ಯಸ್ಥರಾಗಿದ್ದಾರೆ. ನಾನು ಸತೀಶ್ ರಾವ್ ಅಂತೇಳಿ ಕಾರ್ಪೊರೇಷನ್ ಬ್ಯಾಂಕ್ ನಿವೃತ್ತಿ ಆದ ನಂತರ ಒಂದು 2-3 ದಶಕಗಳ ಈ ವಿವೇಕಾನಂದ ಸಂಬಂಧದಿಂದಾಗಿ ಆಮೇಲೆ ನಿವೃತ್ತಿ ಆದ ಕೂಡಲೇ ಇಂಜಿನಿಯರ್ ಕಾಲೇಜಿನ ಅಧ್ಯಕ್ಷ ಆದೆ. ಹಿಂದೆ ಕೂಡ ಬ್ಯಾಂಕಲ್ಲಿ ಇರುವಾಗಲೇ ನಾನು ಇಂಗ್ಲೀಷ್ ಮೀಡಿಯಮ್ನ ಕರೆಸ್ಪಾಂಡೆಂಟ್ ಆಗಿ, ಡಿಗ್ರಿ ಕಾಲೇಜಿನ ಒಂದು ಸದಸ್ಯನಾಗಿ, B.Ed D.Ed ಕರೆಸ್ಪಾಂಡೆಂಟ್ ಆಗಿ ಎಲ್ಲ ನಾನು, ಇದು ಪದವಿ ಅಲ್ಲ ಸೇವೆ ಅಂತ ಹೇಳ್ಬೋದು. ಈಗ ಕೂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಅದರ ಬಗ್ಗೆ ಒಂದೇ ನಿಮಿಷ. ಈಗ 80 ಸಂಸ್ಥೆಗಳನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ನಡೀತಾ ಇದೆ. 65ರಿಂದ PUC ಪ್ರಾರಂಭಗೊಂಡು, ನಿಜವಾಗಿ ಪ್ರಾರಂಭ 1905ನೇ ಇಸವಿಯಲ್ಲಿ ಆಗಿದೆ. 2ನೇ ಸಂಸ್ಥೆ ಪಾಲಿಟೆಕ್ನಿಕ್ 86, ಆಮೇಲೆ 99 ಇಂಗ್ಲೀಷ್ ಮೀಡಿಯಮ್ ಎಲ್ಲ ಆಗ್ತಾ ಹೋಯಿತು. ಆಮೇಲೆ B.Ed D.Ed ಒಟ್ಟು ಈಗ 80 ಸಂಸ್ಥೆ ಇದೆ. 27 ಕ್ಯಾಂಪಸ್ಗಳಲ್ಲಿ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ 27 ಕ್ಯಾಂಪಸ್. ಸಾಧಾರಣ ಒಟ್ಟು ಒಂದು 400 ಎಕರೆ ಜಾಗೆ ವಿವೇಕಾನಂದದ. ಎಲ್ಲದಕ್ಕೂ ಮೂಲ ಈ ಡಿಗ್ರಿ ಕಾಲೇಜ್. ಡಿಗ್ರಿಗೆ ಆಟೋನಮಸ್ ಆಗಿ ಮುಂದೆ ಯೂನಿವರ್ಸಿಟಿ ಆಗುವ ಒಂದು ಹಂತದಲ್ಲಿ ಇದೆ. ಒಟ್ಟು 1 ಲಕ್ಷಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳೆಲ್ಲ ನೀವೆಲ್ಲ ಇದ್ದೀರಿ. ಒಟ್ಟು ಈಗ ಸಾಧಾರಣ 1600ಕ್ಕೂ ಮಿಕ್ಕಿದ ಉಪನ್ಯಾಸಕರು ಮತ್ತು ಇತರ ಸಿಬ್ಬಂದಿಗಳು ಈ ನಮ್ಮ 80 ಶಾಲೆಗಳ 80 ವಿವಿಧ ಸಂಸ್ಥೆಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಧಾರಣ 21,000 ವಿದ್ಯಾರ್ಥಿಗಳು ಇದ್ದಾರೆ ಅಂತೇಳಿ ಅಂದಾಜು. ನೆಲ್ಲಿಯಾಡಿ ಇರ್ಬೋದು, ಉಪ್ಪಿನಂಗಡಿ ಇರ್ಬೋದು, ಎಲ್ಲ ಇದು ವಿವೇಕಾನಂದ ನಾವೇ ಅಲ್ಲಿ ಪಾದಾರ್ಪಣೆ ಮಾಡಬೇಕು ಅಂತ ಮಾಡಿದ್ದಲ್ಲ, ಸ್ಥಳೀಯ ಹಿರಿಯ ವಿದ್ಯಾರ್ಥಿಗಳು ಈ ಸಂಸ್ಥೆ. ಈಗ ಉದಾಹರಣೆಗೆ ಇಂದ್ರಪ್ರಸ್ಥ ಉಪ್ಪಿನಂಗಡಿ ಒಂದು 4 ವರ್ಷಗಳ ಹಿಂದೆ ಇಂದ್ರಪ್ರಸ್ಥವನ್ನು ಅವರು ಕೊಡುತ್ತೆ ಅಂತ ಹೇಳುವಾಗ, ಕೊಡುವುದಿದ್ದರೆ ವಿವೇಕಾನಂದಕ್ಕೆ ಅಂತೇಳಿ ಕೊಡುವಾಗ ಆ ರೀತಿ ಬೆಳೆದು ಬಂದ ಸಂಸ್ಥೆ ಇದು. ಕಲ್ಲಡ್ಕ ಇರ್ಬೋದು, ಬೆಟ್ಟಂಪಾಡಿ ಇರ್ಬೋದು, ಈಶ್ವರಮಂಗಲ ಇರ್ಬೋದು, ನೆಲ್ಲಿಯಾಡಿ, ಪೆರ್ಲಂಪಾಡಿ ಎಲ್ಲ ಇದೇ ರೀತಿ. ಈಗ ನಾನು ಕೇಳಿಕೊಳ್ಳುವುದಷ್ಟೇ ಹಿರಿಯ ವಿದ್ಯಾರ್ಥಿಗಳ ಹತ್ರ, ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘವನ್ನು ಕೈಯನ್ನು ಬಲಪಡಿಸಬೇಕು. ನೀವು 25 ವರ್ಷಗಳಿಂದ ಸೇರುವುದಲ್ಲ, ಆಗಾಗ ನೀವು ಸೇರ್ತಾ ಇದ್ದೀರಿ. ಬಟ್ ಆದರೂ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಅಥವಾ ಪುತ್ತೂರು ಜಾತ್ರೆ ಸಮಯದಲ್ಲಿ ಸಾಧಾರಣ ಹಿರಿಯ ಪುತ್ತೂರಿನವರೇ ಆದ ವಿದ್ಯಾರ್ಥಿಗಳು ಬಾರದಿಲ್ಲ ಜಾತ್ರಾ ಸಮಯದಲ್ಲಿ. ಈ ರೀತಿಯ ಯೋಜನೆಗಳನ್ನು ನಾವು ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾಕಿಕೊಂಡಿದ್ದೇವೆ. ಹಿಂದೆ ನಡೆದ ಹಾಗೆ 2-3 ದಿವಸದ ಕಾಲೇಜ್ ಡೇ ಕಾರ್ಯಕ್ರಮ ಬೆಳಗಿನ ತನಕ ನಡೆಯುವುದಿಲ್ಲ. ಈಗ ಹೆಚ್ಚಂದರೆ 6-7 ಗಂಟೆ ತನಕ ಮಾತ್ರ ನಡೀತದೆ. ಆ ರೀತಿಯ ಸಂದರ್ಭಗಳಲ್ಲಿ ನೀವೆಲ್ಲ ಸೇರಿಕೊಳ್ಳೋಣ. ನಮ್ಮೊಂದು ಈಗ ಸೋಷಿಯಲ್ ಮೀಡಿಯಾದ ಒಂದು ಸಂಪರ್ಕ ಇದ್ದ ಕಾರಣ ಏನು ಕಾರ್ಯಕ್ರಮ ಇದ್ದರೂ ನಾವು ಬೇರೆ ಬೇರೆ ಬ್ಯಾಚ್ಗಳನ್ನು ಒಂದು ಸರಿಯಾದ ರೆಕಾರ್ಡ್ ಮಾಡಿ ಹಿರಿಯ ವಿದ್ಯಾರ್ಥಿ ಸಂಘಕ್ಕೆ ನಮ್ಮ ಆಡಳಿತ ಮಂಡಳಿ ನಮಗೊಂದು ಆಫೀಸ್ ಕೊಟ್ಟಿದೆ. ನಮ್ಮ M.Com ಇದರ ಹತ್ತಿರ ನಮ್ಮ ಹಿರಿಯ ವಿದ್ಯಾಸಂಘದ ಆಫೀಸ್ ಕೂಡ ಇದೆ, ಬೋರ್ಡ್ ಆಗಿದೆ, ನೀವು ಹೋಗುವಾಗ ನೋಡಿಕೊಳ್ಬೋದು. ಅದೇ ರೀತಿ
ತಾವು ತಮ್ಮ ಸ್ನೇಹಿತ ವರ್ಗದಲ್ಲಿ, ಯಾಕಂದರೆ ನಿಮಗಿಂತ 3 ವರ್ಷದ ನಂತರದ್ದು ಅಥವಾ 3 ವರ್ಷದ ಮೊದಲಿನ ಬ್ಯಾಚ್ ಕೂಡ ನಿಮಗೆ ಸಾಧಾರಣ ಅಲ್ಲಲ್ಲಿ ಪರಿಚಯ ಸಿಗ್ತದೆ, ಅಥವಾ ಬೆಂಗಳೂರಿನಲ್ಲೇ ಉಳಿದ ಕಡೆಗಳಲ್ಲಿ ನೀವು ಅವರನ್ನು ಭೇಟಿ ಆಗ್ತಿರ್ತೀರಿ. ಆ ಭೇಟಿಯಾಗುವ ಸಮಯದಲ್ಲಿ ದಯವಿಟ್ಟು ಹೇಳಿ, ನಿಮಗೆ ಇಲ್ಲಿ ಎಂಥದ್ದು ನಿಮ್ಮ ಈ ಗುರು ಮಿಲನಕ್ಕೆ ಅಥವಾ ನಿಮ್ಮ ಸ್ನೇಹ ಮಿಲನ ಇರ್ಬೋದು ಅಥವಾ ಕೌಟುಂಬಿಕ ಮಿಲನ. ಮೊನ್ನೆ 4 ದಿವಸಗಳ ಹಿಂದಿನ ಕಾರ್ಯಕ್ರಮದಲ್ಲಿ ಬಹುಶಃ ಮನೆಯವರು ಕೂಡ ಸೇರಿದರು. 55 ವಿದ್ಯಾರ್ಥಿಗಳು ಹಿಂದಿನದು 82 ಬ್ಯಾಚ್ ಮತ್ತು ಅವರ ಮನೆಯವರು ಒಂದು 30-40 ಜನ ಮರವರು, 100 ಜನ ಸೇರಿದ್ರು ಅವರು. ಹಾಗೆ ಅಂಥ ಇದಕ್ಕೆ ಅವಕಾಶ ನಮ್ಮಲ್ಲಿದೆ. ನಿಮಗೆ ಕ್ಯಾಂಪಸ್ ವಿಸಿಟ್ ಮಾಡಬೇಕಾದ್ರೆ ಈಗ ಬಸ್ ಇದೆ ನಮ್ಮ ಹತ್ರ. 59 ಬಸ್ಸುಗಳನ್ನು ನಮ್ಮ ವಿದ್ಯಾಸಂಸ್ಥೆ ಈಗ ಹೊಂದಿದೆ. ಹಾಗೆ ನಿಮ್ಮ ಕ್ಯಾಂಪಸ್ ಉದಾಹರಣೆ ಹತ್ತಿರದ ಕ್ಯಾಂಪಸ್ ಉದಾಹರಣೆ ಉಪ್ಪಿನಂಗಡಿ ಇರ್ಬೋದು, ಅಥವಾ ನಮ್ಮ ತೆಂಕಿಲ ಕ್ಯಾಂಪಸ್ ಇರ್ಬೋದು. ತೆಂಕಿಲ ಕ್ಯಾಂಪಸ್ನಲ್ಲಿ ಕೂಡ ನಮ್ಮಲ್ಲಿ ಒಂದು 25-30 ಎಕರೆ ಇದೆ. ಅಲ್ಲಿ BEd ಕಾಲೇಜ್, ಅಲ್ಲಿ ಒಂದು PU ಕಾಲೇಜ್ ಇದೆ, ಕನ್ನಡ ಮಾಧ್ಯಮ ಇದೆ. 1000 ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು 2000 ಮಕ್ಕಳು ಕಲಿತಾ ಇದ್ದಾರೆ. ಸೊ ಇದೆಲ್ಲ ಬೆಳೆದಿದೆ. ಇದೆಲ್ಲ ಹಿರಿಯ ವಿದ್ಯಾರ್ಥಿಗಳ ನಿಮ್ಮ ಸಹಕಾರ ಮತ್ತು ನಿಮ್ಮ ನಂತರದ ವಿದ್ಯಾರ್ಥಿಗಳ ಪ್ರೋತ್ಸಾಹ, ಅಲ್ಲೆಲ್ಲ ಪೋಷಕರ ಇದು ಯಾವುದೇ ಒಂದು ಗ್ರೂಪ್ ಆಫ್ ಪೀಪಲ್ ಅಥವಾ ಒಂದು ಮಠ ಅಥವಾ ಒಂದು ಯಾರಿಗೂ ಒಂದು ಸೇರಿದ ಸಂಸ್ಥೆ ಅಲ್ಲ. ಇದು ಸಾರ್ವಜನಿಕ ಸಂಸ್ಥೆ, ನಿಮಗೆಲ್ಲರೂ ಗೊತ್ತಿರ್ಬೋದು ಹಿಂದಿನಿಂದ ಆಗಿ. ಸೊ ಈ ಸಂಸ್ಥೆಯನ್ನು ಬೆಳೆಸೋ ದೃಷ್ಟಿಯಿಂದ ರಾಮ್ ಭಟ್ರು ಒಂದು ಮಾತು ಹೇಳಿದರು ಆಗಲೇ, ಇದು ಒಂದಲ್ಲ ಒಂದು ದಿನ ಇದರಲ್ಲಿ ಕೆಲಸ ಮಾಡುವವರು ಹಿರಿಯ ವಿದ್ಯಾರ್ಥಿಗಳು ಅಂತೇಳಿ ಅದು ಆಗಾಗ ಹೇಳ್ತಾಯಿದ್ರು ಅವರು. ಅದೇ ರೀತಿ ಸಾಧಾರಣ ಇಲ್ಲಿ ಹಿಂದೆ ಕೆಲಸ ಮಾಡಿದ ರಾಧಾಕೃಷ್ಣ ಭಕ್ತರಿರ್ಬೋದು, ಶ್ರೀನಿವಾಸ್ ಪೈಗಳಿರ್ಬೋದು, ಇವರೆಲ್ಲ ಹಿರಿಯ ವಿದ್ಯಾರ್ಥಿಗಳೇ. ಸೇಡಿಯಾಪು ಜನಾರ್ದನ ಭಟ್ಟ, ಹಾಗೆ ಹಲವು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೆಲಸ ಮಾಡಿದ್ದಾರೆ. ಶ್ರೀಯುತ ಮಾನ್ಯ AV ಸರ್ ಕೂಡ 2 ವರ್ಷ ಪ್ರಾಂಶುಪಾಲರಾಗಿ ಅಲ್ಲದೆ ನಮ್ಮ DEd BEdನ ಕರೆಸ್ಪಾಂಡೆಂಟ್ ಅಧ್ಯಕ್ಷರಾಗಿ, ಅದೇ ರೀತಿ ಬೇರೆ ಬೇರೆ ಸಂಸ್ಥೆಗಳ ಅಧ್ಯಕ್ಷರಾಗಿ, ವಿವೇಕಾನಂದ ವಿದ್ಯಾಸಂಸ್ಥೆಯ ನಿವೃತ್ತಿಯ ನಂತರ ಅಧ್ಯಕ್ಷರಾಗಿ ಕೂಡ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಲ್ಲದೆ ಇಡೀ ವಿದ್ಯಾವರ್ಧಕ ಸಂಘದ ಎಕ್ಸಿಕ್ಯೂಟಿವ್ ಡೈರೆಕ್ಟರಾಗಿ ಕೂಡ ಶ್ರೀಯುತ AV ಸರ್ ನಮಗೆ ಸೇವೆ ಸಲ್ಲಿಸಿದ್ದಾರೆ. ಅಂಥ ಅವಕಾಶ ಯಾಕೆ ಇಲ್ಲಿ ಇದ್ದವರಿಗೆ ಸಿಗ್ತದೆ ಅಂತ ಹೇಳಿದರೆ, 1-2 ಗಂಟೆಗಳ ಕಾಲ, ವಾರಕ್ಕೆ 4-5 ಗಂಟೆಗಳ ಕಾಲ ಆದರೂ ನಾವು ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ನಿಮ್ಮ ಸ್ಥಳದಲ್ಲಿ ಎಲ್ಲೆಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆ ಇದೆ ಅದಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಡಿ. ಈಗಾಗಲೇ ಹಿರಿಯ ವಿದ್ಯಾರ್ಥಿಗಳು ಹೇಳಿದರು, ಕ್ಯಾಂಪಸ್ ಸಂದರ್ಭದಲ್ಲಿ ನಮ್ಮ 1-2 ಅವಕಾಶ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗುವ ಹಾಗೆ ಮಾಡಿ, ಅದೇ ರೀತಿ ಅವರಿಗೆ ಟ್ರೈನಿಂಗ್ ಪರ್ಪಸ್. ಈಗ ಎಷ್ಟಿದ್ರೂ ಹಿಂದಿನ ಹಾಗೆ ಪ್ರತಿಭಾವಂತರು ಇರುವುದಿಲ್ಲ, ಈಗಿನ ಮಕ್ಕಳ ಡೈವರ್ಸಿಫಿಕೇಶನ್ ಸಿಕ್ಕೊಂಡು ಇರ್ತದೆ. ಆದ ಕಾರಣ ಆ ರೀತಿಯ ಅವಕಾಶಗಳು ಕೂಡ ಶ್ರೀಯುತ VG ಭಟ್ರು ಎಲ್ಲ ಹೇಳಿದ್ದನ್ನೆಲ್ಲ ಬರ್ಕೊಂಡಿದ್ದಾರೆ. ಆ ಸಂದರ್ಭ ನಿಮ್ಮನ್ನು ಸಂಪರ್ಕಿಸ್ತೇವೆ. ದಯವಿಟ್ಟು ನಮಗೆ ಸಂಪೂರ್ಣ ಸಹಕಾರ ಕೊಡಬೇಕು. ಒಂದು ಈ ಸಲದ ಕಾರ್ಯಕ್ರಮದಲ್ಲಿ ಒಬ್ಬರು ಪುರುಷೋತ್ತಮದಲ್ಲಿ ಬಂದಿದ್ದರು, 93 ಬ್ಯಾಚ್ ಸರ್, 93 ಬ್ಯಾಚ್. ಆಕ್ಸೆಂಚರ್ ಅಂತೇಳಿ ಕಂಪನಿ ಎಲ್ಲರಿಗೂ ಗೊತ್ತಿರ್ಬೋದು. ಅದರ ಕರ್ನಾಟಕದ ಮುಖ್ಯಸ್ಥರು MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು ಅವರು ಬಹುಶಃ ಅವರು ಡಿಗ್ರಿ ಎಲ್ಲ BBM ಆದಂತ ಬಂದವರಲ್ಲ ಅಂತೆ ಅವರು. ಪರಿಚಯ ಆಯಿತು. ಇಂಜಿನ್ ಕಾಲೇಜಿಗೆ ನಾನು ಕರ್ಕೊಂಡೋದೆ, ಹೀಗೆ ಹೇಳಿದೆ. ಈ ಸಲ ಆಕ್ಸೆಂಚರ್ನವರು ಕರ್ನಾಟಕಕ್ಕೆ ಬೇರೆ ಎಲ್ಲೂ ಕ್ಯಾಂಪಸ್ಸಿಗೆ ಬರಲಿಲ್ಲ, ನಮ್ಮ ಕ್ಯಾಂಪಸ್ಸಿಗೆ ಬಂದು 5 ಜನ ಸೆಲೆಕ್ಟ್ ಮಾಡಿದರು. ಅದರಲ್ಲಿ 3 ಜನ ಪರ್ಮನೆಂಟ್ ಆಗಿದೆ, 3 ಜನ. ಸೊ ಅಂತ ಯಾವುದೇ ಕೆಲಸ ಇರ್ಬೋದು ಬೆಂಗಳೂರಿನಲ್ಲಿ, ಯಾಕಂದರೆ ಅವಕಾಶಗಳು ಕಡಿಮೆ. ಒಂದು ರೀತಿಯ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ ಈ ವಿವೇಕಾನಂದ ವಿದ್ಯಾಸಂಸ್ಥೆ. ಈಗ ಪೇಟೆಯಲ್ಲಿರೋ ಅಥವಾ ಮಂಗಳೂರಿನಲ್ಲಿರೋ ವಿದ್ಯಾಸಂಸ್ಥೆಗಳಷ್ಟು ಈ ಪ್ರತಿಭೆಗಳಿಗೆ ಅವಕಾಶ ಇಲ್ಲಿರುವುದಿಲ್ಲ. ಆದರೂ ಇವರಿಗೆ ಟ್ರೈನಿಂಗ್ ಕೊಟ್ಟು ಇವರನ್ನು ಒಂದು ಕ್ಯಾಂಪಸ್ಸಿಗೆ ಹೋಗಿ ನಮ್ಮ ಹಿರಿಯರೆಲ್ಲ ಇಲ್ಲಿಯ ಶಿಕ್ಷಕರು ಇಲ್ಲ ಇವರೆಲ್ಲ ರೂಪಿಸ್ತಾರೆ. ಈ ದೃಷ್ಟಿಯಿಂದ ಎಲ್ಲ ಸಹಕಾರ ಕೊಡಬೇಕು. ಸಂಪರ್ಕವನ್ನು ದಯವಿಟ್ಟು ಇಟ್ಟುಕೊಳ್ಳಿ. ನಿಮ್ಮ ವಿದ್ಯಾರ್ಥಿ ಜೀವನದ ಬದುಕನ್ನು ನಾವೆಲ್ಲ ಈಗ ಕ್ಷಣಗಳಲ್ಲಿ ಕೇಳಿದೆವು. ನಿಮ್ಮ ಮುಂದಿನ ಬದುಕು ಕೂಡ ನಾವು ಈಗ ನೀವಾಗಿ ಹೇಳುವಾಗ ಕೇಳಿದ್ದೇವೆ, ಖುಷಿಯಾಗಿದೆ. ನಿಮ್ಮ ಮುಂದಿನ ಬದುಕು ಸುವರ್ಣಮಯವಾಗಲಿ. ಶ್ರೀ ಮಹಾಲಿಂಗೇಶ್ವರ ದೇವರು ಅನುಗ್ರಹ ನಿಮಗೆಲ್ಲ, ನಿಮ್ಮ ಮನೆಯವರಿಗೆ ನಿಮಗೆಲ್ಲ ಇರಲಿ. ಅದೇ ರೀತಿ ಗುರು ಹಿರಿಯರ ಆದರ್ಶ ಅವರ ಕೂಡ ಆಶೀರ್ವಾದ ನಿಮಗೆಲ್ಲ ಇರಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ತಮ್ಮ ಸೇವೆ ಈ ವಿದ್ಯಾಸಂಸ್ಥೆಗೆ ಅಪಾರವಾದುದು. ಇದು ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಕಾರ್ಯದರ್ಶಿಯಾದಂತಹ ಮನಮೋಹನ್ ಅವರಿಂದ 2 ಮಾತು. ನಾನು ನಿಮಗಿಂತ 3 ವರ್ಷ ದೊಡ್ಡವನಷ್ಟೇ. ಯಾಕಂದ್ರೆ 96ರಲ್ಲಿ ನಾನು ಈ ಕಾಲೇಜಿಂದ ಹೊರಗೆ ಹೋಗಿದ್ದೇನೆ. ಹೆಚ್ಚಿನ ಅಂಶ ನೀವು ಆಗ ಕಾಲೇಜಿಗೆ BComಗೆ ಬಂದು ಸೇರಿರ್ಬೋದು, PUC ಅವರು ಅದಕ್ಕಿಂತ ಮೊದಲೇ ಇರ್ಬೋದು. ಆದರೆ ನಿಮ್ಮೆಲ್ಲರ ಮುಖ ಪರಿಚಯ ಸ್ವಲ್ಪ PUCಯಲ್ಲಿ ಇದ್ದವರ ಕೆಲವರೆಲ್ಲ ಸ್ವಲ್ಪ ಗೊತ್ತಾಗ್ತಾ ಇದೆ. ಆದರೆ ಕರೆಕ್ಟಾಗಿ ನಿಮ್ಮ ಹತ್ರ ಮಾತನಾಡಿದ ಕಾರಣ ನನಗೆ ತುಂಬ ನಿಮ್ಮೊಟ್ಟಿಗೆ ಕ್ಲೋಸ್ ಇಲ್ಲ. ಆದರೆ ನಿಮ್ಮ ಎಲ್ಲರ ಮುಖಭಾವ ನೋಡಿದಾಗ ನನಗೆ ಇವತ್ತು ನಾನು ಮೇಲೆ ಇದ್ದಾಗ ನಿಮ್ಮ ಜೊತೆಗೆ ಇರಬೇಕು ಅಂತ ಅನಿಸ್ತದೆ. ಯಾಕೆಂದರೆ ನೀವೊಂದು ತರಗತಿಯಲ್ಲಿ ಹೇಗಿರ್ಬೋದು ಹಾಗೆ ನಿಮ್ಮ ಮುಖದ ಎಕ್ಸ್ಪ್ರೆಷನ್ ಇದೆ. ನೀವು ಮನೆಗೆ ಹೋದಾಗ ಇದು ಚೇಂಜ್ ಆಗ್ತದೆ, ಅದು ನನಗೆ ಗೊತ್ತಿದೆ ಅದು. ಮತ್ತು ನೀವೆಲ್ಲರೂ ಕನ್ನಡ ಪಾಠ ಅಥವಾ ಸಂಸ್ಕೃತ ಹಿಂದಿ ಎಲ್ಲ ಪಾಠ ಹೇಗೆ ಕೇಳ್ತಾ ಇದ್ದೀರಿ ಅಂದರೆ ನಾನು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಯಾಕೆಂದರೆ ನೀವು ಅವರ ಪಾಠ ಕೇಳುವಾಗ ಇರುವಂಥ ಒಂದು ಶಿಸ್ತು ಕನ್ನಡ ಲ್ಯಾಂಗ್ವೇಜಿಗೆ ಬಂದಾಗ ಅಥವಾ ಲ್ಯಾಂಗ್ವೇಜ್ ಕ್ಲಾಸಿಗೆ ಬಂದಾಗ ಇರಲಿಕ್ಕಿಲ್ಲ. ಅದು ಸ್ವಲ್ಪ ತಲೆ ಹರಟೆ ಎಲ್ಲ ಇರ್ತದೆ, ಅದೆಲ್ಲ ನನ್ನ ಅರಿವಿಗೆ ಬರ್ತದೆ. ಆದರೆ ನಾನು 1-2 ಮಾತುಗಳಷ್ಟೇ. ಒಂದು, ನಮ್ಮ ವಿವೇಕಾನಂದ
ಹಿರಿಯ ವಿದ್ಯಾರ್ಥಿ ಸಂಘ, ಅದಕ್ಕೆ ಹಿರಿಯ ವಿದ್ಯಾರ್ಥಿ, ಓಲ್ಡ್ ಸ್ಟೂಡೆಂಟ್ ಅಂತ ಹೇಳಿ ಹಳೆಯ ವಿದ್ಯಾರ್ಥಿ ಸಂಘ ಅಂತ ಹೇಳ್ತಾ ಇಲ್ಲ, ಹಿರಿಯ ವಿದ್ಯಾರ್ಥಿ ಸಂಘ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೇವೆ. ಅದು ರಿಜಿಸ್ಟರ್ಡ್ ಬಾಡಿ, ಅದಕ್ಕೊಂದು ಬೈಲಾ ಇದೆ, ಇದೆಲ್ಲ ಇದೆ. ಮತ್ತು ನಿಮಗೆಲ್ಲ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ, ಯಾಕೆಂದರೆ ನೀವು ಟಿ ಸಿ ತಗೊಳ್ಳುವಾಗ ನಿಮ್ಮ ಕಾಲದಲ್ಲಿ 100 ರೂಪಾಯಿ ಇತ್ತು, 100 ರೂಪಾಯಿ ಕೊಟ್ಟಿರ್ಬೋದು ಹೆಚ್ಚಿನ ಅಂಶ. ಎಲ್ಲರೂ 100 ರೂಪಾಯಿ ಕೊಟ್ಟು ಯಾಕೆ ಕೊಟ್ಟಿದ್ದೀರಿ ಅಂತ ಕೆಲವರಿಗೆಲ್ಲ ಗೊತ್ತಿರಲಿಕ್ಕಿಲ್ಲ. 100 ರೂಪಾಯಿ ಕೊಟ್ಟು ಟಿ ಸಿ ಒಮ್ಮೆ ಸಿಕ್ಕಿದ್ರೆ ಸಾಕು ಅಂತೇಳಿ ಹೋಗಿರ್ಬೋದು ನೀವು. ಆದರೆ ಅದಕ್ಕೆ ನೀವು 100 ರೂಪಾಯಿ ಕೊಟ್ಟರೆ ನೀವು ಮೆಂಬರ್ ಅಂತ ಲೆಕ್ಕ. ಈಗ ಅದನ್ನು 500 ರೂಪಾಯಿಗೆ ಮಾಡಿದ್ದೇವೆ ನಾವು, ಯಾಕಂದರೆ ಈ ಹಂತದಲ್ಲಿ 500 ರೂಪಾಯಿ ಮಾಡಿದ್ದೇವೆ. ಈಗಲೂ ಮಕ್ಕಳು 500 ರೂಪಾಯಿ ಕೊಟ್ಟು ಹೋಗ್ತಾರೆ ಟಿ ಸಿ ತಗೊಂಡು ಹೋಗುವಾಗ. ಆದರೆ ಯಾಕೇನು ಅಂತ ಅರಿವು ಇರುವುದಿಲ್ಲ. ಆದರೆ ನಾವು ಒಂದು 3 ವರ್ಷದಿಂದ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಏನು ಅಂತ ಹೇಳಿದ್ರೆ, ನಮ್ಮ ಹಿರಿಯ ಅಧ್ಯಾಪಕರಿಗೆ ಒಂದು ಸನ್ಮಾನ ಮಾಡೋದು, ಕೆಲವರನ್ನು ಕರೆದು ನಾವು ಸನ್ಮಾನ ಮಾಡ್ತೇವೆ. ಹಿರಿಯ ತಲೆಮಾರಿಯಿಂದಲೇ ಕರೀತಾ ಇದ್ದೇವೆ, ಸನ್ಮಾನ ಮಾಡ್ತೇವೆ. ಆಮೇಲೆ ಒಂದು ಸರಸ್ವತಿ ವಂದನೆ ಅಂತ ಕಾರ್ಯಕ್ರಮ ಮಾಡ್ತೇವೆ. ಮತ್ತು ಹಿರಿಯ ವಿದ್ಯಾರ್ಥಿಗಳನ್ನು, ಅಂದರೆ ಫೈನಲ್ ಇಯರ್ಲಿ ಇರುವಂಥ ವಿದ್ಯಾರ್ಥಿಗಳನ್ನು ಹಿರಿಯ ವಿದ್ಯಾರ್ಥಿ ಸಂಘಕ್ಕೆ ಸೇರ್ಪಡೆ ಮಾಡ್ತೇವೆ, ನಾವು ಸ್ವಾಗತ ಮಾಡ್ತೇವೆ. ಈ ರೀತಿಯಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಮತ್ತು ಅದನ್ನೆಲ್ಲವನ್ನು ನಾವು ವಾಟ್ಸಪ್ ಮುಖಾಂತರ ಅಥವಾ ಬೇರೆ ಬೇರೆ ಫೇಸ್ಬುಕ್ ಮುಖಾಂತರ ಅದನ್ನು ನಾವು ರವಾನೆ ಮಾಡ್ತೇವೆ. ಹೆಚ್ಚಿನ ಅಂಶ ಇನ್ನು ಮುಂದೆ ನಿಮ್ಮ ನಂಬರ್ ತಗೊಂಡ್ರೆ ನಿಮ್ಮ ನಂಬರಿಗೂ ನಾನು ಕಳಿಸೋ ಕೆಲಸವನ್ನು ಮಾಡ್ಬೋದು. ಒಂದು ಜನರಲ್ ಬಾಡಿ ಮೀಟಿಂಗ್ ಇರ್ತದೆ, ಒಂದು ಹಿರಿಯ ವಿದ್ಯಾರ್ಥಿ ಸಂಘ ದಿನಾಚರಣೆ ಇರ್ತದೆ. ತುಂಬ ಜನ ವಿದ್ಯಾರ್ಥಿಗಳು ಸೇರೋದಿಲ್ಲ, ಬಹಳಷ್ಟು ಜನ ಬರಲಿಕ್ಕೆ ಆಗೋದಿಲ್ಲ ಅಂತ ಮೆಸೇಜ್ ಮಾಡ್ತಾರೆ, ಕೆಲವರು ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಹೀಗೆಲ್ಲ ಇರ್ತದೆ. ಹಾಗಾಗಿ ಇನ್ನು ಮುಂದೆ ನೀವು ಕೊಟ್ಟ ನಂಬರ್ಗಳು ನಮಗೆ ಕಿಶೋರ್ ಅವರು ಕೊಟ್ಟರೆ ನಾನು ನಿಮಗೆಲ್ಲರಿಗೂ ನಮ್ಮ ಕಾಲೇಜಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತದೆ ಅದೊಂದು ಗ್ರೂಪ್ ಮಾಡಿ ಕಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ನೀವೆಲ್ಲರೂ ಈ ಕಾಲೇಜಿಗೆ ಬನ್ನಿ, ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ. ಯಾಕೆ ಅಂತ ಹೇಳಿದರೆ ಒಂದು ನೆನಪು ನನಗೆ ನನ್ನ ಗುರುಗಳು ಹೇಳಿದ ನೆನಪು. ನಾನು ಮೆಡ್ರಾಸಲ್ಲಿ PhD ಮಾಡಿದ್ದು, ಆಗ ಶ್ರೀಕೃಷ್ಣ ಭಟ್ ಅರ್ತಿಕಜೆ ಅಂತ ನನ್ನ PhD ಗುರುಗಳು. ಅವರು ಹೇಳಿದ್ದು, ನಾನು ನನ್ನ ತಂದೆಗೆ ಏನು ಗೌರವ ಕೊಡ್ತೇನೆ ಅಥವಾ ಏನು ನಾನು ಅವರ ಸೇವೆ ಮಾಡ್ತೇನೆ ಅದು ನನ್ನ ಮಗನ ಮೇಲೆ ಇಫೆಕ್ಟ್ ಆಗ್ತದೆ. ಈಗ ನೀವೆಲ್ಲರೂ ಕೆಲವರು ಇಲ್ಲಿ ನಿಮ್ಮ ಮಕ್ಕಳು ಇದ್ದರು, ನೀವು ನಿಮ್ಮ ಗುರುಗಳಿಗೆ ನಮಿಸಿದ್ದು ನೋಡುವಾಗ ಅವರಿಗೂ ಅನಿಸ್ತದೆ ನನ್ನ ಗುರುಗಳಿಗೆ ನಾನು ನಮಸ್ಕರಿಸಬೇಕು ಅಂತ ಬರ್ತದೆ. ಈ ಸಂಸ್ಕೃತಿ ಮುಂದುವರಿತದೆ. ಹಾಗಾಗಿ ನೀವು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಂಸ್ಕೃತಿಯನ್ನು ನೀವು ಇಲ್ಲಿ ಹಾಕಿಕೊಟ್ಟಿದ್ದೀರಿ. ನಿಮ್ಮ ಎಲ್ಲ ಮಕ್ಕಳು ಇರ್ತಿದ್ರೆ ಅದನ್ನು ನೋಡ್ತಿದ್ರು, ಕೆಲವರು ಕರ್ಕೊಂಡು ಬಂದಿದ್ದೀರಿ, ಅದನ್ನು ನೋಡಿದ್ದಾರೆ. ಅಥವಾ ನೀವು ಫೋಟೋಗಳನ್ನು ತೋರಿಸುವಾಗ ನಿಮ್ಮ ಮನೆಯಲ್ಲಿ ಅದು ನಿಮ್ಮ ಮಕ್ಕಳಿಗೆ ಅರ್ಥ ಆಗ್ತದೆ, ಹೀಗೆ ಉಂಟು, ನಮ್ಮ ಅಪ್ಪ ಅಮ್ಮ ಹೀಗಿದ್ದಾರೆ, ನಾನು ಹೇಗಿರಬೇಕು ಅಂತ ಅರ್ಥ ಆಗ್ತದೆ. ಹಾಗಾಗಿ ನೀವು ಅದನ್ನು ಇಲ್ಲಿ ಮಾಡಿದ್ದೀರಿ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ಕೊನೆಗೆ ಒಂದು ಬಸವಣ್ಣನ ವಚನ ಇದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನಬೇಕು ಅಂತ ಹೇಳ್ತಾನೆ. ನಮ್ಮ ಮಾತು ಅದು ಶಿವಲಿಂಗವನ್ನು ಮೆಚ್ಚಿ ಆ ಶಿವಲಿಂಗವೇ ಹೌದು ಅಂತ ತಲೆಯಲ್ಲಾಡಿಸಬೇಕು. ಅಂದರೆ ಕಲ್ಲನ್ನು ಸಹ ಮಾತಾಡಿಸುವ ಹಾಗೆ ನಿಮ್ಮ ಮಾತು ಇರಬೇಕು ಅಂತ ಹೇಳ್ತದೆ. ನಿಮ್ಮ ಮಾತನ್ನು ಕೇಳಿದಾಗ ನಾನು ತುಂಬ ಭಾವುಕನಾಗಿದ್ದೇನೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಅಂಗ, ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಪ್ರಾಂಶುಪಾಲರಾದಂಥ ಶ್ರೀ ವಿ ಜಿ ಭಟ್ ಅವರಿಂದ ಅಧ್ಯಕ್ಷೀಯ ಮಾತು. ವೇದಿಕೆಯಲ್ಲಿರುವ ಹಿರಿಯರೇ ಮತ್ತು ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ವೇದವ್ಯಾಸರು ಹೇಳಿದ ಹಾಗೆ ಸ್ವಲ್ಪ ಭಾವುಕತೆ ಬರ್ತದೆ. ಯಾಕಂತ ಹೇಳಿದ್ರೆ, ನಮ್ಮನ್ನು ನೀವು ಎಷ್ಟು ಪ್ರೀತಿಯಿಂದ ನೋಡ್ತೀರಿ, ಆ ಪ್ರೀತಿ ನಮ್ಮ ಮೇಲೆ ಈ ಪ್ರಭಾವವನ್ನು ಬೀರಿರ್ತದೆ. ನಾವೀಗ ಮೊನ್ನೆ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಒಬ್ಬರನ್ನು ಆಕ್ಸಿಡೆಂಟಲ್ಲಿ ಕಳ್ಕೊಂಡೆವು, ವಿದ್ಯಾವರ್ಧಕ ಸಂಘದ CEO. ನಾನು ಕೂಗಿದ್ದು ಇಬ್ಬರಿಗೆ ಮಾತ್ರ. ಒಂದು ನನ್ನ ಅಣ್ಣ ತೀರಿ ಹೋದಾಗ, ಇನ್ನೊಂದು ಮೊನ್ನೆ ಭಾಸ್ಕರ ತೀರಿ ಹೋದಾಗ ನಾನು ಕೂಗಿದೆ. ಯಾಕಂದೇಳಿದ್ರೆ ಅವ ಯಾವಾಗಲೂ ಹೇಳೋದು, ಸರ್ ನೀವು ಹೇಳಿಕೊಟ್ಟ ಲೆಕ್ಕ ನನಗೆ ಮರೆಯುವುದಿಲ್ಲ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಅಂತ. ನಾನು ಎಲ್ಲಿ ಆದರೂ ಹೋಗಿ ಮಾತಾಡುವಾಗ ಭಾಸ್ಕರ್ ಅವನ ಶ್ರದ್ಧಾಂಜಲಿ ಮಾಡುವಾಗ ನಾನು ಕೂಗಿಬಿಟ್ಟೆ. ಯಾರಿಗೂ ಕಾಣಲಿಲ್ಲ, ಯಾಕಂದರೆ ನಾನು ಚೇಂಬರಿಂದ ಮಕ್ಕಳಿಗೆ ಅದರ ಭಾವನೆಗಳನ್ನು ಹಂಚ್ತಾ ಇದ್ದೆ. ಹಾಗೆ ಅನಿಲ್ ಅವರು ಸುಮಾರು 2 ತಿಂಗಳ ಹಿಂದೆ ಅಂತ ಕಾಣ್ತದೆ ಸರ್ ಬಂದು ಒಂದು ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಕಿಶೋರ್ ಕುಮಾರ್ ನಿಮ್ಮ ಹತ್ರ ಮಾತಾಡ್ತಾರೆ ಮಾಡ್ಬೋದಾ ಅಂತ ಕೇಳಿದರು. ಅದಕ್ಕಿಂತ ಹೆಚ್ಚು ಸಂತೋಷ ನಮಗೇನಿಲ್ಲ. ನಾನು ತಮಾಷೆಗೆ ಹೇಳಲಿಕ್ಕುಂಟು, ನಮ್ಮ ವಿದ್ಯಾರ್ಥಿಗಳು ಸಿಕ್ಕಿದಾಗ ಸರ್ ನಾನು ಇಂಥ ಉದ್ಯೋಗದಲ್ಲಿದ್ದೇನೆ, ಹಾಗಿದ್ದೇನೆ, ಹೀಗಿದ್ದೇನೆ ಅಂತ. ನಾನಾಗ ಹೇಳಿಕೊಂಡು, ನನ್ನ ಅಕೌಂಟಿಗೆ ನಿನ್ನ ಹೆಸರಲ್ಲಿ ಯಾವ ಅಕೌಂಟ್ ದುಡ್ಡು ಬರಲಿಲ್ಲಲ್ಲ ಮಾರಾಯ, ಗುರುದಕ್ಷಿಣೆ ಅಂತ ಕೇಳಲಿಕ್ಕುಂಟು. ಇವರು ಯಾರು ನಮ್ಗೆ ಗುರುದಕ್ಷಿಣೆ ಕೊಡಲೇ ಇಲ್ಲ.
ಕೊಟ್ಟಿದ್ದಾರೆ ಯಾರಾದರೂ ಅಕೌಂಟಿಗೆ. ನನಗೆ ನಿಮ್ಮ ಹೆಸರಲ್ಲಿ ದುಡ್ಡು ಬರಲಿಲ್ಲ. ಕೊಡಬೇಡಿ, ಅದಕ್ಕಲ್ಲ ನಾನು ಹೇಳಿದ್ದು. ಆದರೆ ನೀವು ಒಳ್ಳೆಯದಾಗಿದ್ದೀರಿ, ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ತೀರಲ್ಲ, ಅದು ನಮಗೆ ಸಿಕ್ಕುವಂಥ ಗುರುದಕ್ಷಿಣೆ. ನಾನು 88ರಲ್ಲಿ ಬಂದಾಗ ಈ ಪರಿಸರಕ್ಕೆ ತುಂಬ ಹೊಸಬ. ಆಗ ನನ್ನ ಬ್ಯಾಚಲ್ಲಿ ನಾನು ಮೊನ್ನೆ ಬಂದಾಗ ಚೈತ್ರ ಅವರಿಗೆಲ್ಲ ಹೇಳಿದ್ದೇನೆ, ಕಿಣಿ ಮತ್ತು ಸುಬ್ರಹ್ಮಣ್ಯ ಅಂತೆಲ್ಲ ಭಾಳ ದೊಡ್ಡ ದೊಡ್ಡ ಜನಗಳಿದ್ದರು, ಅಂದರೆ ಎತ್ತರದಲ್ಲಿ. ನಾನು ಸಣ್ಣ ಪಿಟ್ಟೆಯಾಗೆ ಇದ್ದೆ. ಅಲ್ಲ, ಈಗಲೂ ಹಾಗೆ ಇದ್ದೆ, ನಾನೇನು ತುಂಬ ದೊಡ್ಡದಾಗಿ ಬೆಳೆಯಲಿಲ್ಲ. ಆದರೆ ಅವರು ನನ್ನನ್ನು ನೋಡಿಕೊಂಡಂಥ ರೀತಿ, ಆ ಟೈಮಿಗೆ ನಾನು ಹೊಸಬ, ಅವರು ನಿಮ್ಗೆ ಗೊತ್ತಿದೆ, ಹೊಸದಾಗಿ ಒಬ್ಬರು ಅಧ್ಯಾಪಕರು ಬಂದಾಗ ಸ್ವಲ್ಪ ಆಟ ಆಡಿಸ್ತಾರೆ ಮಕ್ಕಳು ಕೂಡ. ಯಾಕಂದರೆ ಅವ್ರಿಗೆ ನಮಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಕಾಲೇಜಲ್ಲಿ ಆಗಿರ್ತದೆ. ಹಾಗಾಗಿ ಅವರಿಗೆ ಗೊತ್ತಿರ್ತದೆ, ಇವರು ಹೊಸಬರು, ಸ್ವಲ್ಪ ನಾವು ಬರುವ ಮೊದಲೇ ಆಟ ಆಡೋದು ಅಥವಾ ಎದ್ದು ನಿಲ್ಲಿಸೋದು ಎಲ್ಲ ಮಾಡ್ತಾರೆ. ಅದೆಲ್ಲ ಕಾಮನ್, ನಾವು ಕೂಡ ಕಾಲೇಜಲ್ಲಿ ಕಲ್ತವ್ರೆ. ಆದರೆ ಆ ಮೇಲಿನ ವಿಷಯ ಭಾಳ ಗಂಭೀರವಾಗಿರ್ತದೆ ಅವರು ಇಲ್ಲಿಂದ ಹೋದ ನಂತರ. ಈಗ ನೀವು 25 ವರ್ಷ ಕಳೆದು ಇಲ್ಲಿಗೆ ಬಂದಿದ್ದೀರಿ. ನಮಗೆ ನೀವು 25 ವರ್ಷ ಆಗಿದೆ ಅಂತ ಅನಿಸೋದೇ ಇಲ್ಲ, ಮೊನ್ನೆ ಬಂದ ಹಾಗೆ. ಅಂದರೆ ಆ ಒಂದು ಭಾವನೆಗಳು ನಮಗೆ ಇರ್ತದೆ ಅಂತ, ಅದು ನಿಮಗೂ ಇರ್ತದೆ. ಈಗ ನಿಮಗೆ ಅನಿಸ್ಬೋದು ನಾನು 25 ವರ್ಷ ಹಿಂದಿನ ಸ್ಟೂಡೆಂಟ್ ಅಂತ. ನನಗೆ ಅವರು ಕಾಮತ್ ಇವರು ಯಾವಾಗಲೂ ನನಗೆ ಸಿಗ್ತಾರೆ, ಜ್ಯುವೆಲರಿ ಅವರು. ನಾನು ದೇವರ ಹಿಂದೆ ಹೋಗುವಾಗ ಅವ್ರ ಮನೆಯಲ್ಲಿ ಅವರು ಅಲ್ಲಿ ದೇವರ ಇದನ್ನು ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ನಾವೊಂದು ಕಾಲು ಗಂಟೆ ಮೊದಲೇ ಬಂದು ಅವ್ರ ಹತ್ರ ಮಾತಾಡಿ ಹೋಗ್ತೇನೆ ಪ್ರತಿ ವರ್ಷ. ಹಾಗಾಗಿ ಈ ಒಂದು ಪಾಠಗಳು, ಮತ್ತು ನಾನು NSS ಅಲ್ಲಿ ಇದ್ದಾಗ ಕೆಲವು ಇವರೆಲ್ಲ ಇದ್ರಲ್ಲ, ಅಲ್ಲಿ ಇವ ಇದ್ದ, ನಮ್ಮ ಅವನ ಹೆಸರು ಚೇತನ್ ರೈ, ಮತ್ತು ಈಗ ದುರ್ಗಾ ಪ್ರಸಾದ್ ರೈ, ಅವರೆಲ್ಲ ಇದ್ದರು. ಹಾಂ, ಕುಂಬ್ರ ಅವರನ್ನೆಲ್ಲ ನೋಡಿದರೆ, ನಿರಂಜನ ರೈ, ಅವರು NSSನಲ್ಲಿ ಅವ್ರು ಏನು ಮಾಡಿದ್ರು ಕೇಳಿದ್ರೆ ಎಂಥದ್ದು ಮಾಡಲಿಲ್ಲ. ಆದರೆ ಅವರಲ್ಲಿರತಕ್ಕಂತಹ ಒಂದು ಪ್ರತಿಭೆ ಅವರು 6 ಗಂಟೆವರೆಗೆ ಕಾಣೋದೇ ಇಲ್ಲ. ಅಂದರೆ ಗುದ್ದಲಿ ಹಿಡಿದು ಕೆಲಸಕ್ಕಿಲ್ಲ ಅವರು. ಸರ್ ಹೊಟ್ಟೆ ನೋವು ಸರ್, ನಿನ್ನೆ ನಾನು ಬಜಲುಂಟು ತುಂಬ ತಿಂದೆ ಸರ್, ಏನು ಮಾಡಿದ್ರೂ ಆಗೋದಿಲ್ಲ. ನೀವು ನಿನ್ನೆ ಪತಂಜಿ ಕೊಟ್ರಿ ಸರ್, ಅದು ಎಂಥ ಗ್ಯಾಸ್ ಸರ್, ಹೇಳಿಕೊಂಡು ತಪ್ಪಿಸಿಕೊಳ್ಳೋದು. ಸಂಜೆ ಆಗುವಾಗ ವೇದಿಕೆಗೆ ಬಂದು ಅವರು ಕೊಡುವ ಕಾರ್ಯಕ್ರಮಗಳು, ನಾವೊಂದು ಲೆಕ್ಚರ್ ಆಗಿ ಕೂಡ ನಮಗೆ ಆ ಕ್ರಿಯೇಟಿವಿಟಿನೇ ಇರಲಿಲ್ಲ. ಅಂದರೆ ಊರಿನಲ್ಲಿ ಜನಗಳು ತಂಡೋಪತಂಡವಾಗಿ ಬರ್ತಾಯಿದ್ರು. ಇಗಳು ಅಲ್ಲಿ ಕೂತಿದಾರಲ್ಲ ಲಾಸ್ಟಿಗೆ NSSಲ್ಲಿ ಅವರ ತಮ್ಮ ಸುಬ್ರಹ್ಮಣ್ಯ ಅವರು, ನೀವು ಎಲ್ಲ ಇದ್ರಲ್ಲ. ಸೊ ನಾನಿದನ್ನೆಲ್ಲ ಯಾಕೆ ಹೇಳ್ತೇನೆಂದರೆ, ಈಗ ಯಾರೋ ಒಬ್ರು ಹೇಳಿದ್ರು ನಾವು ಕಾಲೇಜಿನಲ್ಲಿ ತುಂಬ ಎಂಜಾಯ್ ಮಾಡಿದ್ದೇವೆ, ಗೋಲ್ಡನ್ ಲೈಫ್ ಅಂತ ನಾನೇ ಹೇಳ್ತೇವೆ. ಆಗ ನಿಮಗೆ ಗೋಲ್ಡ್ ಅಂದರೆ ಗೊತ್ತಾಗೋದಿಲ್ಲ, ಅಂದರೆ ಮಜಾ ಮಾಡೋದು ಅಂತ ಇರ್ತದೆ. ಆದರೆ ಆಗಿನ ಮಜಾ ಮತ್ತು ಆಗಿನ ಅಧ್ಯಾಪಕರೊಂದಿಗೆ ಎಷ್ಟು ಮಜಾ ಮಾಡಿದರೂ ಕೂಡ AV ಕಣ್ಣು ನೋಡಿದರೆ ಸಾಕಿತ್ತು ನಿಮಗೆ, ಮತ್ತೆ ಎಂಥದ್ದು ಬೇಡ. ಅವರೆಂತ ಹೇಳ್ತಿರ್ಲಿಲ್ಲ. ನಾವು ವೇದವ್ಯಾಸರೆಲ್ಲ ಬರೀ ಸುಮ್ಮನೆ ಬಾಯಿ ಬೊಂಬಡಿ ಹಾಕಿ ನೀವು ಬೈತಿದ್ದೆವು, ಅವರು ಕಣ್ಣಲ್ಲೇ ಮಾತಾಡ್ತಿದ್ರು. ಯಾರಿಗೂ ಅವ್ರ ಕಣ್ಣನ್ನು ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರೂ ಹೇಳೋದು AV ನಾರಾಯಣರ ಕಣ್ಣು ನೋಡಿದರೆ ಸಾಕು, ಮತ್ತೆ ನಾವು ಮಾತಾಡಲಿಕ್ಕೆ ಇಲ್ಲ ಸರ್ ಅಂತ, ಅಲ್ವಾ ಸರ್? ಹಾಗಾಗಿ ಅಂದರೆ ಅವರು ಕಣ್ಣಿನಲ್ಲಿ ಚೆಂದ ಮಾತಾಡ್ತಿದ್ರು, ಅಂದರೆ ವಿದ್ಯಾರ್ಥಿಗಳನ್ನ ಅಳೀತಾ ಇದ್ದರು. ಮತ್ತು ಅದು ಯಾರು ಹೆಚ್ಚು ಬಾಂಡ್ ತಗೊಂಡವರು, ಬಾಂಡ್ ಪೇಪರು ನಿಜವಾಗಿ 100 ರೂಪಾಯಿ ಆಗಿದ್ದರೆ ಕಾಲೇಜಿಗೆ ತುಂಬ ದುಡ್ಡು ಬರ್ತಿತ್ತು ಬಾಂಡ್ ಪೇಪರಲ್ಲಿ. ಆದರೆ AV ನಾರಾಯಣರ ಬಾಂಡ್ ಪೇಪರಿಗೆ ದುಡ್ಡು ತಗೊಳ್ತಿರ್ಲಿಲ್ಲ. ಅಂದರೆ ಡಿಸಿಪ್ಲಿನಿಗೋಸ್ಕರ ಮಾಡ್ತಿದ್ದೆವು. ಈಗ ಸರ್ ಹೇಳಿದ ಹಾಗೆ ನೀವು ನಿಮ್ಮ ಕುಟುಂಬ ಸಮೇತ ಬಂದರೆ ಒಳ್ಳೆಯದಿತ್ತು. ಮೊನ್ನೆ ನಮ್ಮದೊಂದು ಇತ್ತು, ಅಲ್ಲಿ ಒಬ್ಬರು ಮೆಸೇಜ್ ಹಾಕಿದರು, ನಾವು ನಮ್ಮ ಕುಟುಂಬದೊಟ್ಟಿಗೆ ಅಂದರೆ ಗಂಡ ಅಥವಾ ಹೆಂಡತಿಯೊಟ್ಟಿಗೆ ಬರಬೇಕು. ಒಬ್ಬ ಹಾಕಿದ, ಖಂಡಿತ ಬೇಡ ಸರ್, ನನ್ನ ಹೆಂಡತಿಗೆ ನಿಮ್ಮ ಹತ್ರ ಮಾತಾಡೋದು ಗೊತ್ತಾದರೆ ಪ್ರಾಬ್ಲಮ್ ಆಗ್ತದೆ. ಇನ್ನೊಬ್ಬ ಹಾಕಿದ, ಹೌದು ಸರ್, ಯಾರಾದರೂ ಬಾಯಿ ಬಿಟ್ಟರೆ ನನಗೂ ಅವಳಿಗೆ ಸ್ವಲ್ಪ ಪ್ರೀತಿ ಇತ್ತು ಅಂತೇಳಿ ಹೇಳಿದರೆ. ಕಡೆಗೆ ನಾನು ಎಂತ ಹೇಳಿದೆ ಕೇಳಿದ್ರೆ, ಇರಲಿ ಸರ್, ಬನ್ನಿ ಸರ್, ಈಗ ಹೇಗಿದ್ರು ಮದುವೆ ಆಗಿದೆಲ್ಲ, ಏನು ಸಮಸ್ಯೆ ಇಲ್ಲ ಅಂತೇಳಿದೆ. ಕೊನೆಗೆ ಅವರೆಲ್ಲ ಅಂದರೆ ಅದು ಅಲ್ಲಿಗೆ ತಿಳಿಯಾಯಿತು. ಅಂದರೆ ಕುಟುಂಬದವರು ಬಂದರೆ ಈಗ ಅದಕ್ಕೇನು ತೊಂದರೆಗಳೇನಿಲ್ಲ. ಆ ಸಮಯದಲ್ಲಿ ಆ ಏಜಿನಲ್ಲಿ ಅದು ಕಾಮನ್ ಆಗಿ ನಡೀತಾ ಇರುವಂಥ ಫಿನೋಮಿನಗಳು. ಆಗ ನಮಗೆ ತಿಳುವಳಿಕೆ ಇರೋದಿಲ್ಲ, ಏನೇನೋ ನಡೀತಾ ಇರ್ತದೆ, ಅದು ಆಗ್ತಾ ಇರ್ತದೆ. ಅದನ್ನು ನಾವು ಯಾರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗುವಂಥ ವಿಷಯಗಳಲ್ಲ. ಆದರೆ ಟೋಟಲ್ ಆಗಿ ಹೇಳೋದಾದರೆ
ವಿದ್ಯಾರ್ಥಿ ಒಂದು ಸಂಬಂಧಗಳು, ಅದಕ್ಕೆ ಹಿರಿಯ ವಿದ್ಯಾರ್ಥಿ ಸಂಘ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲ ಮತ್ತೆ ಸೇರೋಣ. ಈಗ ಊಟ ಆದಮೇಲೆ ನನ್ನ ಪಾಠಕ್ಕೆ ನೀವು ತಯಾರಾಗಿ ಬರಬೇಕು. ಪಾಠ ಇದೆ, ಮೀಡಿಯನ್ ಮೋಡು ನೀವು ಚೆನ್ನಾಗಿ ಮಾಡಲಿಲ್ಲ, ಅದು ಕ್ವಶನ್ ಬಂದೇ ಬರ್ತದೆ. ಸೊ ಹಾಗಾಗಿ ಮೀಡಿಯನ್ ಮೋಡಿಗೆ ಕಿಶೋರ್ ಕುಮಾರಿಗೆ ನಾನು ನೋಟ್ಸ್ ಬರ್ಕೊಂಡು ಬರಲಿಕ್ಕೆ ಹೇಳಿದ್ದೇನೆ, ಎಂತ ಮಾಡ್ತಾನೋ ಗೊತ್ತಿಲ್ಲ. ಬಟ್ ನಾವು ಅದನ್ನು ಮಾಡೋಣ. ಅದರೊಟ್ಟಿಗೆ ನಾವು ಈ ಕಾಲೇಜಿನ ಅಧ್ಯಾಪಕರೊಂದಿಗೆ ನಾವು ಒಳ್ಳೆಯ ಸ್ನೇಹವನ್ನು ನೀವು ಬೆಳೆಸಿದ್ದೀರಿ. ನಾವು ಸೇರೋಣ. ನಾವು ಕಾಲೇಜಿಗೆ ಏನು ಕೊಡ್ತೇವೋ ಅಥವಾ ನಾವೇನು ಅದು ಅಗತ್ಯ ಅಲ್ಲ. ನಾವೆಲ್ಲರೂ ಕೂಡ ವೇದವ್ಯಾಸರು ಅವರ ಮನೆಯಲ್ಲಿ ಪೂಜೆ ಇರೋ ಕಾರಣ, ಹಾಗಾಗಿ ಪೌರೋಹಿತರನ್ನು ಬಿಡದೇ ಇದ್ದರೆ ಉಳಿದವರಿಗೆ ಊಟ ಲೇಟ್ ಆಗ್ತದೆ. ಹಾಗಾಗಿ ಪುರೋಹಿತರನ್ನು ನಾನು ಅವರಿಗೆ ಕಳಿಸಿಕೊಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿರುವ ನಿಮಗೆ ಅವ್ರ ಸಂಗಡ ಫೋಟೋ ಬೇಕಿತ್ತು, ನಂಗೆ ಗೊತ್ತಿಲ್ಲ, ಮತ್ತೆ ನೋಡುವ. ಬಟ್ ಟೋಟಲಿ ನಮ್ಮ ಕಾಲೇಜು ತುಂಬ ಬೆಳೆದಿದೆ. ಒಂದೆರಡು ವಿಷಯ ಕಾಲೇಜಿನ ಬಗ್ಗೆ ಹೇಳಿಬಿಡ್ತೇನೆ, ಸಾಧ್ಯ ಆದರೆ ಮತ್ತೆ ವಿಸಿಟ್ ಮಾಡ್ಬೋದೇನೋ. ಈ ಹಾಲ್ ನೀವಿರುವಾಗ ಇರಲಿಲ್ಲ, ಅಥವಾ ಎ ವಿ ಹಾಲ್ ಅಂತ ಅದು ಇರಲಿಲ್ಲ. ಎ ವಿ ಹಾಲ್ ಅಂತ ಹೇಳಿದ್ರೆ ಆಡಿಯೋ ವಿಜುವಲ್ ಹಾಲ್, ಅದು AC ಹಾಲ್. ನನ್ನ ಮನೆಯವರು ಬರುವಾಗ ಹೇಳಿದ್ದಾನೆ, ಆ ಹಾಲ್ ಬೇಕಾದ್ರೆ ತೊಗೊಳ್ಳಿ, ಅದಕ್ಕೆ ಚಾರ್ಜ್ ಜಾಸ್ತಿ, ಇದು ಚಾರ್ಜ್ ದೊಡ್ಡ ಹಾಲು, ಸ್ವಲ್ಪ ಚಾರ್ಜ್ ಕಡಿಮೆ ಇದಕ್ಕೆ ರೆಂಟ್ ಅಂತೆಲ್ಲ ಹೇಳಿದ್ದೇನೆ ತಮಾಷೆಗೆ. ಅದೇ ರೇಡಿಯೋ ಪಾಂಚಜನ್ಯ ಅಂಥೇಳಿ ನಮ್ಮದು ರೇಡಿಯೋ ಇದಿದೆ. ನೀವು ಹಾಡುವವರಿದ್ದರೆ ನೀವೇನು ದುಡ್ಡು ಕೊಡೋದು ಬೇಡ, ಬಂದರೆ ರೆಕಾರ್ಡ್ ಮಾಡ್ತೇವೆ. ಅಥವಾ ನೀವು ಕೃಷಿಕರಾದರೆ ಅಥವಾ ಬ್ಯಾಂಕ್ ಎಂಪ್ಲಾಯ್ ಆದರೆ, ಸರ್ ನೀವು ಹೇಳಿದ್ರಿ ನಮ್ಮ ಟ್ರೈನಿಂಗ್ ಮಕ್ಕಳಿಗೆ ನೀವು ರೇಡಿಯೋದಲ್ಲಿ ಕೂಡ ಬಂದು ಮಾತಾಡ್ಬೋದು. ಅಥವಾ ವಿಕಸನ TV ಅಂತಿದೆ, ಅದು ಕೂಡ ನೀವು ಅಲ್ಲಿ, ಅದು ಫುಲ್ ಫ್ಲೆಡ್ಜ್ಡ್ TV ಸೆಂಟರ್, ಅಲ್ಲಿ ರೆಕಾರ್ಡಿಂಗ್ ಆಗ್ತದೆ ಮತ್ತು ಅದರ ಪ್ರಸಾರವೂ ನಡೀತದೆ. ಸೊ ಇದು ಆಗಿದೆ. ಅದೇ ರೀತಿ BA BSc BCom ಅದೆಲ್ಲ ನೀವಿರುವಾಗಲೇ ಇದೆ. ಸೆಮಿಸ್ಟರ್ ಸ್ಕೀಮ್ ಇದೆ. ಈಗಾಗಲೇ ಹೇಳಿದಾಗ 2000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಕಾಲೇಜಿಗೆ ಮಣ್ಣಿನ ಗುಣ ಭಾಳ ಚೆನ್ನಾಗಿದೆ. ನಾನು ನಿನ್ನೆ ಕೂಡ ಅದನ್ನು ಉಲ್ಲೇಖ ಮಾಡಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಲಿಕ್ಕೆ ಮಾಡ್ತಾ ಇದ್ದೇವೆ. ಮೊನ್ನೆ 22-23 ಇದು ಅಟಾನಮಸ್ ಕಾಲೇಜ್ ಆಗಿದೆ. ಹಾಗಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅಟೋನಮಸ್ UGCಯಿಂದ ಅಟೋನಮಸ್ ಪಡ್ಕೊಂಡಿದ್ದೇವೆ. ನಾವೇ ಸಿಸ್ಟಮನ್ನು ರನ್ ಮಾಡಬೇಕು. ಹಾಗಾಗಿ ನನಗೆ ಒಂದು ಖುಷಿ ಇದೆ, ನನ್ನ ದೇವರು ಬರೆದಂಥ ಹಣೆ ಬರ ಒಳ್ಳೆದಿತ್ತು ಅಂತ ನಾನು ಅಂದ್ಕೊಳ್ತೇನೆ. 2000 ಇಸ್ವಿಯಲ್ಲಿ PUC ಮತ್ತು ಡಿಗ್ರಿ, ನೀವೆಲ್ಲ ಇರುವಾಗ ಡಿಗ್ರಿ PUC ಒಟ್ಟಿಗಿತ್ತು. ನಿಮ್ಮದು ಲಾಸ್ಟ್ ಬಟ್ 1 ಬ್ಯಾಚ್ 2001ರಿಂದ PUC ಮತ್ತು ಡಿಗ್ರಿ ಸಪರೇಟ್ ಆಯಿತು. ಸಪರೇಟ್ ಆಗುವಾಗ ಇಲ್ಲಿಂದ ಅಧ್ಯಾಪಕರನ್ನು ಮನೆ ವಿಭಾಗ ಆದಾಗೆ ಡಿವೈಡ್ ಆದಾಗೆ ಮಾಡಿದರು. ನಮ್ಮನ್ನು ಅಲ್ಲಿ ಕಳಿಸಿದರು. ಅಲ್ಲಿ ಹೋದವರಲ್ಲಿ ಸೀನಿಯರ್ ಯಾರು, ಅವರು ಪ್ರಿನ್ಸಿಪಾಲ್ ಆಗಬೇಕು ಅಂತ ಆದೇಶ ಆಯಿತು. ಆ ಚಾನ್ಸ್ ನನಗೆ ಬಂತು. ಆದರೆ ನನಗೆ ನಡೆಸಲಿಕ್ಕೆ ತುಂಬ ಸುಲಭ ಆಗಿದ್ದು ನಿಮ್ಮಂಥ ವಿದ್ಯಾರ್ಥಿಗಳಿಂದ ಮತ್ತು ಈ NSS ಅಲ್ಲಿ NCCಯಲ್ಲಿ ಪಡೆದುಕೊಂಡಂತಹ ಆ ಒಂದು ಏನು ನಾನು ನಿಮ್ಮೊಟ್ಟಿಗೆ ಪಡೆದುಕೊಂಡಂಥ ಒಂದು ಅನುಭವ ನನಗೆ ಏನು ತೊಂದರೆ ಆಗದೆ 2011ರವರೆಗೆ ನಾನು ಅಲ್ಲಿ PUCಯಲ್ಲಿ ನಾನು ಪ್ರಿನ್ಸಿಪಾಲ್ನಾಗಿ ಕೆಲಸ ಮಾಡಿದೆ. ನನ್ನೊಟ್ಟಿಗೆ ಮನಮೋಹನ್ ಅಲ್ಲಿದ್ದರು. ಆಗ ನಾನು ಪುನಃ ಇಲ್ಲಿ ಉಪದ್ರಕ್ಕೆ ಇಲ್ಲಿ ಬಂದು ಕೂತಿದ್ದೇನೆ. ಹಾಗಾಗಿ ಅಂದರೆ ಅಲ್ಲಿ ನಮಗೆ 350 ಸ್ಟ್ರೆಂತ್ ಇತ್ತು. ನಾನು ಕಾಲೇಜನ್ನು ಬಿಟ್ಟು ಇಲ್ಲಿಗೆ ಬರುವಾಗ 2300 ಮಾಡಿ ಬಂದಿದ್ದೇವೆ. ಆ ಹೆಮ್ಮೆ ನಮಗಿದೆ. ಅಂದರೆ PUCಯಲ್ಲಿ ಸೈನ್ಸಲ್ಲಿ 1 ಬ್ಯಾಚ್ ಇತ್ತು, ನಾವು 9 ಬ್ಯಾಚ್ ಮಾಡಿದ್ದೇವೆ. ಕಾಮರ್ಸಲ್ಲಿ 4 ಬ್ಯಾಚ್ ಮಾಡಿದ್ದೇವೆ. ಈಗಲೂ ಅದು ನಡೀತಾ ಇದೆ. ಫೌಂಡೇಶನ್ ನಾವು ಬೈಫರ್ಕೇಷನ್ ಆದಾಗ ರಾಧಾಕೃಷ್ಣ ಭಕ್ತರಿದ್ದರು, ಹಿರಿಯ ವಿದ್ಯಾರ್ಥಿ, ಅವರು ನಮಗೆ ತುಂಬ ಮಾರ್ಗದರ್ಶನ ಮಾಡಿ ಅದನ್ನು ಬೆಳೀಲಿಕ್ಕೆ ಬಿಟ್ಟರು. ಏವೆನಾಡ್ರು ಆಗ ಇಲ್ಲಿ ಡಿಗ್ರಿಯಲ್ಲಿದ್ದರು, ನಮಗೆ ತುಂಬ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದರು. ಹಾಗೆ ಈ ಕಾಲೇಜು ಡಿಗ್ರಿ ಆದಮೇಲೆ ಎಲ್ಲರೂ ಹೆದರಿಕೆ ಇತ್ತು. ಟೋಟಲ್ ಸ್ಟ್ರೆಂತ್ 2500. ಆಗ ಡಿಗ್ರಿ PUC ಆಚೆಗೆ ಹೋದರೆ ಮತ್ತೆ ಇದು ವೀಕ್ ಆಗ್ತದೆ. ಇಲ್ಲ, ಇದು ಕೂಡ ಮೇಲೆ ಬಂತು. ಇಲ್ಲಿ ಕೂಡ 2000 ಇದೆ, ಅಲ್ಲಿ ಕೂಡ 2000 ಇದೆ, ಅಲ್ಲಿ ಒಂದು 1800ರಿಂದ 2000 ಇದೆ. ಒಟ್ಟಿಗೆ ಕ್ಯಾಂಪಸ್ಸಲ್ಲಿ ಪ್ರತಿದಿನ 7500 ವಿದ್ಯಾರ್ಥಿಗಳು ಬರ್ತಾರೆ. ಈ ವಿದ್ಯಾರ್ಥಿ ಸಮುದಾಯ ಇಲ್ಲಿ 7500 ಇದ್ದಾರೆ. ಹಾಗಾಗಿ ಬೇಕಾದ ಕಾಲಕ್ಕೆ ತಕ್ಕ ಹಾಗೆ ನಾವು ಇಲ್ಲಿ ಡೆವಲಪ್ಮೆಂಟ್ಸ್ಗಳನ್ನು ಆಡಳಿತ ಕಮಿಟಿ ಮಾಡ್ತಾ ಇದೆ. ಅದು ನಿಮಗೆ ಗೊತ್ತಿರಲಿ, ಇಲ್ಲಿ ಯಾವುದೇ ರೀತಿಯ, ಮೊನ್ನೆ ನಾನು ಮಾತಾಡುವಾಗ ಹೇಳಿದೆ, ಒಂದು ಶಿಶು ಮಂದಿರದ ವಿಷಯವನ್ನು ಚೈತ್ರ ಅವರಿಗೆ ಹೇಳಿದೆ. ಶಿಶು ಮಂದಿರವನ್ನು ನಡೆಸ್ತಾ ಇದ್ದೇವೆ. ವರ್ಷಕ್ಕೆ 3,000 ರೂಪಾಯಿ, 1 ತಿಂಗಳ ಇದಾಗೋದಿಲ್ಲ. ಬೆಂಗಳೂರಿಗೆ ಅದೇ ಶಿಶು ಮಂದಿರಕ್ಕೆ ಹೋದರೆ ನೀವು 50,000 ಕಟ್ಟಬೇಕು ಅಥವಾ 30,000 ಕಟ್ಟಬೇಕು. ಆದರೆ ವಿದ್ಯಾವರ್ಧಕ ಸಂಘ ಆ ಶಿಶು ಶಿಕ್ಷಣ ಸರಿಯಾಗಿ ಸಿಕ್ಕಿದರೆ ಮುಂದಿನ ಪ್ರಜೆಗಳು ಒಳ್ಳೆಯದಾಗ್ತಾರೆ ಹೇಳೋದನ್ನು ಮನಗಂಡು ಫ್ರೀಯಾಗಿ ಮಧ್ಯಾಹ್ನ ಊಟ ಇದೆ, ಬೆಳಗ್ಗೆ ತಿಂಡಿ ಇದೆ,
ಮತ್ತು ನಮ್ಮ ಕಾಲೇಜಲ್ಲಿ ಕೂಡ ಫೀಸ್ ಎಷ್ಟಿದೆ? ನೀವಿರುವಾಗ 10,000 8,000 ಇತ್ತು, ಈಗ 24,000 ಇದೆ. 4,000 4-5 ಸಾವಿರ ಇದ್ದದ್ದು ಈಗ 24,000 BComಗೆಲ್ಲ. ಆದರೆ ಅದೇ ನೀವು ಮಂಗಳೂರಿಗೆ ಹೋದರೆ 60,000 ಇದೆ. BCAಗೆ 1 ಲಕ್ಷ ಚಿಲ್ಲರೆ ಇದೆ. ನಮ್ಮಲ್ಲಿ 35,000 ರಿಂದ 40,000 ಇದೆ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಆಡಳಿತ ಮಂಡಳಿ ದುಡ್ಡು ಮಾಡುವ ಉದ್ದೇಶ ಈ ಆಡಳಿತ ಮಂಡಳಿಯಲ್ಲಿ ಇಲ್ಲ. ಇಲ್ಲಿ ಸಮಾಜಕ್ಕೆ ಏನಾದರೂ ಕೊಡಬೇಕು, ಒಳ್ಳೆಯವರನ್ನು, ಒಳ್ಳೆಯ ವಿದ್ಯಾರ್ಥಿ, ಬಡ ವಿದ್ಯಾರ್ಥಿಗಳು ಬರಬೇಕು. ನಮಗೆ ದುಡ್ಡು ಬೇಕು ನಿಜವಾಗಿ. ನಾವು ಕೊಡುವ ಸಂಬಳ ಅಧ್ಯಾಪಕರಿಗೆ ತುಂಬ ಕಡಿಮೆ ಇದೆ. ಹಾಗಂತೇಳಿ ಎಲ್ಲಿಂದ ಕೊಡೋದು? ನಿಮ್ಮಿಂದ ಬಂದ ಹಣವನ್ನೇ ನಾವು ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅಧ್ಯಾಪಕರಿಗೆ ಕೊಡುವ ಸಂಬಳ ಕಡಿಮೆ ಆದರೂ ಅಥವಾ ಜಾಸ್ತಿ ಮಾಡಬೇಕು ಅಂತೇಳಿ ಮಕ್ಕಳಿಗೆ ಜಾಸ್ತಿ ಮಾಡುವಂಥ ಉದ್ದೇಶವನ್ನು ವಿದ್ಯಾವರ್ಧಕ ಸಂಘ ಹೊಂದಿಲ್ಲ. ಆದರೆ ಅಧ್ಯಾಪಕರು ನಮ್ಗೆ ಗೊತ್ತಿಲ್ಲ, ಇಲ್ಲ ನಾವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇವೆ ಅಂತ. ನಮ್ಮಲ್ಲಿ 100ಕ್ಕೂ ಹೆಚ್ಚು ಅಧ್ಯಾಪಕರಿದ್ದಾರೆ. ಅದರಲ್ಲಿ 60 ಅಧ್ಯಾಪಕರು ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು. 60 ವಿದ್ಯಾರ್ಥಿ. ಈಗ ಮನಮೋಹನ್ ನೋಡಿ ನೀವು, ಅವ್ರು ಎಷ್ಟು ವರ್ಷನ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವರಿಗೇನು ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇಲ್ಲ. ಆದರೆ ಕಾಲೇಜಿನ ಬಗ್ಗೆ ಅಭಿಮಾನ, ಎಲ್ಲೋ ಬಿಟ್ಟು ಹೋಗ್ಲಿಕ್ಕೆ ಅಂತ ಒಂದು ಸಲ ಹೊರಟಿದ್ರು, ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ, ವಾಪಸ್ ಬಂದರು. ಅಂದರೆ ಆ ಅಟ್ಯಾಚ್ಮೆಂಟ್ ಅದು ಇನ್ನೂ ಇದೆ. ಇವತ್ತು ನೀವೇನು ನಮಗೆ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀರೋ, ನಮ್ಮನ್ನು ಡೆವಲಪ್ ಮಾಡ್ತೀರೋ, ಆ ಅಟ್ಯಾಚ್ಮೆಂಟ್ ಇಲ್ಲಿ ಸಿಗುವಷ್ಟು ಸಿಟಿ ಕಾಲೇಜುಗಳಲ್ಲಿ ಸಿಗೋದಿಲ್ಲ. ಅದನ್ನು ನಾವು ಅನುಭವಿಸಿದ್ದೇವೆ. ಹಾಗಾಗಿ ವಿದ್ಯಾವರ್ಧಕ ಸಂಘ ಮತ್ತು ಈ ಕಾಲೇಜು ತನ್ನದೇ ಆದ ಛಾಪನ್ನು ಇಟ್ಟುಕೊಂಡು ಈಗಲೂ ಹಾಗೆ ಎಲ್ಲೇ ಹೋಗಲಿ ನಮ್ಮ ಯೂನಿವರ್ಸಿಟಿ ಕಾಂಪಿಟೀಷನ್ಗೆ ನಮ್ಮ ಮಕ್ಕಳು, ಈಗ ಮೊದಲೇ ಹೆಸರು ನೇತೃತ್ವ ಇತ್ತು, ಈಗ ಮನಮೋಹನ್ ಫೈನ್ ಆರ್ಟ್ಸಲ್ಲಿದ್ದಾರೆ. ಅವರು ತುಂಬ ಮಕ್ಕಳನ್ನ ಎನ್ಕರೇಜ್ ಮಾಡಿ ಅದೇ ಥರ ಅವರ ತಂಡ ಇದೆ, ಮಾಡ್ತಾ ಇದ್ದೇವೆ. ಎಲ್ಲಿ ಹೋದರೂ ಪ್ರೈಸ್ ಪಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಉದ್ದೇಶವೇ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ. ಈ ಹಿನ್ನೆಲೆಯಲ್ಲಿ ಕಾಲೇಜರು ಇದಾಗ್ತಾ ಇದೆ. ಅದೇ ರೀತಿ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ನಾನು ಮೊದಲೊಂದು ಸ್ವಲ್ಪ ಸಮಯ ನಾನು ಇದಕ್ಕೆ ಹೋದೆ, ಎಲ್ಲಿಗೆ, ಸ್ವಲ್ಪ ಉಪ್ಪಿನಂಗಡಿಗೆ ಹೋದೆ. ಗೌರ್ಮೆಂಟ್ ಆದೇಶ 2020ರಲ್ಲಿ ಪುನಃ ನನ್ನನ್ನು ಇಲ್ಲಿ ಡಿಗ್ರಿಯ ಪೀಟರ್ ವಿಲ್ಸನ್ ರಿಟೈರ್ಡ್ ಆಗುವಾಗ ನನ್ನನ್ನು ಇಲ್ಲಿ ಪ್ರಿನ್ಸಿಪಾಲರ್ನಂಗೆ ಮಾಡಿದರು. ಮತ್ತೆ ಪುನಃ ಈ ಒಂದು ಈ ಸಂಸ್ಥೆಯ ಚುಕ್ಕಾಣಿ ಹಿಡಿಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇಲ್ಲಿ ಕೂಡ ಧೈರ್ಯ ಏನಂತ ಹೇಳಿದ್ರೆ, ನಿಮ್ಮಂಥ ವಿದ್ಯಾರ್ಥಿಗಳೊಡನೆ ಬೆರೆತು, ಸಮಾಜದಲ್ಲಿ ಬೆರೆತು, ನನಗೆ ಸಾರ್ವಜನಿಕರ ಸಹಕಾರ ಇದೆ, ವಿದ್ಯಾಲಯದ ಸಹಕಾರ ಇದೆ ಹೇಳುವ ನಿಟ್ಟಿನಲ್ಲಿ ಬೆಳೀಲಿಕ್ಕಾಯಿತು. ಹಾಗಾಗಿ ನಿಮ್ಮಿಂದಾಗಿ ನಾನು ಬೆಳೆದಿದ್ದೇನೆ. ಹಾಗಾಗಿ ನೀವು ಹೇಳ್ಬೋದು, ನಿಮ್ಮ ಪಾಠದಿಂದ, ನಿಮ್ಮ ಇದನ್ನು ನೀವು ನಮಗೆ ಆಗಾಗ ಹೇಳಿದ್ರಿ, ನಾವೆಲ್ಲ ಬೆಳೆದಿದ್ದೇವೆ ಸರ್ ಅಂಥೇಳಿ. ಆದರೆ ಅದು ರಿವರ್ಸ್ ಇದೆ. ಏನಂತ ಹೇಳಿದ್ರೆ, ನೀವು ಆ ಸಮಯದಲ್ಲಿ ನಮಗೆ ಕೊಟ್ಟಂಥ ಸಪೋರ್ಟ್ಗಳು ಅಥವಾ ತರಗತಿಗಳು ಕೊಟ್ಟಂಥ ಕೀಟಲೆಗಳು ನಮಗೇನಾಗ್ತದೆ ಅಂತ ಹೇಳಿದ್ರೆ, ಅದನ್ನು ಓವರ್ಕಮ್ ಮಾಡಲಿಕ್ಕೆ ನಮಗೆ ದಾರಿಯನ್ನು ಕೊಡ್ತದೆ. ಯಾವಾಗಲೂ ಮನುಷ್ಯ ತುಂಬ ಸುಖಿಯಾಗಿದ್ದರೆ ಅವನಿಗೇನು ಅನಿಸೋದೇ ಇಲ್ಲ. ಯಾರು ಕಷ್ಟದಲ್ಲಿ ಮೇಲೆ ಬರ್ತಾನೋ ಅವನಿಗೆ ಸುಖ ಬಂದಾಗ ಅದು ಗೊತ್ತಾಗ್ತದೆ ಏನು ಕಷ್ಟ ಅಂತ. ಹಾಗೆ ನಾವು ಕೂಡ ಕಷ್ಟದಲ್ಲಿ ನಿಮ್ಮೊಟ್ಟಿಗೆ ಸೆಣಸಾಡಿದ್ದೇವೆ. ಕ್ಯಾಂಪ್ಗಳಲ್ಲಿ ಬಾಯಿಗೆ ಪೇಸ್ಟ್ ಹಾಕೋದು, ಅದನ್ನು ಹಿಡ್ಕೊಂಡು ಬರೋದು, ಹಾಕಿಲ್ವಾ? ಹಾಕಿದ್ದಾರೆ. ಅದೆಲ್ಲ ನಾವು ಹಿಡಿದಿದ್ದೇವೆ. ನಾನು ವೇದವ್ಯಾಸರು ರಾತ್ರಿ ಕಾಯೋದು, ಯಾರು ಹೇಳ್ತಾರೆ ಇವರೆಲ್ಲ ಹೀಗೆ ಮುಸ್ಕಾಕಿಕೊಂಡು ಹೋಗೋದು, ಆಯ್ತಲ್ಲ, ಕೊನೆಗೆ ಸಿಕ್ಕಿ ಬೀಳೋದು ಬೇರೆ ಪಾಪ. ಆಗ ಯಾರೋ ಹೇಳಿದ್ರಲ್ಲ, ಅದೇ ರೀತಿ ಸಂದರ್ಭಗಳು ಇರ್ತದೆ. ಆದರೆ ಆ ಸಮಯದಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೇವೆ, ಎಷ್ಟು ನಿಮ್ಮೊಟ್ಟಿಗೆ ಮಿಂಗಲಾಗ್ತೇವೆ, ಅದು ನಮ್ಮನ್ನು ಬೆಳೆಸ್ತಾ ಇರ್ತದೆ. ನಮಗೆ ಗೊತ್ತಿಲ್ಲದೆ ನಾವು ಬೆಳೀತಾ ಇರ್ತೇವೆ. ಹಾಗಾಗಿ ನಮ್ಮ ಬೆಳವಣಿಗೆಯಲ್ಲಿ ಅಧ್ಯಾಪಕರನ್ನ ಗುರುತಿಸಲಿಕ್ಕೆ ಕಾರಣ ವಿದ್ಯಾರ್ಥಿಗಳಿಂದ ನಾವು ಬೆಳೀತೇವೆ. ಹಾಗಾಗಿ ನೀವೆಲ್ಲರೂ ಭಾಳ ಏನೂ ಇಲ್ಲದೆ ಗಲಾಟೆಯಲ್ಲಿ ಕೂತ್ಕೊಂಡ್ರೆ, ನಾನೀಗ ಸತ್ಯ ಹೇಳಬೇಕು, ನಾನು ಮೊನ್ನೆ ಇವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ, ನಿಮಗೂ ಇದನ್ನು ಶೇರ್ ಮಾಡ್ತೇನೆ. ಈಗ ಕಾಲೇಜನ್ನು ರನ್ ಮಾಡೋದು ಭಾಳ ಸುಲಭ. ಈಗ ಮಕ್ಕಳು ಗಲಾಟೆ ಇಲ್ಲ. ಇಲ್ಲದಿದ್ರೆ ಈ ಫಸ್ಟ್ ಅವರ್ ಆದ ಕೂಡ ಸೆಕೆಂಡ್ ಅವರ್ ಫ್ರೀ, ಯಾರಿಗೆ ಹೊಡೆಯುವುದು ಅಂತ ಮೊದಲು ಆಲೋಚನೆ ಮಾಡ್ತಿದ್ರು. ಇವತ್ತು ಯಾರನ್ನು ಕರ್ಕೊಂಡು ಹೋಗಿ ಹೊಡೆಯುವುದು ಅಂತ, ಅಥವಾ ಏನಾದ್ರು ಜಗಳ, ಏನೋ ಒಂದು. ಈಗ ಮಕ್ಕಳಿಗೆ ಪುರ್ಸತ್ತೇ ಇಲ್ಲ. ಕ್ಲಾಸ್ ಬಿಟ್ಟ ಕೂಡಲೇ ಮೊಬೈಲಲ್ಲಿ ಎಂತ ಬರ್ತದೆ ನೋಡಲಿಕ್ಕೆ. ಸೊ ಹಾಗಾಗಿ ಅವೇ ಕೂಡಲೇ ಓಡುವುದೇ ಎಲ್ಲಿಗೆ, ಅವರ ಮೊಬೈಲ್, ಇದು ಬೈಕ್ ಸ್ಟ್ಯಾಂಡಿಗೆ, ಅಲ್ಲಿ ಮೊಬೈಲ್ ಇರ್ತದಲ್ಲ. ಈಗ ಅಷ್ಟು ಚೇಂಜಸ್ ಆಗಿದೆ. ನನಗೆ ಗೊತ್ತಿಲ್ಲ 25 ವರ್ಷದ ನಂತರ ಈಗ ಕಲಿಯುವ ವಿದ್ಯಾರ್ಥಿಗಳು ಈ ರೀತಿ ಮನೋಭಾವದಲ್ಲಿ ಬರ್ತಾರಾ ಇಲ್ಲವೋ ಗೊತ್ತಿಲ್ಲ. ಅಂದರೆ ಅಷ್ಟು ಬದಲಾವಣೆ ಆಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ, ಅಂದರೆ ಅಟ್ಯಾಚ್ಮೆಂಟ್. ಆದರೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡೋದು, ಅವರನ್ನೇ ಕೂರಿಸೋದು, ಅವರನ್ನು ಮಾಡ್ತಾ ಇದ್ದೇವೆ. ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಆದರೂ ಕೂಡ ಎತ್ತ ಹೋಗ್ತದೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಮಾತಾಡೋಣ, ಮತ್ತು ಕ್ಲಾಸಲ್ಲಿ ಸ್ವಲ್ಪ ಮಜಾ ಮಾಡೋಣ. ಒಂದಿಷ್ಟು ಮೀನೆಲ್ಲ ನೆನಪುಂಟಲ್ಲ, ಮೀನಂದರೆ ನೀವು ಅಂಗಡಿಯಿಂದ ತರೋ ಮೀನಲ್ಲ. ಸೊ ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷ ಮಾತ್ರ ಊಟ ಮಾಡೋಣ. ಊಟದ ಅರೇಂಜ್ಮೆಂಟ್ ಆಗಿದೆಯಲ್ಲ, ಎಲ್ಲ ಮಾಡಿದ್ದಾರೆ ನೋಡಿ. ನನಗೆ ತುಂಬ ನವೀನ್ ಆಗಿರ್ಬೋದು, ಮತ್ತು ಕಿಶೋರು, ಎಲ್ಲರೂ ನೀವೆಲ್ಲ ಸೇರಿಕೊಂಡು, ಚೈತ್ರ ಇವರೆಲ್ಲ ಮೊನ್ನೆ ಬಂದು ಮಾತಾಡಿದರು ಮತ್ತು ಒಳ್ಳೆ ರೀತಿಯಲ್ಲಿ ಅರೇಂಜ್ ಮಾಡಿದ್ದೀರಿ. ನಿಮ್ಮ ಬ್ಯಾಚಲ್ಲಿ ಒಟ್ಟಿಗೆ ಇದ್ದದ್ದು 80 ಜನ. ನೆಕ್ಸ್ಟ್ ಬರುವಾಗ ನೀವು ಎಲ್ಲ 80 ಜನರು
ಬರುವ ಹಾಗೆ ಪ್ರಯತ್ನಗಳನ್ನು ಮಾಡಿ, ಯಾರೋ ಒಬ್ಬಿಬ್ಬರು ಏನಾದರೂ ತೊಂದರೆ ಆಗಿದ್ದರೆ ತೊಂದರೆ ಇಲ್ಲ, ಆದರೆ ಬರುವ ಹಾಗೆ ಪ್ರಯತ್ನ ಮಾಡಿ. ಹಾಂ 80+80 ಅಲ್ಲ, ಮೊನ್ನೆ ಪುಳ್ಳಿ ಎಲ್ಲ ಬಂದಿದ್ರು ಅಲ್ಲಿ. ಹಾಂ, ಹಾಗಾಗಿ ಪುಳ್ಳಿ ನಿಮ್ಗೆ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಇನ್ನು ಸ್ವಲ್ಪ ಲೇಟ್ ಉಂಟು. ಆಗಿದ್ದಾರಾ? ಅತ್ತೆ ಆಗಿದ್ದಾರಾ? ಹಾಂ, ಎಸ್. ಹಾಗಿದ್ರೆ ಸೊಸೆ ಕರ್ಕೊಂಡೇ ಬನ್ನಿ. ಅಲ್ಲ, ಅತ್ತೆಗೂ ಸೊಸೆಗೆ ಹೇಗುಂಟು ಅಂತ ನೋಡುವ ಸಂಬಂಧ. ಹಾಗಾಗಿ ಹಾಂ, ಅಳಿಯ, ಹಾಂ ಸರಿ ಸರಿ, ನೋಡುವ ಹೇಗಿದ್ದಾರೆ ಅಳಿಯ. ಅಳಿಯ ಅತ್ತೆ ಮಾತು ಕೇಳ್ತಾ ಇದ್ದಾರಾ ಅಥವಾ ಅತ್ತೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರಾ ಅಂತೇಳಿ. ಸೊ ವಿಲ್ ಟೇಕ್ ಕೇರ್. ಹಾಗಾಗಿ ನಾವು ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮತ್ತೆ ಮಾಡೋಣ. ಪ್ರತಿ ವರ್ಷ ಒಂದು ಡೇಟನ್ನು ಫಿಕ್ಸ್ ಮಾಡಿ ಇವತ್ತು ಕೂತ್ಕೊಂಡು ಆ ಡೇಟಿಗೆ ಬನ್ನಿ. ಅಂದರೆ ಮತ್ತೆ ಪುನಃ ಇವರು ಆ ದಿವಸ ಈ ದಿವಸ ಅಂತ ಹೇಳೋ ಕ್ರಮ ಇಲ್ಲ. ಈಗ ನಮ್ಮದೆಲ್ಲ ಕೆಲವು ಮೀಟಿಂಗ್ಗಳಿದೆ, ಪ್ರತಿ ತಿಂಗಳ 3ನೇ ಶನಿವಾರ 2ನೇ ಭಾನುವಾರ ಈ ಥರ ಇರ್ತದೆ. ಅದೇ ರೀತಿ ಪ್ರತಿ ವರ್ಷ ಇಂಥ ಡೇಟಿಗೆ ನಾವು ಸಮ್ಮಿಲನ ಆಗುವಂಥದ್ದು ಅಂತ ಮಾಡಿದರೆ ಒಂದು ದಿವಸ ಹರಟೆ ಹೊಡೆದು ಹೋದರೆ ಒಂದು ಒಳ್ಳೆಯ ಬೆಳವಣಿಗೆಯೂ ಆಗ್ತದೆ. ಮತ್ತು ನಾನು ಕೇಳ್ತಾ ಇರೋದು, ಜೀವನದಕ್ಕೆ ಏನಿದೆ? ನಾವಿಷ್ಟು ದುಡಿತೇವೆ, ಜೀವನದಲ್ಲಿ ಏನಿದೆ ಹೇಳಿ ನೋಡುವ. ನನಗೆ ಜೀವನದಲ್ಲಿ ನನಗೆ ಅನಿಸುವಂಥದ್ದು, ನಾವು ಹೋದಲ್ಲಿ ಬಂದಲ್ಲಿ ನಮ್ಮ ಒಂದು ಫ್ರೀ ಮಾತಾಡ್ತೇವಲ್ಲ, ಅದೇ ಸಂತೋಷವಾಗಿದ್ರೆ ಅದೇ ಜೀವನ. ಅದಕ್ಕಿಂತ ಹೆಚ್ಚಿಗೆ ನಾವು ಏನೂ ಇಲ್ಲ. ದುಡ್ಡು ಯಾರೇ ದುಡಿಲಿ, ಎಷ್ಟೇ ದುಡಿಲಿ, ಹೇಗೇ ದುಡಿಲಿ, ಅದು ನಮ್ಮೊಟ್ಟಿಗೆ ಬರೋದೇ ಇಲ್ಲ. ಆದರೆ ಈ ಅಧ್ಯಾಪಕರಿಗೆ ಅದೊಂದು ಒಳ್ಳೆಯ ಅವಕಾಶ. ಯಾಕಂತ ಹೇಳಿದ್ರೆ ಆದವರಿಗೆ ಈ ಒಂದು ಅವಕಾಶ ಸಿಕ್ಕಿದಷ್ಟು ಬೇರೆ ಜಾಬಿಗೆ ಹೋದವರಿಗೆ ಸಿಗೋದಿಲ್ಲ. ನಮಗೆ ನಮ್ಮ ಮಕ್ಕಳ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತದೆ. ಹೆಚ್ಚು ಮಕ್ಕಳನ್ನು ಹೊಂದಿರುವವರು ಯಾರು ಅಂತ ಕೇಳಿದ್ರೆ ಅಧ್ಯಾಪಕರು. ಹಾಗಾಗಿ ಅಲ್ವಾ, ಕರೆಕ್ಟ್. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋಣ. ಹಾಗಾಗಿ ನಮ್ಮೊಟ್ಟಿಗೆ ಹಿರಿಯ ವಿದ್ಯಾರ್ಥಿ ಸಂಘ ಕೈ ಜೋಡಿಸ್ತದೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಹೋಗೋಣ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ, ಗೌರವಕ್ಕೆ ಮತ್ತು ನೀವು ಆಡಿದಂಥ ಮಾತುಗಳಿಗೆ ನಾವು ಚಿರಋಣಿಗಳಾಗಿರ್ತೇವೆ. ಮತ್ತು ನಾವು ನಿಮಗೆ ಋಣಿಗಳಾಗೋಕ್ಕಿಂತ ಅವ್ರು ಹೇಳಿದ್ರಲ್ಲ, ನಾವೊಂದು ಗುರು ಋಣವನ್ನು ತೀರಿಸಬೇಕು. ಯಾಕಂದರೆ ಜಾತಕದಲ್ಲಿ ಗುರುದೋಷ ಇದೆ ಅಂತ ಆದರೆ ನೀವು ಬಂದು ನಮ್ಮ ಕಾಲು ಹಿಡಿಲೇಬೇಕು. ಅಂದರೆ ನನ್ನದೇ ಕಾಲು ಹಿಡೀರಿ ಅಂತಲ್ಲ. ಈಗ ಹೇಳುವಾಗ ಗುರುದೋಷ ಇದ್ದಲ್ಲಿ, ಈಗ ಕೆಲವರು ಏನು ಮಾಡ್ತಾರೆ ಕೇಳಿದ್ರೆ, ಸ್ವಾಮಿಗಳು ಇದ್ದರೆ ಅವರ ಹತ್ರ ಪರಿಕರ್ಮಿಯಾಗಿ ಕಳಿಸಿಬಿಡ್ತಾರೆ. ಮಗ ಹೋಗು 1 ವರ್ಷ ಸ್ವಾಮೀಜಿ ಹತ್ರ ಕೆಲಸ ಮಾಡಿ ಬಾ ಅಂತ. ಯಾಕಂದರೆ ಅಲ್ಲಿ ಪರಿಚಾರಕರ ಕೆಲಸ ಮಾಡಿದ್ರೆ ಗುರು ಸೇವೆ ಆಗ್ತದೆ ಅಂತ. ಇಲ್ಲಿ ಗುರು ಸೇವೆ ಅಂದರೆ ಏನಿಲ್ಲ. ನಾನು ಹೇಳೋದು, ಗುರುಗೆ ಯಾವತ್ತಾದರೂ ನೀವು ನಿಂದನೆ ಮಾಡಿದ್ದಿದ್ರೆ ಅದು ನಿಮಗೆ ಶಾಪವಾಗಿ ಖಂಡಿತ ಬರ್ತದೆ. ಅದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಹಾಗಾಗಿ ಆ ಶಾಪ ನಾನು ಕೊಟ್ಟದ್ದು ಬರ್ಬೋದು, ಇನ್ನೊಬ್ಬರು ಕೊಟ್ಟದ್ದು ಬರ್ಬೋದು. ನಾವು ನಿಮಗೆ ಅದು ಶಾಪವಾಗಿ ಬರ್ತದೆ ಅಂತ ಗೊತ್ತಿರೋದಿಲ್ಲ. ಈಗ ನಾನು ಕೂಡ ತಪ್ಪಿ ನನ್ನ ಗುರುಗಳಿಗೆ ಬಾಯಿ ಮಾತಲ್ಲಿ ಏನಾದ್ರು ಹೇಳಿಬಿಟ್ರೆ ಅದು ನನಗೆ ಒಂದು ದಿವಸ ಶಾಪವಾಗಿ ನನ್ನನ್ನು ಕಾಡಿಸ್ಬೋದು. ಹಾಗಾಗಿ ನಾವು ಗುರು ದೆಸೆಯಲ್ಲಿರುವಾಗ ಏನು ಮಾಡ್ತೇವೆ, ಆದರೆ ಹಾಗಂತೇಳಿ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ನಾವು ನಿಮ್ಮನ್ನು ಮನ್ನಿಸ್ತಾ ಇರ್ತೇವೆ. ಗುರು ಶಾಪವನ್ನು ಏನು ಮಾಡ್ತಾ ಇರ್ತೇವೆ. ಅದಕ್ಕೆ ಈ ಗುರುಗಳೆಲ್ಲ ಶಾಪ ಆದಾಗ ಹೇಳ್ತಾರಲ್ಲ, ಗುರುಗಳೇ ನನಗೆ ಈಗ ವಿಶ್ವಾಮಿತ್ರ ಶಾಪ ಕೊಟ್ಟು ಇದಾದ, ಕೊನೆಗೆ ಬೇಡಿಕೊಂಡ, ಅವ ಅದನ್ನು ವಿಮುಖ ಆಗ್ತೀನಿ, ನೀನು ಇಂಥ ದಿವಸ ಹೋಗ್ತೀನಿ, ಅದು ಶಾಪ ವಿಮೋಚನೆ ಆಗ್ತದೆ. ಹಾಗೆ ಈಗ ಏವಿನಾಂಡ್ರು, ಈಗ ನೀವು ಅವರ ಕಣ್ಣು ಬಾಷ್ಪ ನೀರು ನೋಡಿದ್ರಿ, ಅವರು ತುಂಬ ಭಾವುಕರಾಗ್ತಾರೆ. ಈಗ ನಾನು ಭಾವುಕನಾಗಿದ್ದೇನೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಮೇಲೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ಹೀಗುಂಟಲ್ವಾ ಅಂತ. ನೀವು ಬರದೇ ಇದ್ರೆ ನಮಗೇನು ಗೊತ್ತು. ನನಗೆ ಅವರೆಲ್ಲ ಮದುವೆಗಳಲ್ಲೆಲ್ಲ ಸಿಗ್ತಾರೆ ವಿಟ್ಲದವರು. ಆದರೆ ನನಗೆ ಹೆಸರು ಮರ್ತೋಯ್ತು ಈಗ ಸಡನ್ನಾಗಿ. ಕೃಪಾ. ಸೊ ನನಗೆ ಮರ್ತೋಯ್ತು ಈಗ ಸಡನ್ನಾಗಿ ಹೆಸರು. ಅಂದರೆ ಅವರು ಎಲ್ಲಿ ಸಿಕ್ಕಿದ್ರು ಮಾತಾಡ್ತಾರೆ. ಹಾಗಾಗಿ ನಮ್ಮ ಆ ಒಂದು ಬಾಂಧವ್ಯಗಳು ಆ ರೀತಿಯಲ್ಲಿ ಹೋಗ್ತಾ ಇರ್ತದೆ. ನಮ್ಮ ಆಶೀರ್ವಾದಗಳು ಅಂದರೆ ನಮ್ಮ ಶುಭಾಶಯಗಳು, ಆಶೀರ್ವಾದ ಕೊಡುವಷ್ಟು ದೊಡ್ಡ ಗುರುಗಳು ನಾವು ಅಲ್ಲದಿದ್ದರೂ ಕೂಡ ನಮಗಿಂತ ದೊಡ್ಡ ದೊಡ್ಡ ಶ್ರೇಷ್ಠವಾದ ಗುರುಗಳಿದ್ದಾರೆ. ಆದರೆ ನಮ್ಮ ಶುಭಾಶಯಗಳ ನುಡಿಗಳು ನಿಮ್ಮೊಟ್ಟಿಗೆ ಯಾವತ್ತೂ ಇರ್ತದೆ. ನಿಮಗೆ ಗೊತ್ತಿಲ್ಲ, ನಾನು ಕೂಡ ಬರುವ ಮೇಯಲ್ಲಿ ರಿಟೈರ್ಡ್ ಆಗ್ತಾ ಇದ್ದೇನೆ. ಹಾಗಾಗಿ 2025 ಮೇ ನಾನು ರಿಟೈರ್ಡ್ ಆಗುವಂಥ ದಿವಸಗಳು. ಆದರೆ ರಿಟೈರ್ಡ್ ಆದರೂ ಕೂಡ ನಮ್ಮಲ್ಲಿರುವಂತಹ ಆ ಒಂದು ಪ್ರೀತಿ ವಿಶ್ವಾಸಗಳು ಯಾವತ್ತೂ ಮಾಯ ಆಗೋದಿಲ್ಲ. ಹಾಗಾಗಿ ಅದನ್ನು ಉಳಿಸ್ಕೊಳ್ಳುವ, ಬೆಳೆಸ್ಕೊಳ್ಳುವ ಮತ್ತು ಕಾಲೇಜಿನೊಟ್ಟಿಗೆ ನಿರಂತರವಾಗಿ ನಾವು ನಡೀತಾ ಹೋಗುವ. ನಾವು ಇದ್ದಷ್ಟು ದಿವಸ ನಾವು ಕಲಿತ ಕಾಲೇಜು ಹೇಳುವಂಥ ಅಭಿಮಾನ. ನಾನು ಇನ್ನೊಂದು ಯಾವತ್ತೂ ಹೇಳೋದು, ಕೆಲವರಿಗೆ ನೋವಾಗ್ತದೆ. ಈಗ ನಾವು ಪ್ರಸ್ತುತ ವಿದ್ಯಾರ್ಥಿಗಳಲ್ಲಿ ಪೇರೆಂಟಿಗೆ, ಕಾಲೇಜಿನ ಪ್ರಿನ್ಸಿಪಾಲ್ರಿಗೆಲ್ಲ ತಾಗಿ ಬರ್ತದೆ ಕೆಲವು ಸಲ. ಈಗಿನ ಪೇರೆಂಟ್ಗಳು ತುಂಬ ಸೂಕ್ಷ್ಮ ಇರ್ತಾರೆ. ಏನಾದರೂ ಆದರೆ ಬಂದು ಜಗಳ ಮಾಡ್ತಾರೆ, ಅಧ್ಯಾಪಕರಲ್ಲಿ ಮಾತಾಡ್ತಾರೆ. ನಾವು ಅದನ್ನು ಹೇಳ್ತೇವೆ. ಆದರೆ ನಾನು ಒಂದು ವಿಷಯವನ್ನು ಹೇಳುವಂಥದ್ದು, ನಾವು ಹೊರಗಡೆಗೆ ಈಗ ನಿಮಗೆ ಆಗಲಿ ಅಥವಾ ಬೇರೆ ಯಾರಾದರೂ ಹೇಳಿದರೂ ಕೂಡ ನೀವು ನಮಗೆ ಆ ಮಾಹಿತಿಗಳನ್ನು ರವಾನಿಸಿ. ಈಗ ನಿಮ್ಮ ಹತ್ರ ಬಂದು ಯಾರೋ ಹೇಳಿದರು,
ಒಬ್ಬ ವಿದ್ಯಾರ್ಥಿ ಬಗ್ಗೆ ನೀವು ಸರ್ ಹೀಗಾಯ್ತಂತೆ, ಕಾಲೇಜಲ್ಲಿ ಹೀಗೆ ಆಗ್ತಾ ಉಂಟಂತೆ, ಹೀಗಿಂತಂತೆ ಏನೋ ತಪ್ಪು ಕಲ್ಪನೆಗಳನ್ನು ಅವರು ನಿಮಗೆ ಹೇಳಿದರೆ ಅದು ಸರಿಯಾಗಿ ಇರ್ಬೋದು. ಆಗ ದಯವಿಟ್ಟು ನಮಗೆ ಅದನ್ನು ಫೋನ್ ಹಾಯಿಸಿ, ಸರ್ ಇಂಥದ್ದೊಂದು ಇನ್ಸಿಡೆಂಟ್ ನಮ್ಮ ಊರಲ್ಲಿ ಒಬ್ಬರು ಮಾತಾಡ್ತಾ ಇದ್ದರು, ಸರ್ ಇದು ಹೌದಾ, ಕಾಲೇಜಿನಲ್ಲಿ ಇಂಥ ಒಬ್ಬರು ಅಧ್ಯಾಪಕರು ತೊಂದರೆ ಕೊಡ್ತಾರೆ, ನೀವು ನಮಗೆ ಹೇಳಿದರೆ ನಾವು ಅದನ್ನು ಸರಿ ಮಾಡಲಿಕ್ಕಾಗತ್ತೆ. ನಿಮಗೆ ಸತ್ಯ ಕಾಣ್ಬೋದು, ನಾನು ಎಷ್ಟೋ ಕೇಸ್ಗಳನ್ನು ನಿಮ್ಮಂಥ ವಿದ್ಯಾರ್ಥಿಗಳಿಂದ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇನೆ. ಎಷ್ಟೋ ಕೇಸ್ಗಳು ನನಗೆ ಸಾಮಾಜಿಕವಾಗಿ ಫೋನ್ ಮಾಡಿ, ಸರ್ ನಮ್ಮ ಕಾಲೇಜು ವಿದ್ಯಾರ್ಥಿ ಒಂದು ಹುಡುಗನ ಸಂಗಡ ಹೋಗ್ತಾ ಇದ್ದಾರೆ, ಇಂಥ ವಿಷಯ ಅಲ್ಲಿದ್ದಾರೆ, ಇದೆಲ್ಲ ಅನಿಲ್ನಿಗೆ ತುಂಬ ಗೊತ್ತುಂಟು, ಇಂಥ ವಿಷಯಗಳೆಲ್ಲ ಗೊತ್ತಿರ್ತದೆ, ಅವನು ಲೋಕಲಲ್ಲಿ ತಿರುಗಾಡ್ತಾ ಇರ್ತಾನೆ. ಮತ್ತು ಯಾಕೆ ಇದನ್ನು ಹೇಳ್ತಾನೆ ಅಂದರೆ ಅವರ ಉದ್ದೇಶ ಇರೋದು ಕಂಪ್ಲೇಂಟ್ ಅಲ್ಲ, ಕಾಲೇಜಿನ ಬಗ್ಗೆ ಇರುವಂಥ ಅಭಿಮಾನ. ನಾಳೆ ನಾನು ಕಲಿತ ಕಾಲೇಜಿನ ಹೆಸರು ಪೇಪರ್ನಲ್ಲಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿ ಅಥವಾ ಒಬ್ಬ ಹುಡುಗ ಹೊಡ್ಕೊಂಡ್ರು ಅಥವಾ ಓಡಿ ಹೋದರು ಏನೋ ಆದರು ಅಂತ ಹೇಳುವಂಥ ವಿಷಯ ಬಂದಾಗ ಅವರಿಗೆ ನೋವಾಗುವುದನ್ನು ನಮಗೆ ಹೇಳೋದು. ನಾನು ತಕ್ಷಣ ನನ್ನ ಪ್ರಿನ್ಸಿಪಾಲ್ಗೆ ಒಂದು ಹೇಳಿಬಿಡ್ತೇನೆ, ಅವರಿಗೆ ನನ್ನ ಪರಿಚಯ ಉಂಟು. ಆ ಭಾವನೆಗಳು ಬಿದ್ದಾಗ ನಮಗೆ ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. ನಿಮಗೆ ಸುಳ್ಳು ಕಾಣ್ಬೋದು, ಮೊನ್ನೆ ಒಂದು ಹುಡುಗಿಯನ್ನು ನಾನು ಎಷ್ಟು ಪ್ರಾಮಾಣಿಕವಾಗಿ ಸೇವ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ರೈಲ್ವೆ ಸ್ಟೇಷನಲ್ಲಿ ಆ ಒಂದು ಹುಡುಗ ಒಂದು ಹುಡುಗಿ ಕೂತು ಮಾತನಾಡ್ತಿರೋದನ್ನು ಫೋಟೋ ಹೊಡೆದು ಕಳಿಸಿದರು. ಆಶ್ಚರ್ಯ ಅಂತ ಹೇಳಿದ್ರೆ ಹುಡುಗಿಯ ಮುಖ ಕಾಣ್ತಾ ಇಲ್ಲ, ಹುಡುಗನ ಮುಖ ಕಾಣ್ತಾ ಇದೆ, ಹುಡುಗಿಯ ಚಪ್ಪಲ್ನ ಕ್ಲಿಯರ್ ಕಾಣ್ತಾ ಇದೆ. ಕೇವಲ ಚಪ್ಪಲಿಂದ ಆ ಹುಡುಗಿಯನ್ನು ನಾವು ಹಿಡಿದಿದ್ದೇವೆ, ಆ ಹುಡುಗಿಯ ಬದುಕನ್ನು ಸೇವ್ ಮಾಡಿದ್ದೇವೆ, ಆ ಹುಡುಗನನ್ನು ಡಿಬಾರ್ ಮಾಡಿದ್ದೇವೆ. ಡಿಬಾರ್ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ನಮಗೆ ಹಿಂಟ್ ಕೊಟ್ಟದ್ದು, ಫೋಟೋ ಕಳಿಸಿದ್ದು ನಮ್ಮ ಹಿರಿಯ ವಿದ್ಯಾರ್ಥಿ. ಆ ಹಿರಿಯ ವಿದ್ಯಾರ್ಥಿ ಅದನ್ನು ಗಮನಿಸಿ ನಮ್ಮ ಕಾಲೇಜು ಅಂತ ಗಮನಿಸಿಕೊಂಡು ಕಳಿಸಿದರು. ಇಂಥ ವಿಷಯಗಳು ಸಮಾಜದಲ್ಲಿ ನಡೆಯುವಾಗ ನೀವು ಎಚ್ಚೆತ್ತುಕೊಂಡು ನಾನು ಕಲಿತ ಕಾಲೇಜು ಹೇಳುವಂಥ ಭಾವನೆಗಳಿಂದ ವ್ಯವಹರಿಸಿದರೆ ನಮಗೆ ಎಷ್ಟೋ ಸಮಸ್ಯೆಗಳನ್ನು, ಯಾಕಂದರೆ ಈ ಮೊಬೈಲ್ ಯುಗದಲ್ಲಿ ಯಾರನ್ನು ಎಲ್ಲಿ ಹೇಗೆ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ನಾವು ಸತ್ಯ ಹೇಳ್ತೇನೆ, ಈಗ ಮೊಬೈಲೆಲ್ಲ ಮೊದಲೆಲ್ಲ ಹಿಡಿದು ಲಾಕರಿಗೆ ಹಾಕ್ತಿದ್ದೆವು, ಈಗ ಹಿಡಿತೇವೆ 250ರಿಂದ 500 ರೂಪಾಯಿ ಫೈನ್ ಹಾಕ್ತೇವೆ, ಕೊಟ್ಟು ಬಿಡ್ತೇವೆ. ಯಾಕಂದರೆ ಮೊಬೈಲ್ ಕಳೆದೋಯ್ತು ಅಂತ ಮನೆಗೆ ಹೋಗಿ ನೇಣು ಹಾಕ್ಕೊಳ್ಳುವ ಸಂದರ್ಭ ಉಂಟು. ಸತ್ಯ, ಕೆಲವರು ಮೊಬೈಲ್ ಹಿಡಿದು ನನಗೆ ಬೆಳಗ್ಗೆ ಹಿಡ್ಕೊಟ್ರೆ ಸಂಜೆ 4 ಗಂಟೆ ಮೊದಲು ನಾನು ಕೊಡೋದಿಲ್ಲ. ಅವರು ಏನು ಚಡಪಡಿಕೆಯಲ್ಲಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಇನ್ನೊಬ್ಬರ ಹತ್ರ ಹೋಗಿ ಸರ್ ನನ್ನ ಮೊಬೈಲ್ ಒಂದು ಪ್ರಿನ್ಸಿಪಾಲ್ ಅವರಿಗೆ ಕೊಡಿ ಸರ್ ಹೇಳಲಿಕ್ಕೆ ಹೇಳಿ. ಅಂದರೆ ಚಡಪಡಿಕೆ ನೋಡುವಾಗ ಹೆದರಿಕೆ ಆಗ್ತದೆ ಅವರಿಗೆ. ನಾನೇನಾದ್ರು ಅವ್ರು ಲಾಕ್ ಮಾಡಿರ್ತಾರೆ, ಅವರಿಗೆ ನನಗೇನು ನೋಡಲಿಕ್ಕೆ ಆಗೋದಿಲ್ಲ ಅಂತ ಅವರಿಗೂ ಗೊತ್ತುಂಟು. ಆದರೂ ಮಾಡಿದರೆ ಹೇಳುವ ಭಯ ನಮಗಿದೆ. ಯಾಕಂದ್ರೆ ನೀವೆಲ್ಲ ಆ ಏಜಿಗೆ ಬಂದಿದ್ದೀರಿ, ಈಗ ನಿಮಗೆಲ್ಲ ಇದು ಅರ್ಥ ಆಗ್ತದೆ. ಹಾಗಾಗಿ ನಾವು ತುಂಬ ಪೊಲೀಸ್ ಇಲಾಖೆಯವರು ಹೇಳಿದರು, ಇಂಥ ಕೇಸುಗಳನ್ನು ನಾವು ತುಂಬ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬೇಕಿದ್ರೆ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಈ ಪುತ್ತೂರಿನ ಆಸುಪಾಸಿನ ಜನರು ಕಾಲೇಜನ್ನು ಬೆಳೆಸ್ತಾ ಇದ್ದಾರೆ. ಆ ಬೆಳವಣಿಗೆ ಇನ್ನಷ್ಟು ಒಳ್ಳೆಯದಾಗಲಿ, ನಾವು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ, ಬಹುಶಃ ಇನ್ನೂ ಮಾತಾಡಿದ್ರೆ ಬರ್ಬೇಕಾದ್ರೆ ಹೇಳಿದರು ಬೆಲ್ಲೊಡಿಬೇಕಾಗತ್ತೆ. ಆದರೆ ಊಟದ ಸಮಯ ನಮಗೆ ಈಗ ನಾನು ನಿಮಗೆ ವಿಷಯ ಗೊತ್ತಾಗಿದೆ, ನಾನು ತಡ ಆಗಿದ್ದು ಯಾಕೆ ಅಂತ. ನಮ್ಮ ವಿದ್ಯಾರ್ಥಿನಿ ನಿನ್ನೆ ಸಂಜೆ ಇಲ್ಲಿ 3 ಗಂಟೆವರೆಗೆ ಇಲ್ಲೇ ಇದ್ಲು, 2 ರಿಂದ 3 ಕ್ಲಾಸ್ ಅಟೆಂಡ್ ಆಗಿ ಹೋದವಳು ಬೈಕ್ ಆಕ್ಸಿಡೆಂಟಲ್ಲಿ ನಿನ್ನೆ ಸ್ಪಾಟಲ್ಲಿ ತೀರಿ ಹೋದ್ಲು. ಹಾಗೆ ಅವಳ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಟ್ಟಿದ್ದರು. ಹಾಗೆ ನೋಡಿ ಬರಲಿಕ್ಕೆ ಆರ್ಟ್ಸ್ ವಿದ್ಯಾರ್ಥಿನಿ ಸುಳ್ಯದ ಇದು ಎಂಥ ಊರು, ರಂತೋಡಲ್ಲ ಮತ್ತು ಈ ಕಡೆಗೆ ಉಬರಡ್ಕದವಳು, 2 ಮಕ್ಕಳು, ಹುಡುಗಿಯರು ಮಾತ್ರ. ಬಟ್ ಹುಡುಗಿ ತಂಗಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ತಾಯಿ ಫೇಂಟ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾಳೆ. ಅದು ನೋಡಲಿಕ್ಕೆ ಆಗೋದಿಲ್ಲ, ಇದೆಲ್ಲ ಹೇಳಬಾರ್ದು. ಆದರೆ ನಮ್ಮ ಮಕ್ಕಳಿಗೆ ನಿಮಗೆ ಕಂಡಾಗ ದಯವಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಪೊಲೀಸ್ ವಿಭಾಗದವರು ತುಂಬ ಮಾಡ್ತಾರೆ, ಆದರೆ ಮಕ್ಕಳಿಗೆ ಅವೇರ್ನೆಸ್ ನಾನು ಕೂಡ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ಕೂಡ 10 ನಿಮಿಷ ಮಾತಾಡಿದ್ದೇನೆ. ನಮಗೆ ಆ ತಂದೆ ತಾಯಿಗಳನ್ನು ನೋಡುವಾಗ ಸಹಿಸಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾದ. ಹೆಲ್ಮೆಟ್ ಇದ್ದರೆ ಬಚಾವಾಗ್ತಿದ್ಲೋ ಏನೋ. ತಂಗಿಗೆ ಹೆಲ್ಮೆಟ್ ಹಾಕಿದ್ದಾಳೆ, ಇವಳು ಫ್ರಂಟ್ ರೈಡರ್ ಹೆಲ್ಮೆಟ್ ಇರಲಿಲ್ಲ, ಬಸ್ಸಿಗೆ ಮುಖಾಮುಖಿಯಾಗಿತ್ತು, ಏನು ಮಾಡಲಿಕ್ಕೂ ಆಗೋದಿಲ್ಲ. ಬಟ್ ಅವಳನ್ನು ನಾವು ಕಳ್ಕೊಂಡಿದ್ದೇವೆ, ಅದು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಏನೇ ಇರಲಿ, ಹಾಗಾಗಿ ನಾನು ಸ್ವಲ್ಪ ಬರುವಾಗ ತಡ ಆಯಿತು. ಆದರೂ ಕೂಡ ನಾನು ಫೋನ್ ಮಾಡಿ ಹೇಳಿದೆ, ಸರ್ ಪ್ರೋಗ್ರಾಮ್ ಮುಂದುವರಿಸಿ, ಐ ವಿಲ್ ಜಾಯಿನ್ ಯು ಲೇಟರ್ ಅಂತ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ನನ್ನ ಗೌರವವನ್ನು, ನನ್ನ ಧನ್ಯವಾದಗಳನ್ನು ಸಮರ್ಪಿಸಿ, ಈ ರೀತಿ ಆರ್ಗನೈಸ್ ಮಾಡಿದ ಎಲ್ಲರಿಗೂ ಮತ್ತೊಮ್ಮೆ ಇದನ್ನು ಹಾಗೆ ಉಳಿಸ್ಕೊಳ್ಳಿ. ಅದರಲ್ಲಿ ನಮ್ಮ ಪ್ರೋಗ್ರಾಮ್ಗಳ ಇದು ನಿಮ್ಮ ಒಬ್ಬ ಗ್ರೂಪ್ನ ಇದು ಕೊಡಿ, ನಾವು ನಿಮಗೆ ಫಾರ್ವರ್ಡ್ ಮಾಡ್ತೇವೆ. ಅದನ್ನು ಮನಮೋಹನಿಗೆ ಕೊಟ್ಟರೆ ಮನಮೋಹನ್ ನಿಮಗೆ ಅವರಿಗೆ ಕಳಿಸ್ತಾರೆ. ನಮ್ಮ ಕಾಲೇಜಿನಲ್ಲಿ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳಾಗ್ತದೆ, ನಿಮಗೆ ನೋಡಿ ಪೂರೈಸಲಿಕ್ಕಿಲ್ಲ.
ಅಷ್ಟು ಕಾರ್ಯಕ್ರಮಗಳಾಗ್ತದೆ. ನಮ್ಮಲ್ಲಿ 4 ಹಾಲ್ಗಳಿದೆ. ಮದುವೆ ಬುಕ್ ಮಾಡಿದಾಗೆ ಹಾಲ್ಗಳನ್ನು ಬುಕ್ ಮಾಡಬೇಕಾಗತ್ತೆ. ಮದುವೆ ಹಾಲಿಗೆ ಬುಕ್ ಮಾಡಬೇಕಾಗುತ್ತೆ, ಇಲ್ಲ ಹಾಲೇ ಸಿಗೋದಿಲ್ಲ. ಒಟ್ಟಾರೆ ಪ್ರೋಗ್ರಾಮ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನ ಬೆಳವಣಿಗೆಯಲ್ಲಿ ಸಹಕರಿಸಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಕಾಲೇಜಿಗೆ ನೀವೆಲ್ಲ ಬಂದಿದ್ದೀರಿ, ನಮ್ಮ ಸಂಸ್ಥೆಗೆ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ಹೋಗುವಾಗ ಒಂದು ಸ್ಮರಣಿಕೆಯನ್ನು ನಿಮಗೆ ನಾವು ಕೊಡ್ತೇವೆ. ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಡಾಕ್ಟರ್ ಶ್ರೀಪತಿ ಕಲ್ಲೂರಾಯರು ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಇಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಗಿ, ಆಮೇಲೆ ಡೀನ್ ಆಗಿ, ಆಮೇಲೆ ಎಕ್ಸಾಮಿನೇಷನ್ ಕಂಟ್ರೋಲ್ ಆಗಿ ಹೀಗೆ ವರ್ಕ್ ಮಾಡಿದವರು. ಮತ್ತು ಈಗ ರಿಟೈರ್ಡ್ ಆದಮೇಲೆ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಸಂಚಾಲಕರು ಶ್ರೀಯುತ ಮುರಳೀಕೃಷ್ಣ ಕೆ ಎನ್ ಅಂತ ಹೇಳಿ, ನಿಮಗೆ ಗೊತ್ತಿರೋ ನಿಮ್ಮ ಆಸುಪಾಸಿನ ಬ್ಯಾಚಲ್ಲಿ ಅವರಿದ್ದರು. BA ಸ್ಟೂಡೆಂಟ್ ಕೊಳಲು ನುಡಿಸ್ತಾ ಇದ್ದರು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿದ್ದವರಿಗೆ ನೆನಪಿರ್ಬೋದು. ಅವರು ಈಗ ನಮ್ಮ ಕಾಲೇಜಿನ ಮುರಳೀಕೃಷ್ಣ ಚಲ್ಲಂಗಾರ್ ಅಂತವರು, ಬೆಳ್ಳಾರಿಯವರು, ಅವರು ಕರೆಸ್ಪಾಂಡೆಂಟ್ ಆಗಿದ್ದಾರೆ. ಅವರು ನಿಮಗೆ ನಮ್ಮಲ್ಲಿ ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗುವಾಗ, ಬಾಲರಾಮನ ಪ್ರತಿಷ್ಠಾಪನೆ ಆಗುವಾಗ ನಾವು 10 ದಿವಸದ ಶ್ರೀರಾಮೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ವಿ. ಅದರ ಒಂದು ಸ್ಮರಣ ಸಂಚಿಕೆ ಮಾಡಿದ್ದೇವೆ, ಅದನ್ನು ನಿಮಗೆ ಕೊಡ್ತೇವೆ. ನೀವೆಲ್ಲರೂ ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಆ ನೆನಪು ನಿಮ್ಮಲ್ಲಿ ಇರಲಿ. ನೀವು ಬಂದಾಗ ನಾವು ಈ ಒಂದು ಪುಸ್ತಕವೇ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗೋದು, ಕೊಟ್ಟಿದ್ದೇವೆ ಅಂತ ನೆನಪಿರಲಿ. ಹಾಗೆ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಗುರುಗಳ ಹತ್ರ ಅದನ್ನು ಪಡ್ಕೊಳ್ಳಿ, ನಾನು ಕೊಡ್ತೇನೆ, ನೀವು ಬನ್ನಿ ಎಲ್ಲರೂ. ಶ್ರೀ ವಿ ಜಿ ಭಟ್ ಸರ್ ಅವರು ನಮ್ಮ ಮಾತಾಡೋ ಮುಂಚೆ ಸ್ವಲ್ಪ ಭಾವುಕರಾದರು. ಇದರಲ್ಲೇ ಗೊತ್ತಾಗತ್ತೆ ಒಬ್ಬರು ವಿದ್ಯಾರ್ಥಿ ಮತ್ತು ಗುರು ವೃಂದದ ಬಗ್ಗೆ ಬಾಂಧವ್ಯ ಎಷ್ಟು ಅವರು ಹಚ್ಕೊಂಡಿದ್ದಾರೆ ಅಂತೇಳಿ. ಇವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಒಂದು ಸಂತೋಷದಿಂದ ಅನುವು ಮಾಡಿಕೊಟ್ಟಿರುವಂಥ ಸರ್ ಅವರಿಗೆ ವಂದಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗ ವಂದನಾರ್ಪಣೆ ವಂದನಾರ್ಪಣೆ ಆದಮೇಲೆ ಒಂದು ಸ್ಮರಣ ಸಂಚಿಕೆಯನ್ನು ಹಂಚಲಿದ್ದಾರೆ ಡಾಕ್ಟರ್ ಮನಮೋಹನ್ ಅವರು. ಕೊಡ್ತೀರಲ್ಲ ಸರ್? ಓಕೆ, ಬಸ್ ವೇದಿಕೆ ಬಂದು ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸಂತೋಷ್ ಡಿಸ್ಟ್ರಿಬ್ಯೂಟ್ ಮಾಡೋದು. ವೋಟ್ ಆಫ್ ಥ್ಯಾಂಕ್ಸ್ ಚೈತ್ರ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿ ಜಿ ಭಟ್ ಸರ್ ಅವರು ಬೈಕಿನ ವಿಷಯದಲ್ಲಿ ಹೇಳುವಾಗ ನನಗೆ ನೆನಪಾಯಿತು. ನಾನು ಆ್ಯಕ್ಚುಲಿ ಇಲ್ಲಿಗೆ ನನ್ನ ಬೈಕಲ್ಲಿ ಇಲ್ಲಿಯ ಬಾಸಿನ ಪರ್ಮಿಷನ್ ಇರಲಿಲ್ಲ. ಅವ್ರು ಹೇಳಿದರು, ನನ್ನ ಜವಾಬ್ದಾರಿ, ನಾನು ನಿನ್ನ ಕರ್ಕೊಂಡೋಗಿ ನೀನನ್ನು ಕರ್ಕೊಂಡು ಬಂದು ಬಿಡ್ತೇನೆ ಅಂಥೇಳಿ ನನ್ನ ಒಂದು ಆಸೆಯನ್ನು ಪೂರೈಸಲಿಕ್ಕೆ ಬಿಡಲಿಲ್ಲ ಅವರು. ಹೌದು, ಆದರೆ ನಾನು ಯಾವ ಪ್ರೊಟೆಕ್ಷನ್ ಇಲ್ಲದೆ ನಾನು ಹೋಗೋದಿಲ್ಲ, ನನಗೆ ಈಗಲೂ ಆಗೋದಿಲ್ಲ. ಈ ನಮ್ಮ 25ನೇ ವರ್ಷದ ಪುನರ್ಮಿಲನ ಅಂದರೆ ರಿಯೂನಿಯನ್ ಕೊನೆಯ ಹಂತಕ್ಕೆ ಬಂದಿದೆ. ನಮ್ಮ ಕಾಲೇಜು ದಿನಗಳನ್ನು ಪುನಃ ನೆನಪಿಸಲು ಸಾಧ್ಯವಾದ ಈ ಸಂದರ್ಭದಲ್ಲಿ ಇದರ ಅದ್ಭುತ ಯಶಸ್ವಿಗೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಇದು ನಿಜವಾಗಿಯೂ ನಿಮ್ಮ ಸಹಕಾರದಿಂದ ಆಗಿದೆ. ನಮ್ಮ ಮೊದಲ ಹೃತ್ಪೂರ್ವಕ ಧನ್ಯವಾದಗಳನ್ನು ಸರ್ ವಿ ಜಿ ಭಟ್ ಸರ್ ಅವರಿಗೂ, ಸರ್ ಎ ವಿ ನಾರಾಯಣ್ ಸರ್, ಸರ್ ವೇದವ್ಯಾಸ್ ಸರ್, ಸರ್ ಪ್ರಭಾಕರ್ ಸರ್ ಅವರಿಗೆ ಕೋರುತ್ತೇನೆ. ಹಾಗೂ ನಮ್ಮ ಸತೀಶ್ ಸರ್ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಮನಮೋಹನ್ ಸರ್ ಅವರಿಗೂ ಕೊಡ್ತೇನೆ. ತಾವೆಲ್ಲರೂ ನಮ್ಮ ಪ್ರೀತಿಯ ಕೋರಿಕೆಯನ್ನು ಪುರಸ್ಕರಿಸಿ ಇಲ್ಲಿಗೆ ಬಂದು ನಮ್ಮ ಜೊತೆ ನಿಮ್ಮ ಅಮೂಲ್ಯ ಕ್ಷಣಗಳನ್ನು, ನಿಮ್ಮ ಜ್ಞಾನ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಜೊತೆ ನಮಗೆ ಬೆರೆಯಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಬಹುಶಃ ನಾವೆಲ್ಲರೂ ಇವತ್ತು ಟೈಮ್ ಮಿಷನ್ ಮೂಲಕ ನಮ್ಮ ಕಾಲೇಜ್ ದಿನಗಳಿಗೆ ಮರಳಿದ್ದೇವೆ ಎಂದರೆ ತಪ್ಪಾಗಲಾರದು. ಹಾಗೆಯೇ ಈ ಪ್ರಮುಖ ಸಂದರ್ಭದಲ್ಲಿ ಆಚರಿಸಲು ಹತ್ತಿರದಿಂದ ಮತ್ತು ದೂರದಿಂದ ಬಂದಂತಹ ಎಲ್ಲ ಸಹಪಾಠಿಗಳಿಗೆ ಧನ್ಯವಾದಗಳು. ಹಾಗೆಯೇ ವೇದಿಕೆಯ ಮೇಲೆ ಬಂದ ನಿಮ್ಮ ಅನಿಸಿಕೆಯನ್ನು ಅನುಭವವನ್ನು ಹಂಚಿಕೊಂಡ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ನಿಮ್ಮ ಜೊತೆ ಸೇರಿ ಅನೇಕ ಹಳೆಯ ಘಟನೆಗಳನ್ನು ಮತ್ತೆ ನೆನಪಿಗೆ ಬಂತು. ಹಾಗೆಯೇ ಮತ್ತೆ ನಿಮ್ಮೆಲ್ಲರ ಮುಖ ಪರಿಚಯ ಆಗಿದೆ. ಈಗ ಈ ಸಂದರ್ಭ ಗೆಳೆತನ ಹಾಗೆಯೇ ಮುಂದುವರಿಸೋಣ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಸಾಧ್ಯವಾಗಿಸಲು ಶ್ರಮಿಸಿದ ಪ್ರತಿಯೊಬ್ಬ ಸಂಘಟನಾ ಸಮಿತಿಯ ಸದಸ್ಯರಿಗೆ ಧನ್ಯವಾದಗಳು. ವಿಶೇಷವಾಗಿ ಕಿಶೋರ್ ಕುಮಾರ್ ಅವರಿಗೆ ಧನ್ಯವಾದಗಳು.
ನಿಮ್ಮ ಪ್ರಯತ್ನ ಹಾಗೂ ವಹಿಸಿಕೊಂಡಿರುವ ಶ್ರಮ ಎಲ್ಲರಿಗೂ ತಿಳಿದಿದೆ. ಮತ್ತೊಮ್ಮೆ ನಮ್ಮ ಧನ್ಯವಾದಗಳು. ಕಾರ್ಯಕ್ರಮವು ನ್ಯಾಷನಲ್ ಆ್ಯಂಥಮ್ ಜೊತೆಗೆ ಕೊನೆಗೊಳ್ಳಲಿದೆ. 2:15 ದಯವಿಟ್ಟು ಗಮನಿಸಿ. 2:15 ರೂಮ್ ನಂಬರ್ 112 ನಮ್ಮ ಹಳೆಯ BCom ಕ್ಲಾಸ್. ಇಲ್ಲಿ ಶ್ರೀಯುತ ವಿಜಯಭಟ್ ಸರಿಂದ ಒಂದು ಕ್ಲಾಸ್ ಇದೆ. ಎಲ್ಲರೂ ಅಟೆಂಡ್ ಆಗಬೇಕು, ಯಾರು ಗೈರು ಹಾಜರಾಗಬಾರದು. अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. ಹಲೋ, ಒಂದು ನಿಮಿಷ. ಈಗ ಸರ್ ಹೇಳಿದಂಗೆ ನಮಗೆ ಬೇಕಾದ್ರೆ ಪ್ರತಿ ವರ್ಷವೂ ಇಲ್ಲಿ ಸೇರೋ ಅವಕಾಶ ಅವರು ಮಾಡಿಕೊಟ್ಟಿದ್ದಾರೆ. ನವಂಬರಿನ ಸೆಕೆಂಡ್ ಸ್ಯಾಟರ್ಡೆ ಪ್ರತಿ ವರ್ಷ ಇದೆ. ಈಗ 9 ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ 9 ಸ್ವಲ್ಪ ಹೆಚ್ಚು ಕಡಿಮೆ ಬುಧವಾರ ಗುರುವಾರ ಬಂದರೆ ಕಷ್ಟ ಆಗುತ್ತೆ. ಸೆಕೆಂಡ್ ಸ್ಯಾಟರ್ಡೆಗೆ ದಯವಿಟ್ಟು ಎಲ್ಲರೂ ಫ್ರೀ ಮಾಡ್ಕೊಳ್ಳಿ. ನವಂಬರ್ ಸೆಕೆಂಡ್ ಸ್ಯಾಟರ್ಡೆ ನೋಡ್ಕೊಳ್ಳಿ. ಗ್ರೂಪಲ್ಲಿ ಡಿಸ್ಕಸ್ ಮಾಡಿ, ಆದಷ್ಟು ಇದೇ ಟೈಮು ಚೆನ್ನಾಗಿರ್ತದೆ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551.